एकैकाधिया प्रियायै नमो अनन्तलीलाय देवाय तुभ्यं हरे कृष्ण हरे कृष्ण कृष्ण हरे 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 राम 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 हरे हरे। धन्यवाद माता जी। जयो राधा माधव कुंज बिहारी, जयो राधा माधव कुंज बिहारी, जयो गोपी जन वल्लभा गिरिवरदारी, जयो गोपी जन वल्लभा गिरिवरदारी, यशोधनन्दन व्रजजनरञ्जन, यशोधनन्दन व्रजजनरञ्जन, यमुनातीरा वनचारी, यमुनातीरा वनचारी, जयो राधा कुंज बिहारी, जयो राधा माधव कुंज बिहारी, हरे कृष्णा कृष्ण कृष्ण हरे हरे, हरे राम 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 हरे हरे। ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश्च। हे कृष्णा करुणा सिन्धु दीनबन्धु जगत्पते गोपीशा गोपिकान्ता राधाकान्ता नमोऽस्तुते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सरस्वते देवी गौरवाणी प्रचारिणि निर्विशेष शून्यवादि पाश्चात्य देशतारिणि जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे हरे, हरे राम 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 हरे ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ನಿಂದ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ 3ನೇ ಹಂತದ ಭಕ್ತಿ ರಸಾಮೃತ ಸಿಂಧು ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರಿ ಕೃಷ್ಣ. हरे कृष्ण माताजी। ಹರೇ ಕೃಷ್ಣ ಮಾತಾಜಿ. ಸ್ಕ್ರೀನ್ ಕಾಣ್ತಿದೆಯಲ್ಲ ಮಾತಾಜಿ? ಕಾಣಿಸ್ತಾ ಇದೆ ಮಾತಾಜಿ. ಕಾಣಿಸ್ತಾ ಇದೆ ಮಾತಾಜಿ. 18ನೇ ಅಧ್ಯಾಯ ಅಲ್ಲ ಮಾತಾಜಿ, ನಾವು ಕೊನೆ ಇದ್ರಲ್ಲಿ ಇದೀವಿ ಅನ್ಸುತ್ತೆ. ಹೌದು ಮಾತಾಜಿ. ಹೌದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಸೊ ಭಾವಭಕ್ತಿಯಲ್ಲಿ ಬರುವಂತಹ ಭಕ್ತರ ಲಕ್ಷಣಗಳನ್ನ ನಾವು ನೋಡ್ತಾ ಇದ್ವಿ, ಹೌದು ಅಲ್ವಾ? ಅದರಲ್ಲಿ ಹೌದು ಮಾತಾಜಿ.
ಹಾ, ಅನೇಕ ವಿಷಯಗಳನ್ನ ನಾವು ತಿಳ್ಕೊಂಡಿದ್ವಿ. ಮೊದಲಿಗೆ ನಾವು ತಿಳ್ಕೊಂಡಿದ್ದದ್ದು ಆ ಅವ್ಯರ್ಥ ಕಾಲತ್ವ. ಅವ್ಯರ್ಥ ಕಾಲತ್ವ ಅಂದ್ರೆ ಅವರು ಭಕ್ತಿಯ ಕಾರ್ಯವನ್ನು ಹೊರತುಪಡಿಸಿ ಬೇರೆ ಯಾವುದೇ ಲೌಕಿಕ ವಿಷಯಗಳಲ್ಲಿ ಅವರು ಕಾಲವನ್ನ ವ್ಯರ್ಥ ಮಾಡೋದಿಲ್ಲ ಅನ್ನುವಂಥದ್ದು. ಶಾಂತಿ ಅಂತಂದ್ರೆ ಆ ಒಂದು ಬದುಕಿನಲ್ಲಿ ಏನೆಲ್ಲ ಕಷ್ಟ ಸುಖಗಳು ಬಂದಾಗ್ಲೂ ಕೂಡ ವಿಚಲಿತರಾಗೋದಿಲ್ಲ, ಸಹನಶೀಲರಾಗಿ ತಾಳ್ಮೆಯಿಂದ ಇರ್ತಾರೆ. ಇವತ್ತು ಭಾವಭಕ್ತಿಯಲ್ಲಿ ಇರುವಂತವ್ರು ಅನ್ನೋದನ್ನ ನೋಡಿದ್ವಿ. ನಂತರ ವಿರಕ್ತಿ. ವಿರಕ್ತಿ ಅಂತಂದ್ರೆ ಅವರಿಗೆ ವೈರಾಗ್ಯ. ಅಂದ್ರೆ ಭಕ್ತಿಯಲ್ಲಿರುವಂತವರಿಗೆ ಭರತ ಮಹಾರಾಜನ ಒಂದು ಉದಾಹರಣೆಯನ್ನು ಕೊಟ್ಟಿದ್ರು, ಹೇಗೆ ಅವನು ಎಲ್ಲವನ್ನು ತ್ಯಜಿಸಿದ ಅಂತ. ಲೌಕಿಕವಾದ ಒಂದು ಅರಮನೆಯನ್ನ ಅಥವಾ ತನ್ನ ಹೆಂಡತಿ ಮಕ್ಕಳು ಎಲ್ಲವನ್ನು ಕೂಡ ಅವನು ಹೇಗೆ ತ್ಯಾಗ ಮಾಡಿದ ಅನ್ನುವಂಥದ್ದು. ಮಾನ್ಯ ಶೂನ್ಯತ ಅಂತಂದ್ರೆ ಭಕ್ತರಾದವರು ಅವ್ರು ಯಾವತ್ತೂ ಕೂಡ ತಮ್ಮನ್ನ ತಾವು ಹೆಚ್ಚು ಅಂತ ಅನ್ಕೊಳ್ಳೋದಿಲ್ಲ, ಇನ್ನೊಬ್ಬರಿಗೆ ಗೌರವಗಳನ್ನ ಸಲ್ಲಿಸುವಂಥದ್ದು. ಅಂದ್ರೆ ಈ ಒಂದು ಗೋಸ್ವಾಮಿಗಳು ಕೂಡ ನಾವು ನೋಡ್ತೇವೆ, ಅವ್ರು ಹೇಗೆ ಮಧುಕರಿಯನ್ನ ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಕೂಡ ಅವರು ಭಗವಂತನಿಗಾಗಿ ಮಾಡ್ತಾರೆ. ಅಂದ್ರೆ ಈಗ ನಾವು ನೋಡ್ತೀವಿ, ದೇವಸ್ಥಾನಗಳನ್ನ ಕಟ್ಟಿಸುವಾಗ ಅದಕ್ಕಾಗಿ ಡೊನೇಷನ್ ಕಲೆಕ್ಟ್ ಮಾಡುವಾಗ ಅಲ್ಲಿ ಯಾರು ಆ ರೀತಿ ಡೊನೇಷನ್ ಅಥವಾ ಇನ್ನೇನೋ ಮಧುಕರಿ ಮಾಡ್ತಾರೆ ಅಂದ್ರೆ ಅಲ್ಲಿ ಅವ್ರಿಗೆ ಅಪಮಾನಗಳಾಗುತ್ತೆ, ಆದ್ರೂ ಕೂಡ ಅದನ್ನ ಅವರು ಭಗವಂತನಿಗಾಗಿ ಸಹಿಸಿಕೊಳ್ಳುವಂಥದ್ದು. ಆಶಾಬಂಧ ಅನ್ನುವಂಥದ್ದು. ಆಶಾಬಂಧ ಅಂತಂದ್ರೆ ಇಲ್ಲಿ ಅವರಿಗೆ ಭಗವಂತನಲ್ಲಿ ಅಪಾರವಾದ ನಂಬಿಕೆ ಇದೆ. ಅಂದ್ರೆ ಭಗವಂತನು ಅವ್ಯಾಜ್ಯ ಕರುಣೆಯಿಂದೆಲ್ಲ ನಾಳೆ ಸಿಗುತ್ತೆ ಅನ್ನುವಂತಹ ಒಂದು ಆ ದೃಢ ನಂಬಿಕೆಯ ವಿಶ್ವಾಸ ಅವರಲ್ಲಿ ಇರುತ್ತೆ. ಆಮೇಲೆ ನಾವು ಸಮುತ್ಕಂಠ, ಮಾತಾಜಿ ನಿಮ್ಗೆ ಸಮುತ್ಕಂಠದ ಬಗ್ಗೆ ಹೇಳಿರ್ತಾರಲ್ವಾ, ಏನ್ ಹೇಳಿದ್ರು? ಸಮುತ್ಕಂಠ ಅಂದ್ರೆ ಏನಂತ ತಿಳ್ಕೊಂಡ್ರಿ ಹರಿಕೃಷ್ಣ? ಸಂಪೂರ್ಣ ಉತ್ಕಟತೆ ಅಂತ ಎಂದು ಅರ್ಥ ಅಂತ. ವಾಸ್ತವವಾಗಿ ಆ ಉತ್ಕಟತೆಯು ಕೃಷ್ಣ ಪ್ರಜ್ಞಾ ಶಾಸ್ತ್ರವಾಗಿ ಯಶಸ್ವಿಯಾಗಲು ತೆರಬೇಕಾದ ಬೆಲೆ ಅಂತಾನೋ ಏನೋ ಹೇಳಿದ್ರು ಮಾತಾಜಿ. ಅದು ಹಾ ಹರೇ ಕೃಷ್ಣ ಮಾತಾಜಿ. ನಾವು ಮಾತಾಜಿ. ನಾವು ಏನೇ ಪಡೆದುಕೊಳ್ಳಬೇಕಾದ್ರೂ ಶ್ರಮ ಕರ್ಮ ನಿಗದಿತವಾಗಿ ಮಾಡ್ತಾ ಇರಬೇಕು. ಮತ್ತು ನಮ್ಮ ಕೆಲಸ ಕರ್ಮಗಳಲ್ಲಿ ನಮ್ಮನ್ನು ಜ್ಞಾಪಿಸಿಕೊಳ್ಳಬೇಕು ಅಂತ ಕೃಷ್ಣ ಹೇಳಿದ್ದು. ಮತ್ತೆ ನಮ್ಮ ಕರ್ತವ್ಯ ಜೊತೆಗೆ ಕೃಷ್ಣ ನೆನಪು ಮಾಡಿಕೊಳ್ಳಬೇಕು. ನಾಮಗಾನೆಯ ಸದರುಚಿ ಬಗ್ಗೆ ನಿನ್ನೆ ಹೇಳ್ಕೊಡ್ತೀನಿ. ಭಾವಭಕ್ತಿ ಹಂತದಲ್ಲಿರುವವನಿಗೆ ಸದಾ ಹರಿಯನ್ನು ಕೃಷ್ಣನನ್ನು ನೆನಪಿಸಿಕೊಂಡು ಸದಾ ನಾಮ ಜಪವನ್ನು ಮಾಡುತ್ತಾ ಅದರ ರುಚಿಯನ್ನು ಸವಿತಾ ಇರ್ತಾನೆ ಅಂತ ಹೇಳಿದ್ರು. ಅಂದ್ರೆ ಭಗವಂತನನ್ನ ಆ ಉತ್ಕಟತೆ ಅಂತಂದ್ರೆ ಅಷ್ಟೊಂದು ಭಗವಂತನಲ್ಲಿ ಒಂದು ಭಕ್ತಿಯನ್ನು ಮಾಡೋದ್ರಲ್ಲಿ ಅವರು ಸದಾ ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ. ಅದು ಸದಾ ಕಾಲ, ಸ್ವಲ್ಪ ಕಾಲ ಅಲ್ಲ, ಯಾವಾಗ್ಲೂ ಅದರಲ್ಲಿ ಅವ್ರು ತೊಡಗಿರ್ತಾರೆ. ಮತ್ತೆ ಅವ್ರಿಗೆ ಆ ಭಗವಂತನ ಭಕ್ತಿ ಮಾಡೋದಕ್ಕೆ ಅವರಲ್ಲಿ ಆ ಉತ್ಕಟತೆ ಅನ್ನುವಂಥದ್ದು ಇರ್ಬೇಕು, ಅಂದ್ರೆ ಆ ತೀವ್ರತೆ ಅನ್ನುವಂಥದ್ದು ಇರ್ಬೇಕು. ಅದು ಏನಂತ ಹೇಳ್ತಾರೆ, ಆ ಲೌಲ್ಯಂ ಅಂತ ಮತ್ತೆ ಹೇಳ್ತಾರೆ, ಲಾಲಸೆ ಅಂತ ಹೇಳ್ತಾರೆ. ಪ್ರಭುಜಿ. ಇದು ಭಕ್ತರು ಭಗವಂತನ ಭಕ್ತಿ ಸೇವೆಗೆ ತನ್ನೆಲ್ಲ ಸಮಯವನ್ನ ಮೀಸಲಿಡಲು ಶಬ್ದ ಮಾಡುತ್ತಾನೆ ಅಂತ ಹೇಳಿದ್ರು. ಹಾ ಪ್ರಭುಜಿ. ಅಂತರ್ಮುಖಿಯಾಗಿ ಸಹಜೀವನಾಗಿರ್ತಾರೆ ಅಂತ. ಹಾ ಮಾತಾಜಿ ಸಮುತ್ಕಂಠನ ನೀವು ಸರಿ ಎಕ್ಸ್ಪ್ಲೈನ್ ಮಾಡಿ ಮಾತಾಜಿ, ಹೇಳಿ ಮಾತಾಜಿ. ಇಲ್ಲಿ ಭಕ್ತಿ ಸೇವಾ ಪ್ರಕ್ರಿಯೆಯಲ್ಲಿ ಜಯ ಗಳಿಸೋದಕ್ಕೆ ವ್ಯಕ್ತಿ ಸಾಕಷ್ಟು ತವಕ ತೋರಿದಾಗ ಆ ಕಾತರವನ್ನು ಸಮುತ್ಕಂಠ ಅಂತ ಕರೀತಾರೆ. ಅಂದ್ರೆ ಅದಕ್ಕೆ ತವಕ ಅಂದ್ರೆ ಆ ಲಾಲಸೆ ಅಂತಾರೆ ಅಥವಾ ಲೌಲ್ಯಂ ಅಂತ ಹೇಳ್ತಾರೆ. ನಾನು ಭಕ್ತಿಯಲ್ಲಿ ತೊಡಗಬೇಕು ಅನ್ನುವಂಥದ್ದು ತುಂಬಾ ತೀವ್ರವಾಗಿ, ಆಸಕ್ತಿಗಿಂತ ಹೆಚ್ಚು, ಅದನ್ನೇ ಭಾವ. ಆಸಕ್ತಿಗೆ ಆದ್ಮೇಲೆ ಬರುವಂತದ್ದೇ ಭಾವ. ಅದನ್ನೇ ಇಲ್ಲಿ ಆ ಒಂದು ನೆಲೆಯಲ್ಲಿ ಅವ್ರು ಇರ್ತಾರೆ ಅಂತ. ಅಂದ್ರೆ ಕಾತರತೆ ಇರುತ್ತೆ, ಭಗವಂತನ ಪ್ರೇಮವನ್ನು ಗಳಿಸ್ಬೇಕು ಅನ್ನುವಂಥದ್ದು ಅವರಲ್ಲಿ ತೀವ್ರವಾಗಿರುತ್ತೆ. ಹೀಗೆಂದರೆ ಸಂಪೂರ್ಣ ಉತ್ಕಟತೆ ಇದು ಅರ್ಥ. ವಾಸ್ತವವಾಗಿ ಈ ಉತ್ಕಟತೆಯು ಕೃಷ್ಣ ಪ್ರಜ್ಞೆಯಲ್ಲಿ ಯಶಸ್ವಿಯಾಗಲು ತೆರಬೇಕಾದ ಬೆಲೆ. ಅಂದ್ರೆ ನಮ್ಮಲ್ಲಿ ಆ ಒಂದು, ಈಗ ನಾವು ಹೇಳಿದರೆ ಶ್ರವಣ ಮಾಡ್ಬೇಕು ಅಂತ ಭಾಗವತ ಭಗವದ್ಗೀತೆಗಳನ್ನ ಶ್ರವಣ ಮಾಡ್ತೀವಿ, ಅಧ್ಯಯನ ಗ್ರಂಥಗಳನ್ನು ಓದ್ತೀವಿ, ಮತ್ತೆ ಹರೇ ಕೃಷ್ಣ ಮಹಾಮಂತ್ರವನ್ನ ಏನೋ ಕಷ್ಟಪಟ್ಟು ಹಾಗೂ ಹೀಗೂ 16 ಸುತ್ತು ಮುಗಿಸ್ತೀವಿ. ಆದ್ರೆ ನಮ್ಗೆ ಇದೆಲ್ಲ ಮಾಡ್ತಾ ಇದೀವಿ, ಯಾವ ರೀತಿ ಮಾಡ್ತಾ ಇದೀವಿ ಅಂದ್ರೆ ಏನಂತಾರೆ, ಯಾಂತ್ರಿಕವಾಗಿ ಮಾಡ್ತಾ ಇದೀವಿ. ಆದ್ರೆ ನಮ್ಮಲ್ಲಿ ಭಾವ ಅನ್ನೋದಿಲ್ಲ, ನಮ್ಮಲ್ಲಿ ಭಗವಂತನ ಪ್ರೇಮವನ್ನು ಗಳಿಸುವ ಉತ್ಕಟತೆ ಇಲ್ಲ, ಆ ಒಂದು ತೀವ್ರತೆ ಇಲ್ಲ. ಅದಿಲ್ಲ ಅಂತಂದ್ರೆ ಮತ್ತೆ ಅದೇನು ಪ್ರಯೋಜನಕ್ಕೆ ಬರೋದಿಲ್ಲ. ಅದು ಹೇಗೆ ಆಗುತ್ತೆ ಅಂದ್ರೆ ಬರೀ ಜ್ಞಾನವನ್ನ ಬೆಳೆಸ್ಕೊಂಡ ಹಾಗೆ ಆಗುತ್ತೆ. ಇಲ್ಲಿ ಕೃಷ್ಣ ಪ್ರಜ್ಞೆ ಅಂದ್ರೆ ಇಲ್ಲಿ ಬರೀ ಜ್ಞಾನ ಬೆಳೆಸ್ಕೊಳ್ಳುವಂತದ್ದಲ್ಲ, ಇದು ಇದು ಒಂದು ಪ್ರಕ್ರಿಯೆ, ಪ್ರಾಸೆಸ್. ಇಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಜೀವನದಲ್ಲಿ ಅದನ್ನ ನಾವು ಅಳವಡಿಸ್ಕೊಳ್ಬೇಕು, ಅದರ ಪ್ರಾಮುಖ್ಯತೆ ತಿಳ್ಕೊಬೇಕು. ಇಲ್ಲಿ ನಾವು ಭಗವಂತನಿಗೆ ಹತ್ತಿರ ಆಗ್ಬೇಕು. ಯಾಕೆ ನಾವು ಕೃಷ್ಣ ಪ್ರಜ್ಞೆಗೆ ಬಂದಿದ್ದೀವಿ, ನಾವಕ್ಕೆ ಇಷ್ಟೆಲ್ಲ ಮಾಡ್ತಾ ಇದೀವಿ, ಅದರ ಮೂಲ ಉದ್ದೇಶ ಏನು, ನಮ್ಮ ಗುರಿ ಎಲ್ಲಿದೆ, ಆ ಭಗವಂತನ ಪ್ರೇಮವನ್ನ ಪಡೆಯೋದ್ರಲ್ಲಿ. ಅದರಲ್ಲಿ ನಮ್ಗೆ ಆ ತೀವ್ರವಾದ
ಉತ್ಕಟತೆ, ಆ ಒಂದು ಆಸಕ್ತಿಯನ್ನ ಬೆಳೆಸ್ಕೊಳ್ಳುವಂಥದ್ದನ್ನ ಇಲ್ಲಿ ಆ ಒಂದು ಗುಣ ಈ ಭಾವಭಕ್ತಿಯಲ್ಲಿ ಇರುವಂತವರಲ್ಲಿ ಇರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ, ಏನನ್ನೇ ಆಗಲಿ ಪಡೆಯಲಿಕ್ಕೆ ವ್ಯಕ್ತಿಯು ಬೆಲೆ ತೆರಬೇಕು. ಬಹು ಬೆಲೆ ಬಾಳುವ ಕೃಷ್ಣ ಪ್ರಜ್ಞೆಯನ್ನು ಪಡೆಯಲು ವ್ಯಕ್ತಿಯು ಉತ್ಕಟ ಕಾತರವನ್ನು ಬೆಳೆಸಿಕೊಳ್ಳಬೇಕೆಂಬುದು ವೈದಿಕ ಸಾಹಿತ್ಯ ಕೃತಿಗಳಲ್ಲಿ ಹೇಳುತ್ತೇವೆ. ಸಾಧಾರಣವಾದ ವಿಷಯಗಳನ್ನೇ ಈ ಲೌಕಿಕವಾದದನ್ನ ಪಡಿಬೇಕಂದ್ರೆ ನಾವು ಅದಕ್ಕೆ ದುಡ್ಡು ಖರ್ಚು ಮಾಡ್ಬೇಕಾಗತ್ತೆ. ದುಡ್ಡಿಲ್ಲ ಅಂದ್ರೂ ಸರಿ, ಸಮಯವನ್ನಾದ್ರೂ ಅಥವಾ ನಮ್ಮ ಶ್ರಮವನ್ನಾದ್ರೂ ನಾವು ಕೊಡ್ಬೇಕಾಗತ್ತೆ. ಹಾಗಿರ್ಬೇಕಾದ್ರೆ ಭಗವಂತನ ಪ್ರೇಮವನ್ನ ಪಡಿಬೇಕು ಅಂತಂದ್ರೆ ಅದಕ್ಕೆ ನಾವು ಎಷ್ಟು ಬೆಲೆ ಕೊಡೋದಕ್ಕೆ ಸಾಧ್ಯ, ಎಷ್ಟು ನಮ್ಮ ಒಂದು ಸಮಯವನ್ನು ಕೊಡೋದಕ್ಕೆ ಸಾಧ್ಯ, ಎಷ್ಟು ನಮ್ಮ ಆ ಒಂದು ಮನಸ್ಸಿನಲ್ಲಿ ಉತ್ಕಟತೆ ಅಂತಂದ್ರೆ ಈಗ ನೋಡ್ತೀವಿ ಕಾಲೇಜ್ಗಳಲ್ಲಿ, ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಬರ್ಬೇಕಂದ್ರೆ ಅವ್ರು ಹೇಗೆ ಪ್ರಯತ್ನ ಪಡ್ತಾರೆ ಅಂತ, ಆ ಬರುವಂತ ಮಕ್ಕಳು ಅದಕ್ಕೆ ಎಷ್ಟು ಕಷ್ಟ ಪಡ್ತಾರೆ ಹಗಲು ರಾತ್ರಿ ಅಂತ. ಹಾಗೆ ಭಗವಂತನ ಪ್ರೇಮವನ್ನು ಪಡಿಬೇಕು ಅಂತಂದ್ರೆ ಆ ಭಕ್ತನು ಕೂಡ ಅಂತದೇ ಒಂದು ಬೆಲೆಯನ್ನ ತೆರಿತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಉತ್ಕಟತೆಯನ್ನು ಬಿಲ್ವಮಂಗಳ ಠಾಕೂರರ ಕೃತಿಯಲ್ಲಿ ಕೃಷ್ಣ ಕರ್ಣಾಮೃತದಲ್ಲಿ ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ. ಅವ್ರು ಏನಂತ ಹೇಳ್ತಾ ಇದ್ದಾರೆ, ಯಾರ ದೇಹದ ಸೌಂದರ್ಯವು ಇಡೀ ಜಗತ್ತಿನ ಮನಸ್ಸನ್ನು ತನ್ನೆಡೆಗೆ ಸೆಳೆದುಕೊಂಡಿದೆಯೋ, ಯಾರ ಕಣ್ಣುಗಳು ಕಪ್ಪು ವರ್ಣದ ದಟ್ಟ ಹುಬ್ಬುಗಳಿಂದ ಶೋಭಿಸುತ್ತಿದ್ದ ಅರಳಿದ ತಾವರೆಯಂತೆ ಕಾಣುತ್ತಿದೆಯೋ, ಯಾರು ತನ್ನ ಕುಡಿಗಣ್ಣ ನೋಟವನ್ನು ಭಕ್ತರ ಮೇಲೆ ಬೀರುತ್ತಾ ಕಣ್ಣಾಲಿಗಳನ್ನು ಅತ್ತಿತ್ತ ಚಲಿಸುವನೋ, ಅವನ ನೇತ್ರಗಳು ಸದಾ ಆರ್ದ್ರವಾಗಿವೆ, ಅವನ ತುಟಿಗಳು ತಾಮ್ರವರ್ಣದವು. ಇಂತಹ ತುಟಿಗಳಿಂದ ಹೊರಹೊಮ್ಮುವ ಶಬ್ದವಾಹಿನಿಯು ಮದಿಸಿದ ಆನೆಯನ್ನು ಮೀರಿಸಿದ ಮದವನ್ನು ವ್ಯಕ್ತಿಯಲ್ಲಿ ಉಂಟು ಮಾಡುತ್ತದೆ. ಈ ಎಲ್ಲಾ ಗುಣಗಳುಳ್ಳ ವ್ಯಕ್ತಿಯನ್ನು ನಾನು ವೃಂದಾವನದಲ್ಲಿ ಕಾಣಬಯಸುತ್ತೇನೆ. ಅಂದ್ರೆ ಎಲ್ಲವೂ ಕೂಡ ಆ ಭಾವಭಕ್ತಿ ಪ್ರೇಮ ಭಕ್ತಿಯಲ್ಲಿ ಇರುವಂತಹ ಭಕ್ತರ ಒಂದು ಏನಂತ ಹೇಳ್ತೀವಿ, ಅವರ ಒಂದು ಹೃದಯದಲ್ಲಿ ಅವ್ರು ಏನು ಆ ಒಂದು ಭಾವವನ್ನ ಅನುಭವಿಸ್ತಾ ಇದ್ದಾರೆ ಅದನ್ನ ಮಾತುಗಳಲ್ಲಿ ಅವ್ರಿಗೆ ಕೊಟ್ಟಿರುವಂಥದ್ದು. ಅಂದ್ರೆ ಯಾರು ಶುದ್ಧ ಭಕ್ತರಿದ್ದಾರೆ ಅಂತವರಿಗೆ ಭಗವಂತನನ್ನ ಅವನನ್ನ ಇಂಚಿಂಚು ವರ್ಣಿಸ್ತಾರೆ. ಅಂದ್ರೆ ಅವನನ್ನ ಹೊರತುಪಡಿಸಿ ಬೇರೇನೋ ಅವರ ಬದುಕಿನಲ್ಲಿ ಇನ್ನೇನು ಇಲ್ಲ, ಅವ್ರ ಜೀವನದಲ್ಲಿ ಅವನನ್ನ ಪ್ರತಿಯೊಂದನ್ನು ಕೂಡ ಅಂದ್ರೆ ಮುಂದೆ ಬರುತ್ತೆ ಅವನ ಒಂದು ಗುಣಗಾನ ಮಾಡುವಂಥದ್ದು. ಹಾಗೆ ಅವರು ಸದಾ ಅಂಥದ್ರಲ್ಲಿಯೇ ಅವರ ಮನಸ್ಸನ್ನ ನೆಟ್ಟಿರ್ತಾರೆ. ಅದರಲ್ಲಿಯೇ ಅವರು ಅವರ ಬದುಕನ್ನ ಅಂದ್ರೆ ನಿಜವಾಗ್ಲೂ ಅದರಲ್ಲಿ ಅವ್ರಿಗೆ ಏನ್ ಸಿಗ್ತಾ ಇದೆ ಅನ್ನುವಂಥದ್ದು ನಮಗೆ ಅರ್ಥ ಆಗೋದಿಲ್ಲ, ಹೊರಗಿನಿಂದ ನೋಡೋರಿಗೆ ಗೊತ್ತಿಲ್ಲ. ಆದ್ರೆ ಅವರು ನಿಜವಾದ ಆನಂದ ನಾವೆಲ್ಲರೂ ಎಲ್ಲಾದ್ರಲ್ಲೂ ಹುಡುಕ್ತಾ ಇದ್ವಿ ಬದುಕಿನಲ್ಲಿ. ಲೌಕಿಕವಾದಿಗಳು ಕೂಡ ಆನಂದಕ್ಕಾಗಿ ಒಂದ್ ಟ್ರಿಪ್ ಹೋಗ್ತಾರೆ, ಅಥವಾ ಇನ್ನೆಲ್ಲೋ ಹೋಗ್ತಾರೆ, ಇನ್ನೇನೋ ನೋಡ್ತಾರೆ, ಅಥವಾ ಮೂವಿ ನೋಡ್ತಾರೆ, ಅಥವಾ ಇನ್ನೇನೋ ಹೋಗಿ ಎಲ್ಲೋ ಪಾರ್ಕ್ ಹೋಗ್ತಾರೆ. ಏನಕ್ಕೆ ಹೋಗ್ತಾರೆ? ಏನೋ ಒಂದು ಆನಂದ ಹುಡುಕ್ತಾ ಇರ್ತಾರೆ. ಆ ಆನಂದ ನಿಜವಾಗ್ಲೂ ಅಲ್ಲೆಲ್ಲೂ ಸಿಗದೆ ಇರುವಂತದ್ದು. ವಾಸ್ತವದಲ್ಲಿ ಆನಂದ ಅನ್ನುವಂಥದ್ದು ಭಗವಂತನ ಹತ್ರ ಇರುವಂತದ್ದು. ಆ ಭಕ್ತರು ಆ ಆನಂದವನ್ನ ಇಂಚಿಂಚು ಅಂದ್ರೆ ಅದನ್ನ ಆ ಒಂದು ರಸವನ್ನ ಆಸ್ವಾದಿಸ್ತಾ ಇರ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಒಂದು ಉತ್ಕಟತೆ ಅಂದ್ರೆ ಭಗವಂತನಲ್ಲಿ ಅಷ್ಟೊಂದು ಅವರು ಲೀನ ಆಗಿದ್ದಾರೆ, ಅಷ್ಟೊಂದು ಅವರಿಗೆ ಆ ಒಂದು ಪ್ರೀತಿ ಅನುಭವ ಆಗುತ್ತೆ. ಅಂದ್ರೆ ಆ ಹಂತಕ್ಕೆ ಅವ್ರು ಹೋಗಿದ್ದಾರೆ. ಅಂದ್ರೆ ಇದು ನಾವು ಆಗ್ತಾ ಇರೋ ಪ್ರಯತ್ನ, ಈ ಭಾವ ಅಂತ. ಭಗವಂತ ಪ್ರೇಮ ಹಂತದಲ್ಲಿ ಅವನು ಕೊಡುವಂಥದ್ದು ಅದು ಅವ್ಯಾಜ್ಯ ಕರುಣೆ. ಅದನ್ನ ನಾವು ಅಲ್ಲಿ ಭಾವ ಹಂತದವರೆಗೆ ನಾವು ಪ್ರಯತ್ನ ಪಡ್ಬೋದು. ಆ ಪ್ರೇಮ ಹಂತವನ್ನ ನಾವು ಯಾವುದೇ ರೀತಿಯಲ್ಲಿ ನಾವು ಸ್ವಪ್ರಯತ್ನದಿಂದ ಅದನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದು ಪ್ರೇಮ ಹಂತಕ್ಕೆ ನಾವು ತಲುಪಬೇಕು ಅಂದ್ರೆ ಭಗವಂತನ ಅವ್ಯಾಜ್ಯ ಕರುಣೆಯಿಂದ ಮಾತ್ರ ಸಾಧ್ಯ ಆಗುತ್ತೆ. ಅಲ್ಲಿವರೆಗೂ ಈ ಒಂದು ಭಗವಂತನ ಆ ಪ್ರೀತಿಯನ್ನ ಗಳಿಸೋದಕ್ಕೆ ಏನು ಪ್ರಯತ್ನ ಪಡ್ತಾ ಇದ್ದಾನೆ ಭಕ್ತ, ಅದನ್ನ ಇಲ್ಲಿ ಸಮುತ್ಕಂಠ ಅಂತ ಹೇಳ್ತಾ ಇದ್ದಾರೆ. ಗಾನಿ ಸದಾ ರುಚಿ ಅಂದ್ರೆ ಭಗವಂತನ ನಾಮಸ್ಮರಣೆ ಮಾಡೋದ್ರಲ್ಲಿ ನಾ ಒಂದ್ಸತಿ ಹೇಳಿದೆ. ಅಂದ್ರೆ ನಮ್ಗೆ 16 ಸುತ್ತು ಹೇಗಪ್ಪ ಮಾಡೋದು, ಟೈಮ್ ಇಲ್ಲ, ಹೇಗೋ ಸರಿ ಏನೋ ಒಂದು ಆಗೋ ಈಗೋ ಹೆಂಗನ ಮಾಡಿ ಮುಗಿಸೋಣ ಅನ್ನುವಂಥದ್ದು. ಅಂಥದ್ದು ಕೆಳಮಟ್ಟದ ಒಂದು ಏನಂತ ಹೇಳ್ತಾರೆ, ನಾ ಹೇಳ್ದ ಹಾಗೆ ಆಗ್ಲೇ ಭಗವದ್ಗೀತೆ ಭಾಗವತಗಳನ್ನ ಒಂದು ಶ್ಲೋಕಗಳನ್ನ ಸ್ಪಷ್ಟವಾಗಿ ತಪ್ಪಿಲ್ಲದೆ ಓದುವಂಥದ್ದು, ಅಲ್ಲಿ ಕೊಟ್ಟಿರುವಂತಹ ಭಾವಾರ್ಥಗಳನ್ನ ಅಥವಾ ಅನುವಾದವನ್ನ ಓದುವಂಥದ್ದು, ಅದನ್ನ ಓದಿ ಬೈಹಾಟ್ ಮಾಡೋದು, ಅದಕ್ಕಿಂತ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಅದರ ನಿಜವಾದ ಅರ್ಥ, ಒಳ ಅರ್ಥ, ಅದರ ಆಳ ನಮ್ಗೆ ಸಿಗುತ್ತೆ ಅಂತ. ಹಾಗೆ ಭಗವಂತನ ನಾಮ ಸ್ಮರಣೆಯನ್ನು ಕೂಡ ಹರೇ ಕೃಷ್ಣ ಮಹಾಮಂತ್ರವನ್ನ ಬರೀ ನಾಮಗಳನ್ನ ಪಠಿಸಿದ್ರು ಕೂಡ ಅದಕ್ಕೆ ಏನಂತ ಹೇಳ್ತಾರೆ, ಅಪರಾಧ, ನಾಮ ಅಪರಾಧ, ನಾಮಭಾಸ ಮತ್ತೆ ಶುದ್ಧ ನಾಮ 3 ಹಂತಗಳಲ್ಲಿ ಬರುತ್ತೆ. ನಾವೆಲ್ಲರೂ ಕೂಡ ಅಪರಾಧದ ಒಂದು ಹಂತದಲ್ಲಿ ಇದ್ದೀವಿ. ಆ ಅಪರಾಧ ಹಂತದಲ್ಲೂ ಕೂಡ ನಮಗೆ ಎಷ್ಟೋ ಏನಂತ ಹೇಳ್ತಾರೆ, ನಮ್ಮ ಒಂದು ಮಲಿನಗಳನ್ನ ಪರಿಶುದ್ಧಗೊಳಿಸುತ್ತೆ ಅದು. ಆದ್ರೆ ಅದಕ್ಕಿಂತ ಹೆಚ್ಚು ನಾಮಭಾಸ ಅಂತಂದ್ರೆ ಅಲ್ಲಿ ನಾವು ಪ್ರಯತ್ನಪೂರ್ವಕವಾಗಿ ಅಪರಾಧಗಳನ್ನ ತಡೆಯೋ ಕೆಲಸವನ್ನ ಮಾಡುವಂಥದ್ದು. ಈ ಭಾವದ ಹಂತದಲ್ಲಿ ನಾವು ಆ ನಾಮಭಾಸದ ಒಂದು ಇದಕ್ಕೆ ಬರ್ತೀವಿ. ಆದ್ರೆ ಯಾರು ಅದರಲ್ಲಿ ರುಚಿಯನ್ನ ಕಾಣ್ತಾರೆ, ಆ ಒಂದು ನಾಮವನ್ನ ಏನಂತ ಹೇಳ್ತೀವಿ, ಇಲ್ಲಿ ನಾವು ಹೇಳ್ತೀವಿ ಎಣಿಕೆ ಇಟ್ಕೊಂಡು ನಾಮಸ್ಮರಣೆ ಮಾಡ್ಬೇಕು ಭಗವಂತನನ್ನ. ಎಣಿಕೆ ಇಲ್ಲದೆ
ಅದನ್ನ 24 ಗಂಟೆ ಕೂಡ ನಾವು ಅಭ್ಯಾಸ ಮಾಡ್ಬೇಕು. ಅಂದ್ರೆ ಅಭ್ಯಾಸ ಮಾಡ್ಬೇಕು ಅಂತಂದ್ರೆ ನಾವು ಪ್ರಯತ್ನ ಪೂರ್ವಕವಾಗಿ ಪ್ರಾರಂಭ ಹಂತಗಳಲ್ಲಿ ಮಾಡಿದ್ರು ಕೂಡ ಆಮೇಲೆ ಏನಾಗ್ಬಿಡುತ್ತೆ ಅಂತಂದ್ರೆ ಅವ್ರಿಗೆ ಯಾರಿಗೆ ಅದ್ರಲ್ಲಿ ರುಚಿ ಸಿಕ್ಬಿಡುತ್ತೆ, ಅವ್ರು ಯಾವಾಗ್ಲೂ ಅದನ್ನೇ ಗುನುಗ್ತಾ ಇರ್ತಾರೆ, ಅವ್ರು ಯಾವಾಗ್ಲೂ ಅದನ್ನೇ ಹೇಳ್ತಾ ಇರ್ತಾರೆ. ಅದು ಹೇಗೆ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಒಮ್ಮೆ ಏನ್ ಮಾಡ್ತಾರೆ, ಅವರು ಆ ಇದಕ್ಕೆ ಹೋಗಿರ್ತಾರೆ, ಅಂದ್ರೆ ನೇಚರ್ ಕಾಲ್ ಅಂದ್ರೆ ಟಾಯ್ಲೆಟ್ಗೆ ಹೋಗಿರ್ತಾರೆ. ಆ ಟೈಮಲ್ಲಿ ಅವರು ನಾಲ್ಗೆನ ಕಚ್ಚಿ ಹಿಡ್ಕೊತಾ ಇದ್ರಂತೆ. ಅವರ ಶಿಷ್ಯರು ಕೇಳ್ತಾ ಇದ್ರು, ಯಾಕೆ ನೀವು ನಾಲ್ಗೆನ ಈ ರೀತಿ ಕಚ್ಚಿ ಹಿಡ್ದಿದ್ದೀರಾ ಅಂತ. ಅದಕ್ಕೆ ಅವರು, ಇಲ್ಲ ನನ್ಗೆ ಈ ಸಮಯದಲ್ಲೂ ಕೂಡ ಹರೇ ಕೃಷ್ಣ ಮಂತ್ರ ಬರುತ್ತೆ. ಅದಕ್ಕೆ ಅವರು, ಯಾಕೆ ಹೇಳ್ಬಾರ್ದು ಅಂತ. ಹೇಳ್ಬಹುದಲ್ವಾ ಈಗ. ಆ, ಆ, ಶಿಷ್ಯ ಹೇಳುವಂಥದ್ದು ಚೈತನ್ಯ ಮಹಾಪ್ರಭುಗಳಿಗೆ. ಅಂತ ಸಂದರ್ಭದಲ್ಲಿ ವ್ಯಕ್ತಿಯ ಒಂದು ದೇಹ ತ್ಯಾಗ ಆಗ್ಬಿಟ್ರೆ ಅವ್ನು ಮತ್ತೆ ನಾಲಿಗೆ ಕಚ್ಚಿ ಹಿಡಿದು ಭಗವಂತನ ನಾಮಸ್ಮರಣೆ ಮಾಡಿಲ್ಲ ಅಂತಂದ್ರೆ ಮತ್ತೆ ಅವನೇನು ಭಗವಂತನ ಧಾಮಕ್ಕೆ ಹೇಗೆ ಹೋಗೋದು. ಹಾಗೆ ಒಂದು ರುಚಿ ಎನ್ನುವಂಥದ್ದು ಅಷ್ಟರ ಮಟ್ಟಿಗೆ ಇರುತ್ತೆ ಒಂದು ಭಕ್ತರಲ್ಲಿ. ಅಂದ್ರೆ ಆ ಭಗವಂತನ ಸ್ಮರಣೆ ಅವರು ಸದಾ ಕಾಲ ಮಾಡ್ತಾ ಇರ್ತಾರೆ, ಸದಾ ಅವನನ್ನು ಸ್ಮರಿಸ್ತಾ ಇರ್ತಾರೆ, ಸದಾ ಅವನ ಒಂದು ನಾಮ ಜಪವನ್ನ ಮಾಡ್ತಾ ಇರ್ತಾರೆ. ಮತ್ತೆ ಗುಣಾಖ್ಯಾನಿ ಆಸಕ್ತಿ ಅಂದ್ರೆ ಅವನ ಗುಣಲಕ್ಷಣಗಳನ್ನ ನಾ ಆಗ್ಲೇ ಹೇಳ್ದಾಗೆ ಬಿಲ್ವಮ್ಮಗಳ ಟಕೂರರು ಒಂದು ಇಂಚಿಂಚು ಕೂಡ ಅವನನ್ನ ವರ್ಣಿಸ್ತಾರೆ. ಅವ್ರು ವರ್ಣಿಸ್ತಾ ಇದ್ದಾರೆ ಅಂತಂದ್ರೆ ಆ ಒಂದು ಆನಂದದಲ್ಲಿ, ಆ ರಸದಲ್ಲಿ ಅವರು ಆಸ್ವಾದನೆ ಮಾಡ್ತಾ ಇದ್ದಾರೆ. ಅದನ್ನ ಅವರು ಪದಗಳಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ. ಅದನ್ನ ಹೇಳುವ ರೀತಿ ಕೂಡ ಎಷ್ಟು ಸುಂದರವಾಗಿರುತ್ತೆ ಅಂತಂದ್ರೆ ಕೇಳುವಂತವನು ಅದನ್ನ ಸಾಧಾರಣವಾಗಿ ಲೌಕಿಕ ವ್ಯಕ್ತಿಯ ಬಾಯಿಂದ ಕೇಳಿದ್ರೆ ಅಷ್ಟು ನಮ್ಗೆ ಆಕರ್ಷಣೆ ಬರ್ದೇ ಇರ್ಬೋದು. ಆದ್ರೆ ಯಾರು ನಿಜವಾಗ್ಲೂ ಅವನನ್ನ ತುಂಬಾ ಪ್ರೀತಿಯಿಂದ ಅವನನ್ನ ಅಷ್ಟೊಂದು ಹಚ್ಕೊಂಡಿರ್ತಾರೆ, ಅವ್ರ ಬಾಯಲ್ಲಿ ಕೇಳುವಾಗ ಅದು ಇನ್ನೂ ರುಚಿಕರವಾಗಿರುತ್ತೆ. ಅಂದ್ರೆ ಕೇಳೋ ವ್ಯಕ್ತಿ ಕೂಡ ಅವನು ಕೂಡ ಅಂತಹ ಒಂದು ಭಾವ ಹಂತಕ್ಕೆ ಹೋಗ್ಬಿಡ್ಬೋದು. ಅಷ್ಟರ ಮಟ್ಟಿಗೆ ಆ ಭಗವಂತನ ಒಂದು ಗುಣಗಳನ್ನ, ಅವನ ಒಂದು ಲೀಲೆಗಳನ್ನ, ಅವನ ಒಂದು ಏನಂತ ಹೇಳ್ತೀವಿ, ಹೇಗೆ ಅವನು ಮನಸ್ಸೂರೆಗೊಳ್ತಾನೆ ಅನ್ನೋದನ್ನ ಆ ಶುದ್ಧ ಭಕ್ತರ ಬಾಯಿಂದ ನಾವು ಕೇಳಿದ್ರೆ ಅದರ ಒಂದು ವ್ಯತ್ಯಾಸ ಇರುತ್ತೆ. ಅಲ್ಲಿ ನಾನು ಆಗ್ಲೇ ಹೇಳಿದಾಗೆ ಬಿಲ್ವಮಂಗಳ ಠಾಕೂರರು ಅಥವಾ ಅವನ ಯಾರೆಲ್ಲ ಅವನ ಶುದ್ಧ ಭಕ್ತರಿದ್ದಾರೆ ಅವರ ಬಾಯಿ ಮೂಲಕ ಅದನ್ನ ಕೇಳುವಂಥದ್ದು ನಮಗೆ ನಿಜವಾಗ್ಲೂ ಕೂಡ ಆ ಗುಣಾಖ್ಯಾನೆ ಅಂದ್ರೆ ಅವನ ಗುಣಗಳಲ್ಲಿ ಅವ್ರಿಗೆ ಹೆಚ್ಚು ಆಸಕ್ತಿ. ಅಂದ್ರೆ ಅವ್ರಿಗೆ ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ವಿಚಾರಗಳು ಅವರ ಜೀವನದಲ್ಲಿ ಇಲ್ಲ. ಅಂದ್ರೆ ಬೇರೆ ಯಾವುದೇ ವಿಚಾರಗಳು ಅವರಿಗೆ ಅದು ಬೆಲೆಯುಳ್ಳದು ಅಂತ ಅನಿಸೋದು ಇಲ್ಲ. ಅದನ್ನ ಇಲ್ಲಿ ಗುಣಾಖ್ಯಾನೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ತದ್ವಸತಿ ಸ್ಥಳೇ ಪ್ರೀತಿ ಅಂದ್ರೆ ಭಗವಂತನನ್ನ ಪ್ರೀತಿಸುವಂತವ್ರು. ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ನೀವು ಅವರು ಹುಚ್ಚರು ಅಂತಾನೆ ಕರೀಬಹುದು. ನಮ್ಮ ಒಂದು ಭೌತಿಕ ದೃಷ್ಟಿಕೋನದಲ್ಲಿ ಅವರೆಲ್ಲರೂ ಕೃಷ್ಣನ ಹುಚ್ಚರು. ಅಂದ್ರೆ ಎಲ್ಲಿ ಭಗವಂತ ಅವನು ವಾಸ ಮಾಡಿದ್ದ ಆ ಸ್ಥಳಗಳಲ್ಲಿ ಅವರು ಹೋಗಿ ಅವನನ್ನ, ಅಂದ್ರೆ ಆತ್ಮದ ಹಂತದಲ್ಲಿ ಇರುವಂತಹ ಭಕ್ತ ಪರಮಾತ್ಮನನ್ನ ಹುಡುಕ್ತಾನೆ. ಅಂದ್ರೆ ಅಂತಹ ಜಾಗಗಳಿಗೆ ಹೋದಾಗ ಅವನಿಗೆ ಆ ಒಂದು ವಿಪ್ರಲಂಬ ಭಾವ ಅಂತ ಹೇಳ್ತಾರಲ್ಲ, ಅಂದ್ರೆ ಗೋಪಿಕೆಯರು ಭಗವಂತನಿಂದ ಮಥುರೆಗೆ ಅವನು ಹೋದಾಗ ಆ ಒಂದು ಅಗಲಿಕೆಯನ್ನ, ಅಂದ್ರೆ ಹೇಗೆ ಅವರು ಅಲ್ಲಿ ಕೃಷ್ಣ ಇಲ್ಲ ಆದ್ರೆ ಮೊದಲು ಅವನ ಜೊತೆ ಇದ್ದಾಗ ಎಷ್ಟು ಅವನನ್ನ ನೆನೆಸ್ತಿದ್ರು ಅದಕ್ಕಿಂತ ಜಾಸ್ತಿ ಅವನನ್ನ ನೆನಪು ಮಾಡ್ಕೊಳ್ಳುವಂಥದ್ದು, ಮತ್ತೆ ಅವನನ್ನ ಮಿಸ್ ಮಾಡುವಂಥದ್ದು. ಅದನ್ನ ಇಲ್ಲಿ ತದ್ವಸತಿ ಸ್ಥಳೆ ಪ್ರೀತಿ ಈ ಒಂದು ವಿಚಾರದಲ್ಲಿ ನಾವು ನೋಡ್ತೀವಿ. ಇದು ಓದಿದ್ದೀರಾ ಹರಿಕೃಷ್ಣ? ಇಲ್ಲ ಮಾತಾಜಿ, ಓದಿಲ್ಲ. ಓಕೆ ಪ್ರಭುಜಿ, ಮುಂದುವರಿಸಿ. ಓದ್ಲಾ ಮಾತಾಜಿ? ಹಾ ಪ್ರಭುಜಿ. ಇಲ್ಲ ಪ್ರಭುಜಿ, ಎಲ್ಲ ಓದಿದ್ದಾರೆ, ಎಲ್ಲ ಓದಿರೋದು ಆಯ್ತು, ಬರೀ ಎಕ್ಸ್ಪ್ಲೈನ್ ಮಾಡ್ಬೇಕಷ್ಟೇ. ಓಕೆ, ಎಲ್ಲ ನಿನ್ನೆ ಕಂಪ್ಲೀಟ್ ಆಗಿದೆ ಅಲ್ಲ, ಪ್ರಭುಜಿ. ನಿನ್ನೆ ಓದಾಕಿ ಎಕ್ಸ್ಪ್ಲೇನ್ ಮಾಡಿರಲಿಲ್ಲ ಮಾತಾಜಿ. ಕರೆಕ್ಟ್. ಎಲ್ಲ ಓಕೆ ಓಕೆ. ಓದಿದ್ದನ್ನೇ ಎಕ್ಸ್ಪ್ಲೈನ್ ಮಾಡ್ಬೇಕಷ್ಟೇ. ರೂಪ ಇದು ಗೋಸ್ವಾಮಿ ಅವರು ಪೂರ್ತಿ ಅಧ್ಯಾಯ ಪೂರ್ತಿ ಆಗೋಗಿದೆ ಪ್ರಭು. ಹಾ, ಎಲ್ಲ ಓದಿದ್ದಾರಂತೆ ಪೂರ್ತಿ ಮಾತಾಜಿ. ಆಗೋಗಿದೆ ಮಾತಾಜಿ. ಮಾತಾಜಿ. ನಿನ್ನೆ ಪೂರ್ತಿ ಜಾಯಿನ್ ಓದಿ ಆಗಿಲ್ಲ. ಎಕ್ಸ್ಪ್ಲೇನ್ ಮಾಡಬೇಕು. ನೆನೆ ಫುಲ್ ಹೌದು, ಎಂಡ್ವರೆಗೂ ಆಗೋಗಿದೆ. ಓದ್ತಿದ್ದಾರೆ. ಇನ್ನ ನೆಕ್ಸ್ಟ್ ಅಧ್ಯಾಯ ಮಾಡ್ಬೇಕು, ಇದು ವಿವರಿಸ್ತೀನಿ ಅಂತ ಹೇಳ್ತಾ ಇದ್ರು. ಸರಿ ಮಾತಾಜಿ. ತದ್ವಸತಿ ಸ್ಥಳ ಪ್ರೀತಿ ಮಾತ್ರ. ಹಾ, ಇಲ್ಲಿ ರೂಪ ಗೋಸ್ವಾಮಿ ಅವರು ಏನಂತ ಹೇಳ್ತಾ ಇದಾರೆ ಅಂದ್ರೆ, ಈ ಸ್ಥಳದಲ್ಲಿ ಗೋಪಬಾಲಕರ ತಂಡದ ನಾಯಕನಾದ ಮಹಾರಾಜ ನಂದನು ಮಗನು ತನ್ನ ತಂದೆಯೊಡನೆ ಇದ್ದ. ಇದೇ ಸ್ಥಳದಲ್ಲಿ ದೈತ್ಯನಾದ ಶಕಟಾಸುರನನ್ನು ಅಡಗಿಸಿಡಲಾಗಿದ್ದ ಬಂಡಿಯನ್ನು ಭಗವಾನ್ ಕೃಷ್ಣನು ಮುರಿದು ಹಾಕಿದನು. ಯಾವ ದಾಮೋದರನು ನಮ್ಮ ಐಹಿಕ ಬಂಧನಗಳನ್ನು ಕಳಚಿ ಹಾಕಬಲ್ಲವನು ಅವನನ್ನು ಅವನ ತಾಯಿ ಯಶೋದೇವಿಯ ಹಗ್ಗಗಳಿಂದ ಹೌದು. ಬಿಗಿದು ಕಟ್ಟಿ ಇದ್ದಳು. ಅಂದ್ರೆ ಇದೆಲ್ಲ ಲೀಲಾ ಸ್ಥಳಗಳು, ಅಂದ್ರೆ ಭಗವಂತನ ಲೀಲೆಗಳು ಹಾ, ನಡೆದಂತಹ ಈ ಮಥುರಾ. ಪೂರ್ತಿ ಓದಿದೀವಿ ಮಾತಾಜಿ. ಪ್ರಭುಜಿ, ಮಥುರಾ ಮತ್ತೆ ಬೃಂದಾವನ ಈ ಎಲ್ಲ ಸ್ಥಳಗಳಲ್ಲಿ ಯಾವಾಗ ಭೇಟಿ ಕೊಡ್ತಾನೆ ಈ ಭಕ್ತನಾದವನು, ಅವನ ಒಂದೊಂದು ಲೀಲೆಗಳನ್ನು ಕೂಡ ಅವನು ಸ್ಮರಣೆ ಮಾಡ್ತಾನೆ. ಅಂದ್ರೆ ಆ ಒಂದು ಸ್ಥಳದಲ್ಲಿ ತನ್ನ ಭಗವಂತನ ಒಂದು ಸ್ಮರಣೆ, ಅಂದ್ರೆ ಅವನನ್ನ ನೆನೆಸ್ಕೊಳ್ಳುವಂಥದ್ದು, ಅವನ ಲೀಲೆಗಳನ್ನ ನೆನೆಸ್ಕೊಳ್ಳುವಂಥದ್ದು, ಅಲ್ಲಿ ಏನೆಲ್ಲ ನಡೆದಿತ್ತು ಅಂದ್ರೆ ಅಲ್ಲಿ ಈಗ ಭಗವಂತನನ್ನ ಅವನು ಹುಡುಕ್ತಾನೆ. ಅಲ್ಲಿ
ಅವನು ಆ ಒಂದು ಆತ್ಮ ಅದನ್ನ ಹುಡುಕುತ್ತೆ. ಅಂದ್ರೆ ಭಗವಂತ ಇಲ್ಲೆಲ್ಲ ನೀನ್ ಮಾಡಿದ್ದು ಅಂದ್ರೆ ಅಲ್ಲಿದ್ದಂತಹ ಒಂದು ಮರಗಳಿರ್ಬೋದು, ಆದ್ರೆ ನಾವು ನೋಡ್ತೀವಿ ಆ ಒಂದು ಮರಗಳು ಸಾವಿರಾರು ವರ್ಷಗಳು ಅವು ಬದುಕಿರ್ತವೆ. ಅಲ್ಲಿ ಅವು ಏನಂತ ಹೇಳ್ತಾರೆ ಅಂದ್ರೆ ಭಕ್ತರು ಹೋಗಿ ಅದನ್ನ ತಪ್ಕೋತಾರೆ ಅಂತ ಹೇಳ್ತಾರೆ. ಅಂದ್ರೆ ನೀನು ನಮ್ಮ ಮಮ್ಮಿ ಆದ್ರೂ ಕೃಷ್ಣ ಇಲ್ಲಿಗೆ ಬಂದಿರ್ತಾನಲ್ವಾ ಅಂತ ಹೇಳಿ. ಹಾಗೆ ಎಲ್ಲವನ್ನು ಕೂಡ ಅಂದ್ರೆ ಆ ಜಾಗಗಳಿಗೆ ಹೋದಾಗ ಅವನ ಈಗ ಒಂದು ಡಿಫ್ರೆನ್ಸ್ ಸ್ಮರಣೆಯನ್ನ ಆಯ್ತು ಬಂದಷ್ಟೇ. ಗೊತ್ತಾಯ್ತು. ಸ್ಮರಣೆಯನ್ನ ಮಾಡುವಂಥದ್ದು. ಭಗವಾನ್ ಕೃಷ್ಣನ ಶುದ್ಧ ಭಕ್ತನು ಮಥುರಾ ಅಥವಾ ವೃಂದಾವನ ಪ್ರಾಂತ್ಯಗಳಲ್ಲಿ ನೆಲೆಸುತ್ತಾನೆ ಮತ್ತು ಕೃಷ್ಣನು ತನ್ನ ಲೀಲೆಗಳನ್ನು ಮೆರೆದ ಕ್ಷೇತ್ರಗಳಿಗೆ ಯಾತ್ರೆಯಾಗಿ ಹೋಗುತ್ತಾನೆ. ಈ ಸ್ಥಳಗಳಲ್ಲಿ ಕೃಷ್ಣನು ಅಂದ್ರೆ ಏನಂತ ಹೇಳ್ತಾರೆ ಅಂದ್ರೆ ವೃಂದಾವನ ಆ ಜಾಗಗಳಿಗೆಲ್ಲ ಹೋಗ್ಬೇಕು ಅಂದ್ರೆ ನಾವು ಇಷ್ಟಪಟ್ಟು ಅಥವಾ ನಮ್ಮ ಹತ್ರ ದುಡ್ಡಿದೆ ಅಂತ ಹೇಳಿ ನಾವು ಹೋಗಕ್ಕಾಗಲ್ಲ. ಅಲ್ಲಿ ರಾಧಾರಾಣಿ ಆ ಒಂದು ವೃಂದಾವನದ ಆಮ್, ಏನಂತ ಹೇಳ್ತಾರೆ ರಾಣಿ, ಅವಳ ಒಂದು ಇಚ್ಛೆ ಇಲ್ಲದೆ ಅಲ್ಲಿಗೆ ಯಾರು ಹೋಗಕ್ಕಾಗಲ್ಲ ಅಂತ. ಅಂದ್ರೆ ನನ್ನಂತ ಒಂದು ಮಹಾಪಾಪಿ ನಂದಿಲ್ಲ, ನಾನು ಇಲ್ಲಿವರೆಗೂ ವೃಂದಾವನಕ್ಕೆ ಹೋಗೋಕೆ ಆಗಿಲ್ಲ. ಅಂದ್ರೆ ಆಸೆ ಇರುತ್ತೆ, ತೀವ್ರವಾಗಿ ಹೋಗ್ಬೇಕು ಅಂತ ಇಚ್ಛೆ ಇರುತ್ತೆ. ಆದ್ರೆ ಯಾವತ್ತು ಭಗವಂತ ಅಂದ್ರೆ ರಾಧಾರಾಣಿಗೆ ಕೃಪೆ ನಮ್ಮ ಮೇಲೆ ಆಗುತ್ತೆ, ಅಂತಹ ಸಮಯದಲ್ಲಿ ಮಾತ್ರ ನಾವು ಅಲ್ಲಿಗೆ ಹೋಗೋಕೆ ಸಾಧ್ಯ ಅಂತ ಹೇಳ್ತಾರೆ. ನೀವೆಲ್ಲರೂ ಕೂಡ ನಿಮ್ಮಿಂದ ಸಾಧ್ಯ ಆದ್ರೆ ನಿಜವಾಗ್ಲೂ ಹೋಗಿ ಬನ್ನಿ. ಆದ್ರೆ ಆ ಹೋಗುವಾಗ ಒಂದು ಮನಸ್ಸಲ್ಲಿ ನೆನಪಿಸ್ಕೊಂಡು ಹೋಗಿ, ನೀವು ನಿಮ್ಮ ಪ್ರಯತ್ನದಿಂದ ಹೋಗಿಲ್ಲ, ಅಲ್ಲಿ ರಾಧಾರಾಣಿಯ ಇಚ್ಛೆಯಿಂದ ಮಾತ್ರ ಹೋಗೋಕೆ ಸಾಧ್ಯ ಅಂತ ಹೇಳಿದ ಹಾಗೆ ರಾಧಾರಾಣಿ ನಿಮ್ಮನ್ನ ಕರೆಸ್ಕೊಂತಾಳೆ ಅಂತ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣನ ಮಾತಾಜಿ, ತನ್ನ ಇದು ಮಥುರಾ ವೃಂದಾವನ ಎಲ್ಲಿರೋದು? ಉತ್ತರ ಪ್ರದೇಶನಾ? ಮಥುರಾ ವೃಂದಾವನ ಹತ್ರನಾ? ಎರಡು ಹತ್ರನ ಗೊತ್ತಿಲ್ಲ ಮಾತಾಜಿ, ಆದ್ರೆ ವೃಂದಾವನ ಇರೋದು ಉತ್ತರ ಪ್ರದೇಶಲ್ಲಿ. ಮಥುರಾನ? ಎರಡು ಸಮೀಪ ಇದೆ ಮಾತಾಜಿ. ಆಮೇಲೆ ನಾನು ಹಾ ಹೋಗಿದ್ದೀನಿ ಹಾ ಮಾತಾಜಿ, ಒಂದ್ಸಲ ಹೋಗಿದ್ದೀನಿ ಮತ್ತೆ ಅಲ್ಲಿ. ದ್ವಾರ 2 ಸಲ ದ್ವಾರಕ ಹೋಗಿದ್ದೀನಿ. ಇರೋದು ಗುಜರಾತ್ ಅಲ್ಲಿ ಮಾತಾಜಿ. ಪ್ರಭುಜಿ ದ್ವಾರಕ ಇರೋದು ಗುಜರಾತ್ ಅಲ್ಲಿ ಮಾತಾಜಿ. ಹಾ ಹೌದು ಪ್ರಭುಜಿ, ದ್ವಾರಕ ಇರೋದು ಗುಜರಾತ್ ಅಲ್ಲಿ. ಮಥುರಾ ವೃಂದಾವನ ಹತ್ರನೇ ಆಗುತ್ತಾ ಮಾತಾಜಿ? ಯಾರೋ ಅದೇ ಹೋಗಿ ಬಂದಿದ್ದಾರೆ ಅಂದ್ರಲ್ಲ. ಹಾ ಮಾತಾಜಿ, ಉತ್ತರ ಹೌದು. ಪ್ರದೇಶಲ್ಲಿ ಇರೋದು. ಹಾ ಈ ಸರಿ. ಸ್ಥಳಗಳಲ್ಲಿ ಕೃಷ್ಣನು ಗೋಪಬಾಲಕರ ಗೆಳೆಯರ ಯಶೋದೆಯೊಡನೆ ಇದ್ದು ತನ್ನ ಬಾಲಲೀಲೆಗಳನ್ನ ತೋರಿದನು. ಈ ಕ್ಷೇತ್ರಗಳಿಗೆ ಪ್ರದಕ್ಷಿಣೆ ಬರುವ ಪದ್ಧತಿ ಈಗಲೂ ಪ್ರಚಲಿತವಿದೆ. ಅಂದ್ರೆ ಇಲ್ಲೆಲ್ಲ ಹೋದ್ರೆ ಅಲ್ಲಿ ನಾವು ಭಕ್ತರ ಸಂಘದಲ್ಲಿ ಹೋಗ್ಬೇಕು, ಅದು ಮುಖ್ಯ ಆಗುತ್ತೆ. ಅಂದ್ರೆ ನಾವು ಫ್ಯಾಮಿಲಿಯಿಂದ ಹೋಗೋದು ಅದು ಬೇರೆ. ಅಂದ್ರೆ ಭಕ್ತರ ಸಂಘದಲ್ಲಿ ಹೋಗುವಾಗ ಅಲ್ಲಿ ಏನ್ ಮಾಡ್ತಾರೆ, ಆಮ್, ಆ ಏನಂತ ಹೇಳ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ ಎಲ್ಲ. ಎಕ್ಸ್ಪ್ಲೇನ್ ಎಲ್ಲ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತೆ ಅವರು ಪ್ರದಕ್ಷಿಣೆ ಬರ್ತಾರೆ, ಪ್ರದಕ್ಷಿಣೆನ ಏನಂತ ಕರೀತಾರೆ, ಹ್ಮ್ ಆ ಒಂದು ಜಾಗನ ಅವರು ಆ ಪ್ರದಕ್ಷಿಣೆ ಮಾಡ್ತಾರೆ. ಅದು ಪರಿಕ್ರಮ ಹೋಗುವಾಗ ಮಾತಾಜಿ. ಪರಿಕ್ರಮ ಮಾಡ್ತಾರೆ. ಪರಿಕ್ರಮ ಮಾಡ್ತಾ ಅಲ್ಲಿ ಕತೆಗಳನ್ನ ಹೇಳ್ತಾರೆ, ಮತ್ತೆ ಸಂಕೀರ್ತನೆ ಮಾಡ್ತಾರೆ. ಅದು ತುಂಬಾ ವಿಶೇಷ ಅಲ್ಲಿ. ನಾವು ಲೌಕಿಕವಾಗಿ ಟ್ರಿಪ್ ತರ ಹೋಗೋದು, ಅದ್ರಲ್ಲಿ ಹೋಗೋದು ಕೂಡ ನಮ್ಮ ಹ್ಮ್ ಭಾಗ್ಯನೇ ಅನ್ಕೊಳ್ಳಿ, ಅಷ್ಟಾದ್ರೂ ಹೋಗಕ್ಕಾಯ್ತಲ್ಲ ಅಂತ. ಆದ್ರೆ ಅದನ್ನ ಹ್ಮ್ ಭಕ್ತರ ಸಂಘದಲ್ಲಿ ಹೋದಾಗ, ಪರಿಕ್ರಮ ಮಾಡಿದಾಗ ಆ ಒಂದು ಭಗವಂತನ ಲೀಲೆಗಳನ್ನ, ಅವನ ಒಂದು ಲೀಲೆ ನಡೆದಂತಹ ಜಾಗಗಳಲ್ಲಿ ಅವನ ಸ್ಮರಣೆ ಮಾಡುವಂಥದ್ದು, ಅವನ ಒಂದು ಗುಣಗಾನ ಅಲ್ಲಿ ಆಡುವಂಥದ್ದು, ಗೈಡ್ ಅದು ಹೇಳಲ್ವಾ ಮಾತಾಜಿ? ಅಲ್ಲಿ ಗೈಡ್ ಇರ್ತಾರಲ್ಲ ಅವರೆಲ್ಲ ಹೇಳಲ್ವಾ? ಗೈಡ್ ಹೇಳೋದಕ್ಕೂ ಮತ್ತಾಜಿ ಭಕ್ತರ ಬಾಯಿಂದ ಕೇಳೋದಕ್ಕೂ ವ್ಯತ್ಯಾಸ ಇದೆ. ಅಂದ್ರೆ ಭಕ್ತರ ಸಂಘದಲ್ಲಿದ್ದಾಗ ಅದರ ವಿಶೇಷತೆ ಇರುತ್ತೆ. ಆ ಹಾ ಪ್ರಾಮುಖ್ಯತೆ ಇರುವಂತದ್ದು ಸಂಘದಲ್ಲಿ ಮಾತ್ರ. ಹಾ ಸರಿ. ಮಥುರಾ ಮತ್ತು ವೃಂದಾವನಗಳಿಗೆ ಬರುವ ಜನರು ಅಲೌಕಿಕ ಆನಂದವನ್ನು ಅನುಭವಿಸುತ್ತಾರೆ. ಕೃಷ್ಣನು ವೃಂದಾವನದಲ್ಲಿದ್ದಾಗ ಅನೇಕ ಲೀಲಾ ಕಾರ್ಯಗಳನ್ನು ಮಾಡಿದನು. ಅಂತಹ ವೃಂದಾವನಕ್ಕೆ ಹೋದರೆ ಭಕ್ತನು ಕೃಷ್ಣನ ಅಗಲಿಕೆಯನ್ನು ತತ್ಕ್ಷಣ ಅನುಭವಿಸುತ್ತಾನೆ. ಯಾವಾಗ ಅವನ ಒಂದು ಆ ಗುಣಗಾನವನ್ನ ಕೇಳ್ತಾ ಸಂಕೀರ್ತನೆ ಮಾಡ್ತಾ ನಾವು ಪರಿಕ್ರಮ ಮಾಡ್ತೀವಿ, ಆಗ ನಿಜವಾದ ಒಂದು ಆ ವಿಪ್ರಲಂಬ ಭಾವ, ಅಗಲಿಕೆಯ ಭಾವ ಆ ಭಕ್ತರಲ್ಲಿ ಅದು ಕಾಣುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಆತ್ಮ ಪರಮಾತ್ಮನ ಒಂದು ದೂರ ಆಗಿದ್ದಾರೆ ಅನ್ನುವಂಥದ್ದು ಅವರಿಗೆ ಅನುಭವಕ್ಕೆ ಬರುತ್ತೆ. ಕೃಷ್ಣನ ಕಾರ್ಯಚಟುವಟಿಕೆಗಳ ಸ್ಮರಣೆಯಲ್ಲಿ ನಾವು ತೋರುವ ಈ ಬಗೆಯ ಆಕರ್ಷಣೆಯು ಕೃಷ್ಣನಲ್ಲಿ ಒಲವು ಎನಿಸುತ್ತದೆ. ತೋರಿಕೆಯ ಭಕ್ತಿ ಸೇವೆ ಮಾಡಿ ಅಂತಿಮವಾಗಿ ಪರಮಪ್ರಭುವಿನಲ್ಲಿ ಲೀನವಾಗುವ ಬಯಸುವ ದಾರ್ಶನಿಕರು ಮತ್ತು ಅನುಭಾವಿಗಳು ಇರುವುದೇನೋ ಹೌದು. ಈ ಶುದ್ಧ ಭಕ್ತರನ್ನು ಅನುಕರಣೆ ಮಾಡಿ ಕೃಷ್ಣನ ಲೀಲಾ ಸ್ಥಳಗಳ ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ನೀಡುತ್ತಾರೆ. ಇವರಿಗೆ ವಿಮೋಚನೆ ಗುರಿಯಾಗಿರುವ ಕಾರಣ ಇವರ ಚಟುವಟಿಕೆಗಳು ನೈಜ ಒಲವು ಎಂದು ಪರಿಗಣಿಸಲಾಗದು. ಅಂದ್ರೆ ನೀವ್ ಹೇಳಿದ ಹಾಗೆ ನಾವು ಗೈಡ್ ಜೊತೆ ಹೋಗಿ ಆ ರೀತಿ ನೋಡ್ಕೊಂಬಂದ್ರೆ ಅದು ಈ ತರ ಇರುತ್ತೆ. ಅಂದ್ರೆ ಯಾರು ಭಗವಂತನಲ್ಲಿ ಸಾಧಾರಣ ಜನ ಏನ್ ಮಾಡ್ತಾರೆ, ಅವ್ರಿಗೆ ಭಗವಂತನ ವಿಶೇಷತೆಗಳು ಗೊತ್ತಿರಲ್ಲ, ಭಕ್ತರ ಸಂಘ ಇರುವುದಿಲ್ಲ. ಆ ಕಾರಣದಿಂದ ಅವ್ರು ಏನ್ ಅನ್ಕೋತಾರೆ, ನಾನು ಭಗವಂತನಲ್ಲಿ ಲೀನ ಆಗ್ಬೇಕು, ನನ್ಗೆ ಈ ಒಂದು ಭೌತಿಕ ಜಂಜಾಟ ಸಾಕಪ್ಪ ಅಂತ ಅನ್ಸಿದೆ, ಆ ಭಗವಂತನಲ್ಲಿ ಒಂದಾದ್ರೆ ಸಾಕು, ಈ ಎಲ್ಲದ್ರಿಂದ ನನ್ಗೆ ಬಿಡುಗಡೆ ಸಿಕ್ಕಿದ್ರೆ ಸಾಕು, ಆ ರೀತಿ ಯೋಚನೆ ಮಾಡ್ಕೊಂಡು ಹೋಗುವಂತವ್ರು.
ಅವರು ಕೂಡ ಪರಿಕ್ರಮ ಮಾಡಿರ್ಬೋದು, ಅಥವಾ ಅವರು ಕೂಡ ಅಂದ್ರೆ ಸುತ್ತಾಡಿರ್ಬೋದು, ಬೃಂದಾವನವನ್ನ ನೋಡಿರ್ಬೋದು. ಆದ್ರೆ ಅವರು ಶುದ್ಧ ಭಕ್ತರು ಅಂತ ಅನ್ನಿಸ್ಕೊಳಕ್ಕೆ ಆಗೋದಿಲ್ಲ. ಅಂದ್ರೆ ಅವರ ಒಂದು ಆ ಮಟ್ಟಕ್ಕೆ ಅವರಲ್ಲಿ, ಅವರ ಹೃದಯದಲ್ಲಿ ಆ ಪ್ರೀತಿ, ನಿಜವಾದ ಒಂದು ಪ್ರೀತಿ ಭಗವಂತನಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಶುದ್ಧ ಭಕ್ತರು ಕೃಷ್ಣನಲ್ಲಿ ತೋರುವ ಪ್ರೇಮವನ್ನು ಕಾಮ್ಯಕರ್ಮಿಗಳಾಗಲಿ ದಾರ್ಶನಿಕ ಮನೋಕಲ್ಪನೆಗಳಲ್ಲಿ ತೊಡಗುವ ಜನರಾಗಲಿ ತಮ್ಮ ಹೃದಯಗಳಲ್ಲಿ ಪ್ರತಿಷ್ಠಾಪಿಸಿಕೊಳ್ಳಲಾರರು ಎಂದು ರೂಪ ಗೋಸ್ವಾಮಿ ಅವರು ಹೇಳುತ್ತಾರೆ. ಏಕೆಂದರೆ ಕೃಷ್ಣ ಪ್ರಜ್ಞಾ ಭಾವ ಅಂತಹ ಪ್ರೇಮವು ತುಂಬಾ ಅಪೂರ್ವವಾದದ್ದು ಮತ್ತು ಅನೇಕ ಮುಕ್ತಾತ್ಮರಿಗೂ ನಿಲುಕದ ವಿಚಾರ. ಅಂದ್ರೆ ಯಾರೆಲ್ಲ ಮುಕ್ತಾತ್ಮರು ಅಂತ ಅನಿಸ್ಕೊಂಡಿದ್ದಾರೆ ಅಂತವ್ರಿಗೂ ಕೂಡ ಅದು ಅಷ್ಟು ಈಸಿ ಇಲ್ಲ ಅಂತ. ಅಂದ್ರೆ ಭಗವಂತ ಏನ್ ಹೇಳ್ತಾರೆ ಮುಂದೆ ಹೇಳ್ತಾರೆ, ಏನ್ ಬೇಕಾದ್ರೂ ಕೊಟ್ಟು ಬಿಟ್ಟಾನು. ಆದ್ರೆ ಪ್ರೇಮ, ಭಗವಂತನ ಕೃಷ್ಣ ಪ್ರೇಮ ಅಷ್ಟು ಸುಲಭ ಇಲ್ಲ, ಅಷ್ಟು ಈಸಿಯಾಗಿ ಆ 9 ಹಂತ ಭಾವದವರೆಗೆ ನಾವು ಹೋಗೋದಕ್ಕೆ ಸಾಧ್ಯ. ಅದು ನಮ್ಮ ಪ್ರಯತ್ನ. ಆದ್ರೆ ಕೊನೆಯ ಹಂತ ಪ್ರೇಮ ಅನ್ನುವಂಥದ್ದು ಅದು ನಮ್ಮ ಪ್ರಯತ್ನ ಅಲ್ಲ. ಅಲ್ಲಿ ಭಗವಂತನ ಅವ್ಯಾಜ್ಯ ಕರುಣೆ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಅಂತ. ಆದ್ರೆ ಯಾರು ಈ ಒಂದು ಲೌಕಿಕ ಇಚ್ಛೆಗಳನ್ನಲ್ಲೇ ಮುಳುಗಿದ್ದಾರೆ, ಮತ್ತೆ ಜ್ಞಾನವನ್ನ ಬೆಳೆಸ್ಕೊಳ್ಳುವಂತದ್ರಲ್ಲಿ ಅವರ ಒಂದು ಸಮಯವನ್ನ ವ್ಯರ್ಥ ಮಾಡ್ತಿದ್ದಾರೆ, ಅಂತವರಿಗೆಲ್ಲ ಈ ಭಕ್ತಿ ಅಷ್ಟು ಸುಲಭ ಅಲ್ಲ ಅನ್ನೋದನ್ನಲ್ಲಿ ರೂಪ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಹೇಳಲಾಗಿರುವ ಹಾಗೆ ಐಹಿಕ ಮಲಿನತೆಗಳಿಂದ ಮುಕ್ತನಾಗುವ ಒಂದು ಘಟ್ಟದಲ್ಲಿ ಭಕ್ತಿ ಸೇವೆಯ ಸಾಧನೆ ಸಾಧ್ಯ. ಅಂದ್ರೆ ಆ ಸಾಧನಾ ಭಕ್ತಿ ಅಂದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಅನರ್ಥ ನಿವೃತ್ತಿ ಆಗುತ್ತೆ. ಬರೀ ಮುಕ್ತಿ ಸಾಕೆನ್ನುವ ಹಾಗೂ ನಿರಾಕಾರ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುವ ಬಯಸುವ ಆ ವ್ಯಕ್ತಿಗೆ ಕೃಷ್ಣರತಿ ಸಾಧ್ಯವಾಗದು. ಅಂದ್ರೆ ಯಾರು ಭಗವಂತನಲ್ಲಿ ಒಂದಾಗ್ಬಿಡ್ಬೇಕು, ಮತ್ತೆ ಎಲ್ಲ ಐಹಿಕ ಜಂಜಾಟಗಳಿಂದ ಬಿಡುಗಡೆ ಪಡಿಬೇಕು ಅಂತವರಿಗೆ ಕೃಷ್ಣರತಿ ಅಂತಂದ್ರೆ ಅದು ಭಗವಂತನಲ್ಲಿ ಆ ಪ್ರೇಮದ ಹಂತಕ್ಕೆ ಅವರು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಭಗವಂತನ ಒಂದು ಬ್ರಹ್ಮಜ್ಯೋತಿ ಅಂದ್ರೆ ಆ ಒಂದು ಪ್ರಭೆ ಅಷ್ಟೇ ಅವ್ರಿಗೆ ಸಾಕ್ಷಾತ್ಕಾರ ಆಗುತ್ತೆ ಹೊರತು ಅದರಿಂದ ಮುಂದಕ್ಕೆ ಅವರು ಭಗವಂತನ ಒಂದು ಸಾನ್ನಿಧ್ಯವನ್ನ, ಅವನ ಜೊತೆ ಒಂದು ಪ್ರೀತಿ ವಿನಿಮಯವನ್ನ ಅವರು ಸಾಧಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ರತಿಯನ್ನು ಕೃಷ್ಣನು ತನ್ನಲ್ಲಿ ಭದ್ರವಾಗಿ ಇರಿಸಿಕೊಂಡಿದ್ದಾನೆ ಹಾಗೂ ಅದನ್ನು ಶುದ್ಧ ಭಕ್ತರಿಗೆ ಮಾತ್ರ ವಿತರಿಸುತ್ತಾನೆ. ಭಗವಂತ ಎಲ್ಲರ ಕೈಗೊಂಬೆ ಆಗೋದಕ್ಕೆ ಅವ್ರಿಗೆ ಇಷ್ಟ ಇರೋದಿಲ್ಲ. ಅವನು ಯಾರಿಗೂ ಕೂಡ ಭಕ್ತಿಯನ್ನ ಕೊಡೋದಿಲ್ಲ. ನೀವ್ ಏನಾದ್ರೂ ಕೇಳಿದ್ರೆ ಯಾವ್ದನ್ ಬೇಕಾದ್ರೂ ಅವನು ನಿಮ್ಗೆ ಕೊಟ್ಬಿಡ್ಬಹುದು, ಆದ್ರೆ ಯಾರಿಗೂ ಅಷ್ಟು ಸುಲಭವಾಗಿ ಭಕ್ತಿಯನ್ನ ಕೊಡೋದಿಲ್ಲ. ಆದ್ರೆ ಅವನು ಎಂತವ್ರಿಗೆ ಕೊಡ್ತಾರೆ ಅಂತಂದ್ರೆ ಸಾಮಾನ್ಯ ಭಕ್ತರಿಗೆ ಕೂಡ ಆ ಬಗೆಯ ಶುದ್ಧರತಿ ಸಾಧ್ಯವಾಗದು. ಹೀಗಿರುವಾಗ ಕಾಮ್ಯ ಕರ್ಮಗಳ ಪ್ರತಿಫಲಗಳಿಗಾಗಿ ಕಲುಷಿತ ಹೃದಯರಾದ ಮತ್ತು ನಾನಾ ಬಗೆಯ ಮನೋಕಲ್ಪನೆಗಳಿಗೆ ಸಿಕ್ಕಿ ತೊಳಲುವ ಜನರಿಗೆ ಶುದ್ಧ ಕೃಷ್ಣರತಿ ಸಾಧ್ಯವಾಗುವುದೆಂದು. ಅಂದ್ರೆ ಈ ಭಕ್ತಿ ಮಾರ್ಗದಲ್ಲಿ ಕೂಡ ಇದ್ದಾರೆ ನಮ್ಮ ಹಾಗೆ, ಇನ್ನ ಪ್ರಾರಂಭದ ಹಂತದಲ್ಲಿ ಇದ್ದಾರೆ. ಅಂತವ್ರಿಗೂ ಕೂಡ ತುಂಬಾ ಸಮಯ ಹಿಡಿಯುತ್ತೆ ಪ್ರೇಮದ ಹಂತಕ್ಕೆ ಹೋಗೋದಕ್ಕೆ. ಹಾಗಿರ್ಬೇಕಾದ್ರೆ ಅದರ ಒಂದು ಪ್ರಯತ್ನ ಕೂಡ ಮಾಡದೇ ಇರುವಂತವರಿಗೆ ಅದು ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣನ ಅಷ್ಟಕಾಲೀನ ಲೀಲಾ ಕುರಿತು ಕೃತಕವಾಗಿ ಯೋಚಿಸುವ ತಥಾಕಥಿತ ಭಕ್ತರು ಹಲವರಿದ್ದಾರೆ. ಅಂದ್ರೆ ಕೆಲವೊಂದು ಜನ ಏನ್ ಮಾಡ್ತಾರೆ ಅಂದ್ರೆ ಓದ್ತಾರೆ, ಮತ್ತೆ ಅವರು ಈ ಭಕ್ತರನ್ನ ನೋಡ್ತಾರೆ, ಅವರ ಹಾಗೆ ಅವರು ನಟಿಸ್ತಾರೆ ಅಂತ ಹೇಳ್ತಾರಲ್ಲ, ಅಂತವ್ರು ಏನ್ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಜನ ಕೃಷ್ಣನ ಲೀಲೆಗಳನ್ನು ಕೃತಕ ಮಾರ್ಗದಲ್ಲಿ ಅನುಕರಿಸ್ತಾರೆ. ಈ ಜನರನ್ನು ಅನುಕರಣೆ ಮಾಡುತ್ತಾ ಕೃಷ್ಣನು ಬಾಲಕನ ರೂಪದಲ್ಲಿ ಬಂದು ತನ್ನೊಡನೆ ಮಾತನಾಡುತ್ತಿದ್ದಾನೋ ಅಥವಾ ರಾಧಾರಾಣಿ ಕೃಷ್ಣನು ತನ್ನಲ್ಲಿ ಬಂದು ಮಾತನಾಡುತ್ತಿದ್ದಾರೆಂದು ವ್ಯಕ್ತಿಯೊಬ್ಬನು ಔಟ ಎತ್ತಬಹುದು. ಅಂದ್ರೆ ಅಂತವ್ರು ಏನಂತ ಹೇಳ್ಕೊಳ್ತಾರೆ ಅಂದ್ರೆ ಸುಮ್ನೆ ಇದೆಲ್ಲ ಊಹಾತ್ಮಕ ಕಲ್ಪನೆ ಅಂತ ಹೇಳ್ಬೋದು, ಇಲ್ಲಾಂತಂದ್ರೆ ದಾರಿ ತಪ್ಪಿಸೋ ಕೆಲಸ ಇರ್ಬೋದು. ಏನಂತಂದ್ರೆ ಅವರು ಹೇಳುವಂಥದ್ದು, ಬೇರೊಬ್ರ ಹತ್ರ ಹೇಳ್ಕೊಡುವಂಥದ್ದು, ನನ್ನ ಹತ್ರ ಕೃಷ್ಣ ಬಂದ, ಕೃಷ್ಣ ಹೀಗೆ ಮಾತಾಡ್ದ, ರಾಧಾರಾಣಿ ಜೊತೆ ನಾನು ಮಾತಾಡಿದ್ದೀನಿ, ಈ ರೀತಿ ಹೇಳ್ಕೊಡುವಂಥದ್ದು. ಮತ್ತೆ ಮಾಯಾವಾದಿ ದಾರ್ಶನ ಕೋಲಿದ ಜನರಲ್ಲಿ ಇಂತಹ ಪಾತ್ರಧಾರಿಗಳು ನೋಡಲು ಸಿಗುತ್ತಾರೆ. ಯಾರು ಈ ಜನ ಅಂತಂದ್ರೆ ಅವರೆಲ್ಲರೂ ಹೆಚ್ಚು ಮಾಯಾವಾದಿಗಳೇ ಆಗಿರ್ತಾರೆ. ಮಾಯಾವಾದಿಗಳು ಅಂತಂದ್ರೆ ಭಗವಂತನನ್ನ ಅವರ ಒಂದು ಹಂತಕ್ಕೆ ತಂದು ಮಾತನಾಡುವಂತವ್ರು. ಅಂದ್ರೆ ಭಗವಂತನಿಗೂ ಅವ್ರಿಗೂ ವ್ಯತ್ಯಾಸ ಇಲ್ಲ ಅಂತ ಹೇಳುವಂತವ್ರು, ಅಥವಾ ನಾನು ಕೂಡ ಭಗವಂತ ಆಗಬಲ್ಲೆ ಅಂತ ಅನ್ಕೊಡುವಂತವ್ರು. ಮತ್ತೆ ಭಕ್ತಿ ಸೇವಾ ವಿಜ್ಞಾನದ ವಿಷಯ ತಿಳಿಯದ ಮುಕ್ತರು ಇಂತಹ ಆವುಟಗಳಿಗೆ ಮರುಳಾಗುವುದು ಸಾಧ್ಯವಿದೆ. ಅಂದ್ರೆ ಯಾರಿಗೆ ಈ ಒಂದು ಕೃಷ್ಣ ವಿಜ್ಞಾನ ಗೊತ್ತಿಲ್ಲ, ಅಂದ್ರೆ ಯಾರಿಗೆ ಈ ಒಂದು ಕೃಷ್ಣ ಪ್ರಜ್ಞೆಯ ಯಾವುದೇ ವಿಚಾರ ಗೊತ್ತಿಲ್ಲ, ಅಂತವ್ರು ಇಂಥವ್ರಿಗೆ ಏನಂತ ಹೇಳ್ತಾರೆ, ಇವರ ಒಂದು ಬಲೆಗೆ ಸಿಕ್ಕಿ ಬಲಿಪಶುಗಳಾಗ್ತಾರೆ. ಹೀಗಿದ್ದು ಅನುಭವಿ ಭಕ್ತನು ಇಂತಹ ಕಪಟ ನಾಟಕಗಳನ್ನು ನೋಡಿದಾಗ ವೇಷಧಾರಿ ಜನರ ಕುಯುಕ್ತಿಯನ್ನು ಒಮ್ಮೆಗೆ ಕಂಡು ಹಿಡಿದು ಬಿಡಬಲ್ಲ. ಅಂದ್ರೆ ಯಾರು ಭಕ್ತರಿರ್ತಾರೆ ಅಂತವ್ರು ಇಂಥವ್ರನ್ನ ನೋಡಿದ ಕೂಡ್ಲೆ ಅವ್ರಿಗೆ ತಿಳಿಯುತ್ತೆ ಯಾರು ನಿಜವಾದ ಭಕ್ತ, ಯಾರು ಈ ಒಂದು ಮಾಯಾವಾದಿ, ಬೇರೆಯೊಬ್ಬರನ್ನ ದಾರಿ ತಪ್ಪಿಸುವಂತ ವ್ಯಕ್ತಿ ಅನ್ನೋದನ್ನ ಅವರು ಅವರ ಒಂದು ಎಲ್ಲ ಕಪಟವನ್ನ ಕಂಡುಹಿಡಿತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಂತಹ ಡೋಂಗಿ ಮನುಷ್ಯನೊಬ್ಬನು ಕೃಷ್ಣನಲ್ಲಿ ಪ್ರೇಮ ಉಳ್ಳವನಂತೆ ಕಾಣಿಸಿಕೊಂಡರೆ ಅದನ್ನು ನಿಜವಾದ ಪ್ರೇಮ ಎಂದು ಗಣಿಸಲಾಗದು.
ಅಂದ್ರೆ ಅಂತವರು ತೋರಿಸುವಂತಹ ಒಂದು ಕಪಟ ನಾಟಕ ಏನಿದೆ ಅದನ್ನ ನಿಜವಾದ ಕೃಷ್ಣ ಪ್ರೇಮ ಅಂತ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟಾಗಿಯೂ ಹೀಗೆಲ್ಲ ನಟಿಸುವ ವ್ಯಕ್ತಿಗೆ ತಾನು ಉತ್ತರೋತ್ತರ ಶುದ್ಧ ಭಕ್ತಿ ಸೇವೆಯ ನೆಲೆಗೆ ಏರಬಹುದು ಎಂಬ ಆಶಾಭಾವನೆಯು ಆ ನಟನೆಯಿಂದ ಉದಿಸುತ್ತದೆ ಎಂದೇ ಹೇಳಬಹುದು. ಅಂದ್ರೆ ಏನಂತ ಹೇಳ್ತಾರೆ, ಈಗ ಯಾರಾದ್ರೂ ಕೃಷ್ಣನನ್ನ ದ್ವೇಷಿಸುವಂತವ್ರು ಅಥವಾ ಹರೇ ಕೃಷ್ಣ ಯಾರು ಇಸ್ಕಾನ್ ಅವರು ಇದ್ದಾರೆ ಅವ್ರನ್ನ ಹೀಯಾಳಿಸುವಂತವ್ರು, ಅವರು ಜಸ್ಟ್ ಒಂದು ಮಾತಿಗಾದ್ರೂ ಕೃಷ್ಣ ಅಂತ ಹೇಳ್ತಾರೆ, ಜಸ್ಟ್ ಒಂದು ಮಾತಿಗಾದ್ರೂ ಅವ್ರನ್ನ ಹೀಯಾಳಿಸೋದಕ್ಕಾಗಿ ಆದ್ರೂ ಕೃಷ್ಣ ಅಂತ ಹೇಳ್ತಾರೆ. ಹಾಗೆ ಇವ್ರು ನಾಟಕ ಮಾಡ್ತಾ ಇದ್ದಾರೆ, ನಾಟಕ ಮಾಡ್ತಾ 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 ಕೊನೆಗೆ ಆ ನಾಟಕ ಕೂಡ ಎಲ್ಲಾದ್ರೂ ಒಂದ್ ಕಡೆ ಅವರಿಗೆ ಶುದ್ಧ ಭಕ್ತಿ ಸೇವೆಗೆ ಬರೋದಕ್ಕೆ ಒಂದು ಕಾರಣ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರತಿ ಆಭಾಸವನ್ನು 2 ವರ್ಗಗಳಾಗಿ ವಿಂಗಡಿಸಬಹುದು. ಇಲ್ಲಿ ರತಿಯನ್ನ ಅಂದ್ರೆ ಆ ಒಂದು ಕೃಷ್ಣ ಪ್ರೇಮವನ್ನ 2 ರೀತಿ ಹೇಳ್ತಾ ಇದ್ದಾರೆ. ಒಂದನ್ನ ಛಾಯಾ, ಇನ್ನೊಂದನ್ನ ಪರ ಅಲೌಕಿಕ ರತಿ ಅಂತ ಇಲ್ಲಿ ಕರಿತಾ ಇದ್ದಾರೆ. ಛಾಯಾ ಅಂತಂದ್ರೆ ಏನಂತ ಹೇಳ್ತಾರೆ, ನೆರಳು. ಪರ ಅಲೌಕಿಕ ಅಂತಂದ್ರೆ ಅದು ಪ್ರತಿಬಿಂಬ ಅಂತ ಹೇಳ್ತಾರೆ. ಹಾಗೆ ಈ ಒಂದು ಪ್ರೀತಿಯ ಬಗ್ಗೆ, ರತಿಯ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಭಕ್ತಿ ಸೇವಾ ಪ್ರಕ್ರಿಯೆಯ ನಿಯಂತ್ರಕ ತತ್ವಗಳನ್ನು ಪಾಲಿಸದೆ ಅಥವಾ ಸದ್ಗುರುಗಳೊಬ್ಬರ ಮಾರ್ಗದರ್ಶನವಿಲ್ಲದೆ ಯಾವನಾದರೂ ರತಿಯ ಆಭಾಸವನ್ನು ಪ್ರಕಟಿಸಿದರೆ ಅದನ್ನು ಛಾಯಾರತಿ ಎನ್ನುತ್ತಾರೆ. ಛಾಯಾರತಿ ಅಂತಂದ್ರೆ ಏನು ಅಂತಂದ್ರೆ, ಯಾರಿಗೆ ಒಂದು ಕರುಣೆಯಿಂದ ಬಂದಿರುವಂತದ್ದು, ಅಂದ್ರೆ ಗುರುಗಳ ಮಾರ್ಗದರ್ಶನ ಇಲ್ಲ, ಮತ್ತೆ ಅವರಿಗೆ ಯಾವುದೇ ನಿಯಂತ್ರಕ ತತ್ವಗಳನ್ನು ಪಾಲನೆ ಮಾಡ್ತಾ ಇಲ್ಲ, ಅಂದ್ರೆ ಸಾಧನ ಭಕ್ತಿಯಲ್ಲೂ ಮಾಡಿಲ್ಲ, ಆದ್ರೆ ಅವರಲ್ಲಿ ಈ ಒಂದು ಪ್ರೇಮದ ಅಥವಾ ಭಾವದ ಹಂತಕ್ಕೆ ಅವರು ಹೋಗಿದ್ದಾರೆ, ಅದನ್ನ ಇಲ್ಲಿ ಛಾಯಾರತಿ ಅಂತ ಕರೀತಾ ಇದ್ದಾರೆ. ಐಹಿಕ ಸುಖಭೋಗಗಳಲ್ಲೋ ಅಥವಾ ವಿಮೋಚನೆಯಲ್ಲೋ ಒಲವುಳ್ಳವನಾಗಿದ್ದು ಕೂಡ ಪ್ರಭುವಿನ ಪವಿತ್ರನಾಮ ಸಂಕೀರ್ತನೆಯಲ್ಲಿ ನಿರತರಾದ ಶುದ್ಧ ಭಕ್ತರ ಸಂಗ ಮಾಡುವ ಸುದೈವವು ಒಬ್ಬ ವ್ಯಕ್ತಿಗೆ ಒಮ್ಮೊಮ್ಮೆ ಒದಗುವುದುಂಟು. ಭಗವಂತನ ಕೃಪೆಯಿಂದ ಸಂಕೀರ್ತನ ಪ್ರಕ್ರಿಯೆಯಲ್ಲಿ ಮನಸ್ಸುಂಟಾಗಿ ಸಂಕೀರ್ತನಕಾರರ ಕೂಟದಲ್ಲಿ ಸೇರಿಕೊಳ್ಳುವ ಸೌಭಾಗ್ಯ ಒಬ್ಬ ವ್ಯಕ್ತಿಗೆ ಬರಬಹುದು. ಅಂತಹ ಹೊತ್ತಿನಲ್ಲಿ ಶುದ್ಧ ಭಕ್ತರೊಡನೆ ಸಂಗಮಿಸಿದ್ದೇ ಕಾರಣವಾಗಿ ಆ ಭಕ್ತರ ಹೃದಯಗಳ ಚಂದ್ರ ಕಿರಣಗಳಂತಹ ಶೀತಲ ಪ್ರಭೆಯು ವ್ಯಕ್ತಿಯ ಮೇಲೆ ಪ್ರತಿಫಲಿಸಿ ಆ ಶುದ್ಧ ಭಕ್ತರ ಪ್ರಭಾವವು ಅವನ ಮೇಲಾಗಬಹುದು. ಆಗ ಆ ವ್ಯಕ್ತಿಯು ಮಾಡುವ ಜಿಜ್ಞಾಸೆಯ ದೆಸೆಯಿಂದ ಪ್ರೇಮಕ್ಕೆ ತುಂಬಾ ಹತ್ತಿರವಾದ ಒಂದು ಭಾವ ಅವನಲ್ಲಿ ಉದಿಸಬಹುದು. ಈ ಪ್ರೇಮ ದೀಪವು ಮಿಣಿಮಿಣುಕೆ ಎನ್ನುತ್ತದಲ್ಲ ಹಾಗಿರುತ್ತದೆ. ಇಂತಹ ಛಾಯಾರತಿ ಪ್ರದರ್ಶನದಿಂದ ವ್ಯಕ್ತಿಯ ಐಹಿಕ ನೋವುಗಳು ಮರೆಯಾದಂತೆ ಕಂಡರೆ ಅದು ಪರಾರತಿ ಅಂತ ಇದ್ದಾರೆ. ಅಂದ್ರೆ ಮೊದಲೇ ಹೇಳಿದ್ದು, ಯಾರು ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡೋದಿಲ್ಲ, ಮತ್ತೆ ಯಾವುದೇ ಒಂದು ಭಕ್ತರ ಸಂಘದಲ್ಲೂ ಕೂಡ ಇಲ್ಲ, ಆದ್ರೆ ಅವರಲ್ಲಿ ಈ ಒಂದು ರತಿ ಅಂದ್ರೆ ಒಂದು ಭಾವದ ಹಂತಕ್ಕೆ ಅವರು ಹೋಗಿದ್ದಾರೆ, ಅದನ್ನ ಅಲ್ಲಿ ಹೇಳ್ತಾ ಇರುವಂತದ್ದು ಛಾಯಾರತಿ. ಆದ್ರೆ ಅಂತಹ ವ್ಯಕ್ತಿ ಅವನ ಒಂದು ಏನಂತ ಹೇಳ್ತಾರೆ, ತಿಳಿಯದೆ ಅವನು ಮಾಡಿರುವಂತಹ ಒಂದು ಪುಣ್ಯ ಕಾರ್ಯಗಳು ಅಥವಾ ಇನ್ನೊಂದು ಯಾವುದೋ ಒಂದು ಕಾರಣಕ್ಕಾಗಿ ಅವನು ಭಕ್ತರ ಸಂಘದಲ್ಲಿ ಬಂದಾಗ, ಅವನು ಆ ಒಂದು ಭಕ್ತಿಯಲ್ಲಿ ಮುಂದುವರೆದಾಗ ಏನಾಗುತ್ತೆ, ಆ ನಂತರ ಬರುವಂತಹ ಒಂದು ಭಾವದ ಹಂತವನ್ನ ಇಲ್ಲಿ ಪರಾರತಿ ಅಂತ ಕರಿತಾ ಇದ್ದಾರೆ. ಅಂದ್ರೆ ಅವನು ಭಕ್ತರ ಸಂಘದಲ್ಲಿದ್ದಾನೆ, ಮತ್ತೆ ಭಕ್ತಿಯಲ್ಲಿ ಸಾಧನೆಗಳನ್ನ ಅಥವಾ ಏನಂತ ಹೇಳ್ತೀವಿ, ಭಕ್ತರ ಸಂಗಮದಲ್ಲಿ ನಾವೇನ್ ಮಾಡ್ತೀವಿ, ಭಜನಾ ಕ್ರಿಯೆ, ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದ್ದಾನೆ, ಸಂಕೀರ್ತನೆಯಲ್ಲಿ ಎಲ್ಲ ಪಾಲ್ಗೊಳ್ತಾ ಇದ್ದಾನೆ, ಅಂತ ವ್ಯಕ್ತಿಗೆ ಬರುವಂತಹ ಭಾವದ ಹಂತವನ್ನ ಇಲ್ಲಿ ಪರಾರತಿ ಅಂತ ಕರಿತಾ ಇದ್ದಾರೆ. ವ್ಯಕ್ತಿಯು ಶುದ್ಧ ಭಕ್ತನ ಸಂಘಕ್ಕೆ ಒಲಿದಾಗ ಅಥವಾ ವೃಂದಾವನ ಇಲ್ಲವೇ ಮಥುರಾ ಪಟ್ಟಣಗಳಂತಹ ಸ್ಥಳಗಳಿಗೆ ಭೇಟಿ ಕೊಟ್ಟಾಗ ಮೇಲೆ ಹೇಳದಂತಹ ಛಾಯಾ ಅಥವಾ ಪರ ರತಿಯು ಬೆಳೆಯಬಹುದು. ಅಂದ್ರೆ ನಾ ಆಗ್ಲೇ ಹೇಳ್ದಾಗೆ ನಾವು ಅದನ್ನ ಭಕ್ತರ ಸಂಘದಲ್ಲಿ ಆ ಒಂದು ಪರಿಕ್ರಮಗಳನ್ನ ಮಾಡ್ಬೇಕು ಅಂತ. ಆ ರೀತಿ ಭಕ್ತರ ಸಂಘದಲ್ಲಿ ನಾವು ಪರಿಕ್ರಮ ಮಾಡಿದಾಗ ಏನಂತ ಹೇಳ್ತಾರೆ ಪ್ರಭುಪಾದರಂದ್ರೆ, ಸಂಕೀರ್ತನೆ ಮಾಡುವಾಗ ಎಷ್ಟೋ ಜನ ಕೂಡಿ ಮಾಡುವಂತದ್ದು ಸಂಕೀರ್ತನೆ, ಅಲ್ಲಿ ಒಬ್ಬ ಶುದ್ಧ ಭಕ್ತನಿದ್ರು ಕೂಡ ಅವನ ಹೇಳುವಂತ ನಾಮ ಅದು ಶುದ್ಧ ನಾಮ ಆಗಿದ್ರೆ, ಅಂದ್ರೆ ಅವನ ಒಂದು ನಾಮೋಚ್ಚಾರಣೆಯಲ್ಲಿ ಅಪರಾಧ, ಭಾಸ ಮತ್ತೆ ಶುದ್ಧ ನಾಮ ಅಂತ ಹೇಳ್ತಾರಲ್ಲ, ಹಾಗೆ ಅಲ್ಲಿ ಒಬ್ಬ ಶುದ್ಧ ಭಕ್ತನಿದ್ದು ಅವನ ಶುದ್ಧ ನಾಮ ಹೇಳ್ತಾ ಇದ್ರೆ ಅವನ ಜೊತೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನರಿಗೂ ಆ ಒಂದು ಏನಂತ ಹೇಳ್ತಾರೆ, ಆ ಪ್ರೀತಿ, ಭಗವಂತನ ಪ್ರೀತಿ, ಕರುಣೆ ಸಿಗುತ್ತೆ ಅಂತ. ಹಾಗೆ ಇಲ್ಲಿ ಯಾರು ಅಂತಹ ಭಕ್ತರ ಜೊತೆಯಲ್ಲಿ ವೃಂದಾವನ ಅಥವಾ ಮಥುರೆ ಅಂತಹ ಒಂದು ಪರಿಕ್ರಮಗಳಿಗೆ ಹೋದಾಗ ಅವರಲ್ಲಿ ಈ ಭಾವ ಅಂದ್ರೆ ಛಾಯಾರತಿ ಅಥವಾ ಪರಾರತಿ ಅದು ಬೆಳೆಯುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತವ್ರಿಗೆ ಅದು ಅನುಭವಕ್ಕೆ ಬರುತ್ತೆ ಅಂತ. ಕೃಷ್ಣನಲ್ಲಿ ಇಂತಹ ರತಿಯನ್ನು ಸಾಮಾನ್ಯ ವ್ಯಕ್ತಿಯೊಬ್ಬನು ಬೆಳೆಸಿಕೊಂಡಲ್ಲಿ ಸುದೈವ ವಶಾತ್ ಶುದ್ಧ ಭಕ್ತರ ಸಂಘದಲ್ಲಿದ್ದು ಭಕ್ತಿ ಸೇವಾ ಕಾರ್ಯಗಳನ್ನು ಮಾಡಿದ್ದಲ್ಲಿ ಆ ಸಾಮಾನ್ಯನು ಕೂಡ ಶುದ್ಧ ಭಕ್ತಿ ಸೇವೆಯ ನೆಲೆಗೆ ಏರಬಹುದು. ಅಂದ್ರೆ ಅಲ್ಲಿಗೆ ಹೋದವರು
ನಾವು ಇವಾಗ ಮೊದಲಿಗೆ ನಾವು ಹೋಗ್ತೀವಿ ಅಥವಾ ನಮ್ಮ ಮನೆಯವರೆಲ್ಲ ಕರ್ಕೊಂಡು ಹೋಗ್ತೀವಿ. ನಾವೀಗ ಸ್ವಲ್ಪ ಕೃಷ್ಣ ಪ್ರಜ್ಞೆಗೆ ಬಂದಿರ್ತೀವಿ, ನಮ್ಮ ಮನೆಯಲ್ಲಿರೋರು ಏನೇನು ಬಂದಿರೋದಿಲ್ಲ, ಆದ್ರೂ ಕೂಡ ಅಲ್ಲಿ ಅವರು ಭಕ್ತರ ಸಂಘದಲ್ಲಿ ಆ ಒಂದು ಭಕ್ತಿ ಕಾರ್ಯದಲ್ಲಿ ಅಂದ್ರೆ ಪರಿಕ್ರಮದಲ್ಲಿ ಅವರೆಲ್ಲ ತೊಡಗಿದ್ರೆ ಏನಾಗುತ್ತೆ ಅಂದ್ರೆ ಅವರಲ್ಲೂ ಕೂಡ ಈ ಒಂದು ಭಕ್ತಿ ಮಾಡುವ ಒಂದು ಉತ್ಕಟತೆ ಅಂದ್ರೆ ಆ ಒಂದು ಇಚ್ಛೆ ಅವರಲ್ಲೂ ಕೂಡ ಮೂಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಎಲ್ಲಾ ಮಾತಿನ ಅರ್ಥ ಇಷ್ಟು: ಅಲೌಕಿಕ ರತಿಯು ಎಷ್ಟು ಬಲಯುತವಾದದ್ದು ಎಂದರೆ ಅಂತಹ ರತಿಯು ಶುದ್ಧ ಭಕ್ತನ ಸಂಗ ಮಾಡಿದ್ದ ಫಲವಾಗಿ ಸಾಮಾನ್ಯ ವ್ಯಕ್ತಿಯಲ್ಲಿ ಕಂಡು ಬಂದಾಗಲೂ ಅದು ಆ ವ್ಯಕ್ತಿಯನ್ನು ಸಿದ್ಧಿಯ ಘಟ್ಟಕ್ಕೆ ಒಯ್ಯಬಲ್ಲದು. ಅಂದ್ರೆ ಅಂತಹ ಶುದ್ಧ ಭಕ್ತರ ನಮಗೆ ಸಂಘ ಸಿಗುವಂಥದ್ದು ಅದು ತುಂಬಾ ಅಪರೂಪ. ಅಂತದ್ದು ಸಿಕ್ಕಿದ್ರೆ ಎಂತಹ ಸಾಧಾರಣ ವ್ಯಕ್ತಿ ಕೂಡ ಅವನಲ್ಲೂ ಕೂಡ ಈ ಒಂದು ಕೃಷ್ಣನ ಭಕ್ತಿ ಎನ್ನುವಂಥದ್ದು, ಆ ಭಾವ ಹಂತಕ್ಕೆ ಅವನು ಹೋಗುವಂಥದ್ದು, ಇದೆಲ್ಲವೂ ಕೂಡ ಅವನಲ್ಲೂ ಕೂಡ ಆ ಉಂಟಾಗೋದಕ್ಕೆ ಸಾಧ್ಯ ಇದೆ. ಆದರೆ ಶುದ್ಧ ಭಕ್ತರ ಸಂಘ ಭಾಗ್ಯವು ಆಶೀರ್ವಾದವೂ ಇಲ್ಲದೆ ಅಂತಹ ಕೃಷ್ಣ ರತಿಯು ವ್ಯಕ್ತಿಗೆ ಸಿದ್ಧಿಸಲಾರದು. ಅಂದ್ರೆ ಏನಂತ ಹೇಳ್ತಾರಂದ್ರೆ, ಕೃಷ್ಣ ಅವನ ಒಂದು ಭಕ್ತಿಯನ್ನ ಅಂತಂದ್ರೆ ಪ್ರೀತಿಯನ್ನ ಅವನು ಅಷ್ಟು ಸುಲಭವಾಗಿ ಯಾರಿಗೂ ಕೊಡಲ್ಲ. ಹಾಗಾದ್ರೆ ಕೃಷ್ಣನ ಪ್ರೀತಿಯನ್ನ ನಮ್ಗೆ ಯಾರು ಕೊಡೋದಕ್ಕೆ ಸಾಧ್ಯ ಅಂತಂದ್ರೆ ಅವನ ಭಕ್ತರು ಮಾತ್ರ ಕೊಡೋದಕ್ಕೆ ಸಾಧ್ಯ. ಭಗವಂತನು ಕೊಡೋದಿಲ್ಲ ಅನ್ನೋಂತ ಹೇಳುವಂತ ವಿಷಯವನ್ನ ಅವನ ಭಕ್ತರಿಂದ ನಾವು ಪಡೆಯೋದಕ್ಕೆ ಸಾಧ್ಯ. ಅಲ್ಲಿ ಭಕ್ತರು ಅವರ ಸಂಘದಲ್ಲಿ ನಾವಿದ್ದಾಗ ಮಾತ್ರ ನಾವು ಭಕ್ತಿಯನ್ನ ಬೆಳೆಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತೆ ಆ ಭಕ್ತಿಯನ್ನ ಬೆಳೆಸ್ಕೊಂಡು ಭಗವಂತನನ್ನ ಪಡೀಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಅಂದ್ರೆ ನಮ್ಗೆ ಭಕ್ತರ ಸಂಘ ಎಷ್ಟು ಪ್ರಮುಖವಾದದ್ದು, ಅದರ ಪ್ರಾಮುಖ್ಯತೆನ ಇಲ್ಲಿ ತಿಳ್ಕೊತಾ ಇದೀವಿ. ಭಕ್ತರ ಸಂಘದಲ್ಲಿ ಸದಾ ಇರಬೇಕು, ಮತ್ತೆ ಅವರ ಆಶೀರ್ವಾದ ನಮ್ಗೆ ಸಿಗಬೇಕು. ಅದು ಸಿಕ್ಕಾಗ ಮಾತ್ರ ನಾವು ಪರಮಾತ್ಮನನ್ನ ಪಡೆಯೋದಕ್ಕೆ, ಅವನಲ್ಲಿ ಆ ಒಂದು ಭಾವ ಪ್ರೇಮವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಶುದ್ಧ ಭಕ್ತರ ಸಂಘ ಸಾಧಿಸಿ ಹೇಗೆ ಕೃಷ್ಣರತಿಯನ್ನು ಸಾಕಾರಗೊಳಿಸಿಕೊಳ್ಳಬಹುದು, ಹಾಗೆ ಆ ಶುದ್ಧ ಭಕ್ತರ ಚರಣ ಕಮಲಗಳಲ್ಲಿ ಅಪರಾಧವೆಸಗಿ ಆ ರತಿ ನಂದಿ ಹೋಗುವಂತೆಯೂ ಮಾಡಬಹುದು. ಅಂದ್ರೆ ಭಕ್ತರ ಸಂಘ ಅದು ಎಷ್ಟು ತುಂಬಾ ಮುಖ್ಯ ಅಂತಂದ್ರೆ ಆ ವೈಷ್ಣವರ ಸೇವೆ ಮಾಡುವಂಥದ್ದು ಅಷ್ಟು ಮುಖ್ಯ. ಅದರಿಂದ ಮಾತ್ರನೇ ಒಬ್ಬ ವ್ಯಕ್ತಿ ಭಕ್ತಿಯಲ್ಲಿ ಏನಾದ್ರೂ ಅವನು ಸಾಧಿಸೋದಕ್ಕೆ ಸಾಧ್ಯ. ಅಲ್ಲಿ ಎಲ್ಲಾದ್ರೂ ನಮ್ಗೆ ಆ ಒಂದು ಭಕ್ತರ ಅಂದ್ರೆ ವೈಷ್ಣವರ ಅಪರಾಧ, ಈ 10 ಅಪರಾಧಗಳಲ್ಲಿ ಮೊದಲ ಅಪರಾಧ ಅದನ್ನೇ ಹೇಳುವಂಥದ್ದು. ಯಾವ್ದು ಮೊದಲ ಅಪರಾಧ, ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಟು ಬ್ಲಾಸ್ಫೇಮ್ ದ ಮಾಂಸಾಹಾರ ಡಿವೋಟೀಸ್, ಸೇವನೆ. ಭಕ್ತರನ್ನ ಅವಹೇಳನೆ ಮಾಡುವುದು. ಅವಹೇಳನೆ ಮಾಡುವಂಥದ್ದು. ಟು ಬ್ಲಾಸ್ಫೇಮ್ ದ ಡಿವೋಟೀಸ್ ಹೂ ಹ್ಯಾವ್ ಡೆಡಿಕೇಟೆಡ್ ದರ್ ಲೈಫ್ ಫಾರ್ ಪ್ರೊಪಗೇಟಿಂಗ್ ದ ಹೋಲಿ ನೇಮ್ ಆಫ್ ದ ಲಾರ್ಡ್. ಅಂದ್ರೆ ಭಗವಂತನ ಅಂದ್ರೆ ಇದು ಭಕ್ತಿಯನ್ನ ಸಮಾಜದಲ್ಲಿ ಪ್ರಚಾರ ಮಾಡ್ತಿರುವಂತಹ ಶುದ್ಧ ವೈಷ್ಣವನನ್ನ ನಾವು ನಿಂದಿಸುವಂಥದ್ದು. ಅಂತ ಕಾರ್ಯ ಮಾಡಿದ್ವಿ ಅಂತಂದ್ರೆ, ಆಗ್ಲೇ ಹೇಳಿದ ಹಾಗೆ ಆ ಭಕ್ತಿ ಲತೆ ಏನಿದೆ, ಅದು ಏನು ಫಲಗಳನ್ನ ಕೊಡ್ತಾ ಇದೆ, ಅದು ಸ್ವತಃ ಕೃಷ್ಣ ಕೊಡೋದಿಲ್ಲ. ಅಂದ್ರೆ ಕೃಷ್ಣನ ಕೃಪೆಯಿಂದ ಗುರು ಸಿಗ್ತಾನೆ, ಗುರುವಿನ ಕೃಪೆಯಿಂದ ಕೃಷ್ಣ ಸಿಗ್ತಾನೆ, ಇಬ್ಬರೂ ಮುಖ್ಯ ಆಗ್ತಾರೆ. ಆ ಗುರು ಕೃಷ್ಣನ ಮಧ್ಯೆ ಇಲ್ಲಿ ಭಕ್ತರ ಸಂಘ ಅನ್ನುವಂಥದ್ದು ಕೂಡ ನಮ್ಗೆ ಅದು ಸರಿಯಾದ ಒಂದು ವಾತಾವರಣ ಇದ್ದ ಹಾಗೆ. ಆ ವಾತಾವರಣ ನಮ್ಗೆ ಸಿಕ್ಲಿಲ್ಲ ಅಂತಂದ್ರೆ ಅಲ್ಲಿ ಭಕ್ತಿ ಲತೆ ಅದು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಕುರು ಕೃಷ್ಣ ಕೃಪಾಯ ಪಾಯ್ ಭಕ್ತಿ ಲತಾ ಬೀಜ ಆ ಭಕ್ತಿ ಲತೆ ಅನ್ನುವಂತಹ ಬೀಜವನ್ನ ನಾವು ಪಡಿಬೇಕು ಅಂದ್ರೆ ಅವರಿಬ್ಬರ ಕೃಪೆ ಬೇಕು. ಅದೇ ಸಮಯದಲ್ಲಿ ಅದನ್ನ ಬೆಳೆಸ್ಬೇಕು ಅಂತಂದ್ರೆ ಭಕ್ತರ ಸಂಘ ಬೇಕು. ಎಲ್ಲಿ ನಾವು ವೈಷ್ಣವರಿಗೆ ಅಪರಾಧ ಮಾಡ್ತೀವಿ ಅಲ್ಲಿ ನಾವು ಪತನ ಹೊಂದ್ಬಿಡ್ತೀವಿ. ಅಂದ್ರೆ ಅಲ್ಲಿ ನಾವು ತುಂಬಾ ಕೆಳಕ್ಕೆ ಬಿದ್ದು ಬಿಡ್ತೀವಿ. ಹೇಗೆ ನಮ್ಗೆ ನರಿಶ್ಮೆಂಟ್ ಕೊಡ್ತಾರೆ ಅವ್ರು ಬೆಳೆಯೋದಕ್ಕೆ, ಹಾಗೆ ಅವ್ರಿಗೆ ನಾವು ಮಾಡುವಂತಹ ತಪ್ಪು ಅಪರಾಧಗಳು ಅಷ್ಟೇ ನಮ್ಮನ್ನ, ಅಂದ್ರೆ ಭಗವಂತ ಏನ್ ಹೇಳ್ತಾನೆ ಅಂದ್ರೆ, ಕೃಷ್ಣ ಅವನಿಗೆ ಅಪರಾಧ ಮಾಡ್ಬಿಟ್ರು ಕೂಡ ಕ್ಷಮಿಸ್ಬಿಡ್ತಾನೆ. ಆದ್ರೆ ಅವನ ಒಂದು ಭಕ್ತರು ಯಾರಿದ್ದಾರೆ ಅವರಿಗೆ ನಾವು ಅಪರಾಧ ಮಾಡಿದ್ರೆ ಅವನು ಯಾವತ್ತೂ ಕ್ಷಮಿಸೋದಿಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವರ ಒಂದು ಚರಣ ಕಮಲಗಳಲ್ಲಿ ಅಪರಾಧ ಮಾಡಿದ್ರೆ ಆ ರತಿ ನಂದಿ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕೆಂದರೆ ಶುದ್ಧ ಭಕ್ತರ ಒಡನಾಟವು ಕೃಷ್ಣ ರತಿಯನ್ನು ಉದ್ದೀಪಿಸಬಹುದು, ಆದರೆ ವ್ಯಕ್ತಿಯು ಶುದ್ಧ ಭಕ್ತನ ಪಾದಕಮಲಗಳಲ್ಲಿ ಅಪರಾಧ ಮಾಡಿದರೆ ಅದು ಅವನ ಛಾಯಾರತಿ ಅಥವಾ ಪರಾರತಿಯನ್ನು ನಂದಿಸಿಬಿಡುತ್ತದೆ. ಅಂದ್ರೆ ಅವನು ಏನೆಲ್ಲ ಅಲ್ಲಿವರೆಗೂ ಸಿದ್ಧಿಯನ್ನ ಪಡ್ಕೊಂಡ, ಅಂದ್ರೆ ಭಗವಂತನ ಭಾವದ ಹಂತದವರೆಗೆ ಏನು ಅವನು ಹೋದ. ನಾವು ನೋಡ್ತೀವಿ ಭರತ ಮಹಾರಾಜ ಅವನು ಕೂಡ ಪತನ ಹೊಂದಿದ್ದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಅವನು ಸಂಘದಲ್ಲಿ ಇರ್ಲಿಲ್ಲ. ಅವನು ಏಕಾಂತದಲ್ಲಿ ಇದ್ನೇ ಹೊರತು ಭಕ್ತರ ಸಂಘದಲ್ಲಿ ಇರ್ಲಿಲ್ಲ. ಭಕ್ತರ ಸಂಘದಲ್ಲಿ ಇದ್ದಿದ್ರೆ ಪತನ ಅನ್ನೋದು ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಶುದ್ಧ ಭಕ್ತರ ಸಂಘ ಅನ್ನುವಂಥದ್ದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದೇ ಸಮಯದಲ್ಲಿ ಅವರಿಗೆ ನಾವೇನಾದ್ರೂ ಅಪರಾಧ ಮಾಡಿದ್ರೆ, ಆದ್ರೆ ಅವರನ್ನ ಅವಹೇಳನ ಮಾಡೋ ಕೆಲಸಗಳನ್ನ ಮಾಡಿದ್ರೆ, ಅವರ ಹಿಂದೆ ಇರ್ಬೋದು, ಅವರ ಎದುರುಗಡೆ ಇರ್ಬೋದು, ಅಂತ ತಪ್ಪನ್ನ ನಾವು ಮಾಡ್ಬಿಟ್ವಿ ಅಂತಂದ್ರೆ ಮತ್ತೆ ಆ ಭಕ್ತಿ ಏನಿದೆ ಅದು ನಮ್ಮನ್ನ ಕೆಳಕ್ಕೆ, ಅಂದ್ರೆ ಆ ಭಕ್ತಿಯ ಮಾರ್ಗದಿಂದ ನಾವು
ಬೇರೆ ಕಡೆ ಅಂದ್ರೆ ಮಾಯೆಯ ಒಂದು ಹಿಡಿತಕ್ಕೆ ಹೊರಟೋಗ್ತೀವಿ. ರತಿಯು ನಂದಿ ಹೋಗುವುದನ್ನು ಪೂರ್ಣಚಂದ್ರನು ದಿನೇ ದಿನೇ ಕ್ಷಯವಾಗುವುದಕ್ಕೆ ಹೋಲಿಸಿದೆ. ಅಂದ್ರೆ ಅದು ಕಡಿಮೆ ಆಗ್ತಾ ಹೋಗೋದು ಹೇಗೆ ಯಾವ ರೀತಿ ಇರುತ್ತೆ ಅಂತಂದ್ರೆ, ಈ ಒಂದು ಆ ಅಮಾವಾಸ್ಯೆ ಹುಣ್ಣಿಮೆ ಅಂತ ಹೇಳ್ತೀವಲ್ಲ, ಹಾಗೆ ಪೂರ್ಣ ಚಂದ್ರ ಅದು ಅಮಾವಾಸ್ಯೆ ಸಮಯಕ್ಕೆ ಅವನು ಒಂದೇ ಸತಿಗೆ ಅಮಾವಾಸ್ಯೆ ಬರೋದಿಲ್ಲ, ದಿನೇ ದಿನೇ ಕಡಿಮೆ ಆಗ್ತಾ ಹೋಗುತ್ತೆ. ಆ ರೀತಿ ಈ ಒಂದು ಭಗವಂತನ ಪ್ರೀತಿ ಅಭಾವ ಅದು ನಮ್ಮಿಂದ ದೂರ ಆಗ್ತಾ ಹೋಗುತ್ತೆ. ಆದ್ದರಿಂದ ವ್ಯಕ್ತಿಯು ಶುದ್ಧ ಭಕ್ತರ ಸಂಘ ಮಾಡಿದಾಗ ಅವರ ಚರಣ ಕಮಲಗಳಲ್ಲಿ ಅಪರಾಧವೆಸಗದಂತೆ ಜಾಗರೂಕನಾಗಿರಬೇಕು. ವೈಷ್ಣವ ಅಪರಾಧ ಮಾಡದೇ ಇರೋದಕ್ಕೆ ಯಾವಾಗ್ಲೂ ಅದನ್ನ ಪ್ರಯತ್ನ ಪಡಬೇಕು. ಯಾಕೆ ಅಂದ್ರೆ ಅದು ನಮ್ಮಿಂದ ಕೃಷ್ಣನನ್ನ ಕಿತ್ಕೊಂಡ್ಬಿಡುತ್ತೆ. ಛಯಾರಥಿಯೇ ಆಗಲಿ ಪರಾರಥಿಯೇ ಆಗಲಿ, ಹುಟ್ಟಿನಲ್ಲಿ ಅಲೌಕಿಕ ರತಿಯು ಶುದ್ಧ ಭಕ್ತರ ಪಾದಾಂಬುಜಗಳಿಗೆ ಎಸಗಿದ ಅಪರಾಧದ ಪ್ರಮಾಣವನ್ನು ಅನುಸರಿಸಿ ಇಂಗಿ ಹೋಗಬಹುದು. ಅಂದ್ರೆ ನಾವು ಎಂತಹ ಅಪರಾಧಗಳನ್ನ ಮಾಡ್ತಾ ಇದ್ದೀವಿ ಅದಕ್ಕೆ ತಕ್ಕ ಹಾಗೆ ಅದು ಕಡಿಮೆ ಆಗ್ತಾ ಆಗ್ತಾ ಕೊನೆಗೆ ಅದು ಇಲ್ಲವಾಗ್ಬಿಡುತ್ತೆ. ಮತ್ತೆ ಶುದ್ಧ ಭಕ್ತರಲ್ಲಿ ಎಸಗಿದ ಅಪರಾಧವು ಗಂಭೀರತರವಾಗಿದ್ದರೆ ವ್ಯಕ್ತಿಯ ಕೃಷ್ಣ ರತಿಯು ಪೂರ್ಣವಾಗಿ ಇಲ್ಲವಾಗುತ್ತದೆ. ಅಂದ್ರೆ ನಾವು ತುಂಬಾ ಗುರುತರವಾದ ದೊಡ್ಡ ಅಪರಾಧವನ್ನ, ವೈಷ್ಣವ ಅಪರಾಧವನ್ನ ಮಾಡಿದ್ವಿ ಅಂತಂದ್ರೆ ಪರಿಪೂರ್ಣವಾಗಿ ಕೃಷ್ಣನ ಒಂದು ಭಕ್ತಿ ಎನ್ನುವಂಥದ್ದು ನಮ್ಮಿಂದ ಹೊರಟು ಹೋಗುತ್ತೆ. ಹಾಗೆಯೇ ಅಪರಾಧವು ಅಷ್ಟೇನು ಗುರುತರವಲ್ಲದಾಗ ವ್ಯಕ್ತಿ ಕೃಷ್ಣರತಿಯು 2ನೇ ಅಥವಾ 3ನೇ ದರ್ಜೆಗೆ ಇಳಿದು ಬಿಡುತ್ತದೆ. ಅಂದ್ರೆ ಅವನು ಭಾವದ ಹಂತದಿಂದ ಕೆಳಗಿನ ಸ್ತರಕ್ಕೆ ಅವನು ಕಡಿಮೆ ಆಗ್ತಾನೆ. ಕೆಲವೊಂದ್ಸಲ ನಮಗೂ ಈ ಒಂದು ಹೆದರಿಕೆ ಆಗುತ್ತೆ. ನಾವು ಕೂಡ ಯಾವಾಗ ನಮ್ಮನ್ನ ನಾವು ಅಬ್ಸರ್ವ್ ಮಾಡ್ತೀವಿ ಅಂದ್ರೆ ಏನಂತ ಹೇಳ್ತಾರೆ ಅಂದ್ರೆ, ಭಕ್ತಿ ಎನ್ನುವಂಥದ್ದು ಆಮ್ ಪ್ರತ್ಯಕ್ಷ ಪ್ರತ್ಯಕ್ಷ ಅವಗಮಂ ಅಂತ ಹೇಳ್ತಾನೆ 9ನೇ ಅಧ್ಯಾಯದಲ್ಲಿ ಭಗವಂತ. ಪ್ರತ್ಯಕ್ಷ ಅವಗಮಂ ಅಂದ್ರೆ ನಾವು ಅದನ್ನ ಅನುಭವಿಸೋದಕ್ಕೆ ಸಾಧ್ಯ ಇದೆ. ನಾನು ಭಕ್ತಿಯಲ್ಲಿ ಯಾವ ಹಂತಕ್ಕೆ ಅಂದ್ರೆ ಎಷ್ಟರ ಮಟ್ಟಿಗೆ ನನ್ನಲ್ಲಿ ಬದಲಾವಣೆಗಳಾಗಿದೆ ಅನ್ನುವಂಥದ್ದನ್ನ ಒಬ್ಬ ವ್ಯಕ್ತಿ ಊಟ ಮಾಡಿದ್ಮೇಲೆ ಅವನಿಗೆ ಅನ್ಸುತ್ತೆ, ನನ್ಗೆ ಈಗ ಹೊಟ್ಟೆ ತುಂಬಿದೆ ಅಂತ. ನನ್ಗಿನ್ನ ಅಂದ್ರೆ ಹೊಟ್ಟೆ ಹಶ್ವಾಗೋದು, ಹೊಟ್ಟೆ ತುಂಬಿರುವಂಥದ್ದು ಅದು ನಮ್ಗೆ ಅನುಭವಕ್ಕೆ ಬರುವಂಥದ್ದು. ಹಾಗೆ ಭಕ್ತಿಯಲ್ಲಿ ನಾನು ಎಷ್ಟರ ಮಟ್ಟಿಗೆ ಮುಂದುವರಿತಾ ಇದ್ದೀನಿ, ಎಷ್ಟರ ಮಟ್ಟಿಗೆ ನಾನು ಇಳಿತಾ ಇದ್ದೀನಿ, ಅದು ಕೂಡ ನಮ್ಗೆ ಅನುಭವಕ್ಕೆ ಬರುತ್ತೆ. ಅವಾಗ ಅಂದ್ರೆ ಯಾವಾಗ ನಮ್ಗೆ ಅದು ಗೊತ್ತಾಗುತ್ತೆ ಇಳಿತಾ ಇದ್ದೀನಿ ಅಂತ, ಅಂದ್ರೆ ನಾನು ಎಲ್ಲೋ ತಪ್ಪು ಮಾಡ್ತಾ ಇದ್ದೀನಿ ಅಂತ. ಎಂತ ತಪ್ಪು ಮಾಡ್ತಾ ಇದ್ದೀನಿ? ವೈಷ್ಣವ ಅಪರಾಧವನ್ನ ಮಾಡ್ತಾ ಇದ್ದೀನಿ ಅಂತ. ಅಂತಹ ಸಂದರ್ಭದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಯಾವತ್ತೂ ಕೂಡ ಅಂತ ಅಪರಾಧ ಆಗದೆ ಇರುತ್ತೆ ನೋಡ್ಕೋಬೇಕು. ಇದಕ್ಕೆ ಒಂದು ಉದಾಹರಣೆ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ಸ್ವತಃ ರೂಪ ಗೋಸ್ವಾಮಿಗಳು ಅವ್ರೇನ್ ಮಾಡ್ತಾರೆ, ಒಂದ್ಸಲ ಕೂತ್ಕೊಂಡು ಅವರು ಆ ಸ್ಮರಣೆ ಅಂದ್ರೆ ಅವರು ಲೀಲಾ ಸ್ಮರಣೆಯಲ್ಲಿ ಇರ್ತಾರೆ. ಈ ಸಮಾಧಿ ಸ್ಥಿತಿ ಅಂತಂದ್ರೆ ಗೋಲೋಕ ವೃಂದಾವನದಲ್ಲಿ ಭಗವಂತನ ಲೀಲೆಗಳಲ್ಲಿ ಪಾಲ್ಗೊಳ್ಳುವಂಥದ್ದು. ಅವತ್ತೇ ಹೇಳಿದ ಹಾಗೆ ಶ್ರೀನಿವಾಸಾಚಾರ್ಯರು, ರಾಮಚಂದ್ರ ಅವರ ಶಿಷ್ಯ ಅವರೆಲ್ಲರೂ ಕೂಡ ಅಂದ್ರೆ ಲೀಲೆ ಸದಾ ಒಂದು ಗೋಲೋಕ ವೃಂದಾವನದಲ್ಲಿ ಆಧ್ಯಾತ್ಮಿಕ ಒಂದು ಜಗತ್ತಿನಲ್ಲಿ ವೈಕುಂಠ ಲೋಕಗಳಲ್ಲಿ ಲೀಲೆಗಳು ನಡೀತಿರುತ್ತೆ. ಈ ಶುದ್ಧ ಭಕ್ತರು ಏನ್ ಮಾಡ್ತಾರೆ, ಅವರು ಭಗವಂತನ ಸಮಾಧಿ ಸ್ಥಿತಿಯಲ್ಲಿ ಆ ಒಂದು ತುರ್ಯಾವಸ್ಥೆಯಲ್ಲಿ ಅವರ ಆತ್ಮ ಪರಮಾತ್ಮನ ಜೊತೆ ಸಂಪರ್ಕಕ್ಕೆ ಹೊರಟೋಗುತ್ತೆ. ಅಂದ್ರೆ ಅಲ್ಲಿ ಅವರು ಎಲ್ಲವನ್ನು ನೋಡ್ತಾ ಇರ್ತಾರೆ, ಅಲ್ಲಿ ಆಗ್ತಾ ಇರುವ ಲೀಲೆಗಳನ್ನೆಲ್ಲ ನೋಡ್ತಾ ಇರ್ತಾರೆ. ಭಗವಂತನ ಲೀಲೆಗಳನ್ನ ನೋಡಿ ಅದರಲ್ಲಿ ಆನಂದವನ್ನು ಪಡಿತಾ ಇರ್ತಾರೆ. ಆ ರೀತಿ ಈ ರೂಪ ಗೋಸ್ವಾಮಿಗಳು ಕೂಡ ಸದಾ ಭಗವಂತನ ಲೀಲಾ ಸ್ಮರಣೆಗೆ ಹೋಗ್ತಿದ್ರು, ಅಲ್ಲಿ ಆ ಲೀಲೆಗಳಲ್ಲಿ ಪಾಲ್ಗೊಳ್ತಾ ಇದ್ರು. ಇದು ಅವ್ರಿಗೆ ಸಾಧಾರಣವಾಗಿ ಯಾವಾಗ್ಲೂ ನಡೀತಿತ್ತು. ಆಮೇಲೆ ಏನಾಗುತ್ತೆ, ಒಂದ್ಸಲ ಏನ್ ಮಾಡ್ತಿದ್ರು, ಅಲ್ಲಿ ಆ ಸ್ಮರಣೆಯಲ್ಲಿ ಅವರು ಏನನ್ನ ನೋಡಿ ನಗುತ್ತಾರೆ. ಆ ನಗೋ ಸಮಯದಲ್ಲಿ ಏನಾಗುತ್ತೆ, ಯಾರೋ ಒಂದು ವ್ಯಕ್ತಿ ಕುಂಟ ಅನ್ಸುತ್ತೆ, ಅವನು ಹೋಗ್ತಾ ಇರ್ತಾನೆ. ಅವನು ಏನ್ ಅನ್ಕೋತಾನೆ, ಅವನನ್ನ ನೋಡಿ ರೂಪ ಗೋಸ್ವಾಮಿಗಳು ನಗದ್ರು ಅಂತ ಅನ್ಕೊಂಡ್ಬಿಡ್ತಾನೆ. ಅಷ್ಟೇ ಅವ್ನು ಅನ್ಕೊಳ್ಳುವಂಥದ್ದು, ಬರೀ ಅಷ್ಟು ಮಾತ್ರನೇ ಅವ್ನು ಅನ್ಕೊಳ್ಳುವಂಥದ್ದು. ರೂಪ ಗೋಸ್ವಾಮಿಗಳಿಗೂ ಗೊತ್ತಿಲ್ಲ ಯಾವ ವ್ಯಕ್ತಿಗೆ ಈ ರೀತಿ ಅನ್ಕೊಂಡ ಅಥವಾ ಆ ರೀತಿ ಅವನಿಗೆ ಯಾಕೆ ಅನಿಸ್ತು ಏನೋ ಅವ್ರಿಗೆ ವಿಷಯ ಗೊತ್ತಿಲ್ಲ. ಕೂಡಲೇ ಅವ್ರಿಗೆ ಅದು ಲೀಲಾ ಸ್ಮರಣೆ ಆಗೋದು ನಿಂತೋಗ್ಬಿಡುತ್ತೆ. ಆಮೇಲೆ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಹೋಗಿ ಅವ್ರ ಅಣ್ಣನ ಹತ್ರ ಹೇಳ್ತಾರೆ, ಸನಾತನ ಗೋಸ್ವಾಮಿ ಅವ್ರ ಹತ್ರ, ಈ ರೀತಿ ನನಗೆ ಲೀಲಾ ಸ್ಮರಣೆ ಅನ್ನೋದೇ ಆಗ್ತಾ ಇಲ್ಲ, ನಾನು ಅಲ್ಲಿಗೆ ಹೋಗೋದಕ್ಕೆ ಆಗ್ತಾ ಇಲ್ಲ, ವೈಕುಂಠ ಒಂದು ಲೀಲೆಗಳನ್ನ ನೋಡೋದಕ್ಕೆ ಆಗ್ತಿಲ್ಲ, ಏನಾಯ್ತು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವರು ಸನಾತನ ಗೋಸ್ವಾಮಿಗಳು ಹೇಳ್ತಾರೆ, ನೀನು ಒಂದು ಏನಂತ ಹೇಳ್ತಾರೆ, ಎಲ್ಲರನ್ನು ಕರೆಸಿ ಊಟಕ್ಕೆ ಕರೆಸಿ ಅವ್ರಿಗೆ ಊಟಕ್ಕೆ ಬಡಿಸು ಜನರನ್ನೆಲ್ಲ, ಅಂದ್ರೆ ಆ ಊರಿನ ಜನರನ್ನ. ಅಲ್ಲಿಗೆ ಊಟ ಅಂದ್ರೆ ಕರೆದ ಮೇಲೆ ಯಾರು ಅಲ್ಲಿಗೆ ಬರೋದಿಲ್ಲ ಆ ವ್ಯಕ್ತಿಗೆ ನಿನ್ನ ಅಪರಾಧ ಮಾಡಿರ್ತೀಯ ಅಂತ ಹೇಳ್ತಾರೆ. ಅಂದ್ರೆ ಆಮೇಲೆ ಕೊನೆಗೆ ಅವರು ಕರೀತಾರೆ ಎಲ್ಲರಿಗೂ, ಏನಂತ ಹೇಳ್ತಾರೆ, ಎಲ್ಲರೂ ಬರ್ತಾರೆ, ಊಟ ಮಾಡ್ತಾರೆ, ಹೋಗ್ತಾರೆ. ಆದ್ರೆ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರೋದಿಲ್ಲ. ಆ ವ್ಯಕ್ತಿನ ಹುಡ್ಕೊಂಡು ಹೋಗ್ತಾರೆ. ಯಾಕೆ ಬಂದಿಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಈ ರೀತಿ ಕುಂಟ್ಕೊಂಡು ಹೋಗ್ತಾ ಇದ್ದೆ, ನಿನ್ನ ನೋಡಿ ನಗ್ದೆ ಅಂತ. ಅವ್ರಿಗೆ ಗೊತ್ತಾಗುತ್ತೆ, ಓ, ನಾನು ಲೀಲಾ ಸ್ಮರಣೆಯಲ್ಲಿ ಇದ್ದಾಗ ನಾನು ನಗಾಡಿದ್ದೀನಿ, ಆದ್ರೆ ಈ ವ್ಯಕ್ತಿ ಏನ್ ಅನ್ಕೊಂಡಿದ್ದಾನೆ, ನಾನು ಆ ವ್ಯಕ್ತಿನ ನೋಡಿ ಅಪಹಾಸ್ಯ ಮಾಡಿದ್ದೀನಿ ಅನ್ಕೊಂಡಿದ್ದಾನೆ ಅಂತ ಹೇಳಿ ಕ್ಷಮೆ ಕೇಳ್ತಾರೆ ಅವ್ರ ಹತ್ರ. ತಪ್ಪಾಯ್ತು, ನಾನು ನಿಮ್ಗೆ ಆ ರೀತಿ ಮಾಡಿಲ್ಲ, ಮಾಡಿಲ್ಲ ಅಂದ್ರೆ ಕ್ಷಮಿಸಿ ನನ್ನನ್ನ, ನಾನು ತಪ್ಪಾಗಿದೆ, ನನ್ಗೆ ಆ ರೀತಿ
ನನ್ನನ್ನ ಇದ್ ಮಾಡ್ಬೇಡಿ, ನೀವು ಬನ್ನಿ ಊಟಕ್ಕೆ ಅಂತ ಹೇಳಿ ಅವರು ಕರ್ಕೊಂಡು ಹೋಗ್ತಾರೆ. ಹೀಗೆ ಆದ್ರೆ ಇಲ್ಲಿ ಆ ವ್ಯಕ್ತಿ ಯಾರು ಅವರಿಂದ ಕೋಪಿಸ್ಕೊಂಡ ಆ ವ್ಯಕ್ತಿ ಕೋಪಕ್ಕೆ ಅಲ್ಲಿ ಕಾರಣ ಅದು ಸರಿಯಾದ್ದು ಅಲ್ಲ, ಮತ್ತೆ ಆ ವ್ಯಕ್ತಿನೂ ಕೂಡ ಏನು ಭಕ್ತನೂ ಅಲ್ಲ. ಆದ್ರೆ ಈ ಶುದ್ಧ ಭಕ್ತರು ಆಗಿದ್ದಂತ ರೂಪ ಗೋಸ್ವಾಮಿಗಳ ರತಿ ಅಂದ್ರೆ ಅವರ ಒಂದು ಲೀಲಾ ಸ್ಮರಣೆ ಮಾಡ್ತಿದ್ದಂತಹ ಒಂದು ಇದನ್ನೇ ಅವರು ಕಳ್ಕೊಂತಾರೆ. ಅಂದ್ರೆ ಅಷ್ಟು ಆ ಒಂದು ಇದಿದೆ. ಅಂದ್ರೆ ನಾವು ಬೇರೆಯೊಬ್ಬರಿಗೆ ಮಾಡುವಂತಹ ಅಪರಾಧಗಳು, ಹಾಗೆ ಭಕ್ತರಾದವರು ಭಕ್ತಿಯ ಒಂದು ಸಾಧನೆಯಲ್ಲಿ ಇರುವಾಗ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಎಲ್ಲೂ ನಾವು ಇನ್ನೊಬ್ಬರಿಗೆ ಯಾವುದೇ ರೀತಿಯ ಒಂದು ಆ ಅಪಹಾಸ್ಯ ಮಾಡುವಂಥದ್ದು ಅಥವಾ ಅವರನ್ನ ಅವಹೇಳನ ಮಾಡುವಂಥದ್ದು ಇಂಥದ್ದೆಲ್ಲ ನಾವು ಮಾಡಿದ್ವಿ ಅಂತಂದ್ರೆ ಭಕ್ತಿಯಲ್ಲಿ ಅವರು ಮುಂದುವರಿಯೋದು ಕಷ್ಟ ಆಗುತ್ತೆ. ಅದು ನಿಂತು ಹೋಗುತ್ತೆ ಅಥವಾ ಕೆಳಕ್ಕೆ ಬಂದ್ಬಿಡ್ತೀವಿ ನಾವು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವಿಮೋಚನೆ ಗಳಿಸುವ ಅಥವಾ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುವ ತತ್ವಗಳಿಗೆ ವ್ಯಕ್ತಿಯು ಗಮನ ಕೊಟ್ಟಾಗ ಆತನ ದೈವೋನ್ಮಾದವು ಕ್ರಮೇಣ ಛಾಯಾ ಮತ್ತು ಪರಾರತಿಯ ಮಟ್ಟಕ್ಕೆ ಇಳಿಯುತ್ತದೆ, ಇಲ್ಲವೇ ಅಹಂ ಗ್ರಹೋಪಾಸನ ಎಂಬುದರ ತತ್ವಗಳಿಗೆ ಪರಿವರ್ತಿತವಾಗುತ್ತದೆ. ಅಂದ್ರೆ ಆ ವ್ಯಕ್ತಿ ಪತನ ಅನ್ನುವಂಥದ್ದು ಹೇಗೆ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪತನ ಅಂತಂದ್ರೆ ಏನು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಮೊದಲಿಗೆ ಅವನು ಈ ಒಂದು ಸ್ಮರಣೆಗಳನ್ನ ಕಳ್ಕೊತಾನೆ, ನಂತರ ಅದು ಇನ್ನೂ ಜಾಸ್ತಿ ತೀವ್ರ ಮಟ್ಟದ ಒಂದು ಅಪರಾಧ ಆಗ್ತಾ ಇದೆ ಅಂತಂದ್ರೆ ಅವನು ಈ ಹಂತಕ್ಕೆ ಬಂದು ಬಿಡ್ತಾನೆ. ಅಂದ್ರೆ ಈ ಒಂದು ನಿರಾಕಾರವಾದಿಗಳು ಅಥವಾ ಮಾಯಾವಾದಿಗಳ ಒಂದು ತತ್ವಗಳ ಹಾಗೆ ಅಹಂ ಗ್ರಹೋಪಾಸನ ಅಂದ್ರೆ ತನ್ನನ್ನ ತಾನು ಭಗವಂತನಲ್ಲಿ ಒಂದು ಅದ್ವೈತವಾದಿಗಳು ಹೇಳುವಂಥದ್ದು, ಅಂದ್ರೆ ನಾನು ಭಗವಂತ ಬೇರೆ ಅಲ್ಲ, ಇಬ್ರು ಒಂದೇ ಅಂತ, ತನ್ನನ್ನ ತಾನೇ ದೇವ್ರು ಅಂತ ಹೇಳುವಂಥದ್ದು, ತನ್ನನ್ನ ತಾನೇ ಪೂಜೆ ಮಾಡುವಂಥದ್ದು, ಅಂತಹ ಒಂದು ಪರಿಸ್ಥಿತಿಗೆ ಈ ಶುದ್ಧ ಭಕ್ತನು ಇಳಿದು ಬಿಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜೀವಿ ತನ್ನನ್ನು ಪರಮಪ್ರಭುವಿನೊಂದಿಗೆ ಸಮೀಕರಿಸಿಕೊಂಡು ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಪ್ರಾರಂಭಿಸಿದಾಗ ಈ ಅಹಂ ಗ್ರಹೋಪಾಸನೆಯು ಅವನನ್ನು ನಿರೂಪಿಸುತ್ತದೆ. ಆತ್ಮ ಸಾಕ್ಷಾತ್ಕಾರದ ಆದಿಯಲ್ಲಿನ ಆ ಅವಸ್ಥೆಯನ್ನು ತಾಂತ್ರಿಕ ಪರಿಭಾಷೆಯಲ್ಲಿ ಅದ್ವೈತ ಎನ್ನುತ್ತಾರೆ. ಅದ್ವೈತ ಅಂತಂದ್ರೆ ನಾನು ಬೇರೆ ಇಲ್ಲ, ಭಗವಂತ ಬೇರೆ ಇಲ್ಲ ಅಂತ ಹೇಳುವಂಥದ್ದು. ತಾನು ಪರಮಪ್ರಭುವು ಒಂದೇ ಎಂದು ಅದ್ವೈತಿಯು ಆಲೋಚಿಸುತ್ತಾನೆ. ಹೀಗೆ ತನಗೂ ಪರಮಪ್ರಭುವಿಗೂ ಯಾವುದೇ ವ್ಯತ್ಯಾಸ ಕಾಣದಿರುವುದರಿಂದ ತನ್ನನ್ನು ತಾನೇ ಪೂಜಿಸಿಕೊಂಡರೆ ಆ ಪೂಜೆಯು ಪರಮಪೂರ್ಣನಾದನನ್ನು ಪೂಜಿಸಿದಂತೆಯೇ ಎಂದು ಅದ್ವೈತಿಯು ಭಾವಿಸುತ್ತಾನೆ. ಅಂದ್ರೆ ಆ ಒಂದು ಶುದ್ಧ ಭಕ್ತನ ನೆಲೆಯಿಂದ ಅವನು ಬ್ರಹ್ಮನ್ ಸಾಕ್ಷಾತ್ಕಾರದ ಹಂತಕ್ಕೆ ಇಳಿದು ಬಿಡ್ತಾನೆ ಅಪರಾಧವನ್ನ ಮಾಡಿದ್ರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಮುಂದುವರಿಬೇಕಂದ್ರೆ ಮಾತ್ರ ನಮ್ಗೆ ಭಕ್ತರ ಸಂಘ ಅನ್ನುವಂಥದ್ದು ಅಷ್ಟೇ ಪ್ರಮುಖವಾದದ್ದು. ಅದಿಲ್ಲ ಅಂತಂದ್ರೆ ನಾವು ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಅಷ್ಟು ಸಾಧ್ಯನೇ ಇಲ್ಲ. ಅಂದ್ರೆ ಭರತ ಮಹಾರಾಜನ ಒಂದು ಉದಾಹರಣೆ ಹೇಳಿದ ಹಾಗೆ ಭಕ್ತರ ಸಂಘ ಅನ್ನುವಂಥದ್ದು ನಮ್ಮನ್ನ ಮೇಲಕ್ಕೆ ಎತ್ತುತ್ತೆ. ಭಕ್ತರ ಸಂಘ ಇಲ್ಲದೆ ನಾವು ಮಾಡೋ ಪ್ರಯತ್ನಗಳು, ಅಂದ್ರೆ ಚಿಕ್ಕವಾಗ ನಮಗೆ ನೀತಿ ಪಾಠ ಹೇಳ್ತಾರೆ, ಒಂದೇ ಕಡ್ಡಿ ಇದ್ರೆ ನಾವು ಸುಲಭವಾಗಿ ಮುರಿದಾಕ್ಬೋದು, ಅದೇ ಕಟ್ಟಿಗೆಗಳನ್ನ ನಾವು ಒಂದಾಗಿ ಕಟ್ಟಿದ್ರೆ ಅದನ್ನ ಸುಲಭವಾಗಿ ಮುರಿಯೋದಿಕ್ಕೆ ಆಗೋದಿಲ್ಲ ಅಂತ. ಹಾಗೆ ಭಕ್ತರು ಕೂಡ ಸಂಘದಲ್ಲಿ ಇರುವಂತದ್ದು ಅತಿ ಮುಖ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅಲ್ಲಿ ಅಪರಾಧಗಳು ಆಗದೆ ಇರುವ ಹಾಗೆ ಕೂಡ ನೋಡ್ಕೋಬೇಕು. ಪ್ರಾರಂಭಿಕ ಭಕ್ತರು ಸಂಕೀರ್ತನ ನರ್ತನಗಳಲ್ಲಿ ಬಲು ಉತ್ಸಾಹದಿಂದ ಭಾಗವಹಿಸುವುದು ಕೆಲವು ಸಲ ಕಂಡು ಬರುತ್ತದೆ. ಆದರೆ ಅವನ ಎದೆಯಾಳದಲ್ಲಿ ತಾನು ಪರಮಪೂರ್ಣನಲ್ಲಿ ಒಂದಾಗಿ ಬಿಟ್ಟಿದ್ದೇನೆ ಎಂಬ ಭಾವವಿರುತ್ತದೆ. ಅದ್ವೈತದ ಈ ಚಿತ್ತವೃತ್ತಿಯು ಶುದ್ಧ ಅಲೌಕಿಕ ಭಕ್ತಿ ಸೇವೆಗಿಂತ ಇಡಿಯಾಗಿ ಬೇರೆಯಾದದ್ದು. ಆದರೆ ವ್ಯಕ್ತಿಯು ನಿಯಂತ್ರಕ ತತ್ವಗಳನ್ನು ಪಾಲಿಸದೆ ಅತ್ಯುಚ್ಚ ಮಟ್ಟದ ಭಕ್ತಿಯನ್ನು ಗಳಿಸಿಕೊಂಡಿದ್ದರೆ ಅವನು ಭಕ್ತಿ ಸೇವೆಯ ನೆಲೆಯನ್ನು ಅವನ ಪೂರ್ವ ಜನ್ಮದಲ್ಲಿಯೇ ಸಾಧಿಸಿಕೊಂಡಿದ್ದ ಎಂದು ಪರಿಭಾವಿಸಬೇಕು. ಅಂದ್ರೆ ಅದ್ವೈತಿಗಳು ಅಂತಂದ್ರೆ ಈ ಒಂದು ಭಗವಂತನಲ್ಲಿ ಲೀನ ಆಗುವಂತವ್ರು ಕೂಡ, ಅಂದ್ರೆ ಈಗ ಹೇಳಿದ ಹಾಗೆ ಭಕ್ತರಾಗಿದ್ದಾರೆ, ಸಂಕೀರ್ತನೆ ಕೂಡ ಮಾಡ್ತಾ ಇದ್ದಾರೆ, ಆದ್ರೆ ಅವರು ವೈಷ್ಣವ ಅಪರಾಧಗಳನ್ನ ಮಾಡಿದಾಗ ಅವರಲ್ಲಿ ಯಾವ ರೀತಿ ಆಗ್ಬಿಡುತ್ತೆ ಅಂತಂದ್ರೆ ಭಗವಂತನ ಒಂದು ಭಾವದ ಹಂತದಲ್ಲಿ ಇರುವಂತವ್ರು ಕೂಡ ಪತನ ಹೊಂದುತ್ತಾರೆ ಅಂತಂದ್ರೆ ಅವರು ಸಂಕೀರ್ತನೆ ಮಾಡ್ತಾರೆ, ಭಜನೆ ಮಾಡ್ತಾರೆ, ಆದ್ರೆ ಅದನ್ನ ಮಾಡ್ತಾ ಇರ್ಬೇಕಾದ್ರೆ ಅವರಲ್ಲಿ ಏನಾಗ್ತಾ ಇದೆ, ನಾನು ಭಗವಂತನಲ್ಲಿ ಒಂದಾಗಿದ್ದೀನಿ ಅನ್ನುವಂತಹ ಭಾವ, ಅಂದ್ರೆ ಭಕ್ತರಲ್ಲಿ ಆ ಭಾವ ಬರುವುದಿಲ್ಲ. ಭಗವಂತನ ಸೇವೆ ಮಾಡ್ಬೇಕು ಅನ್ನೋ ಭಾವ ಇರುತ್ತೆ, ಭಗವಂತನೇ ಒಡೆಯ ಅನ್ನುವಂಥ ಭಾವ ಇರುತ್ತೆ, ನಾನವನ ಸೇವಕ ಅನ್ನುವಂಥದ್ದು ಇರುತ್ತೆ. ಆದ್ರೆ ಯಾರು ಅದರಲ್ಲಿ ಪತನ ಹೊಂದುತ್ತಾ ಹೋಗ್ತಾರೆ, ಆ ಒಂದು ಅದ್ವೈತವಾದಕ್ಕೆ ಹೋಗ್ತಾ ಇರ್ತಾರೆ, ಅಂತವರಿಗೆ ಮನಸ್ಸಿನಲ್ಲಿ ಎಂತಹ ಭಾವ ಬರ್ತಾ ಇದೆ, ನಾನು ಭಗವಂತನಲ್ಲಿ ಒಂದಾಗ್ಬಿಟ್ಟೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಇನ್ನು ಕೆಲವರಿಗೆ ಯಾವುದೇ ರೀತಿಯ ಒಂದು ನಿಯಂತ್ರಕ ತತ್ವಗಳನ್ನ ಮಾಡ್ಲಿಲ್ಲ, ಅಂದ್ರೆ ಸಾಧನ ಭಕ್ತಿ ಮಾಡ್ಲಿಲ್ಲ, ಆದ್ರೂ ಕೂಡ ಅವರು ಭಕ್ತಿ ಅವರಿಗೆ ಸಿದ್ಧಿಸ್ತಾ ಇದೆ ಅಂತಂದ್ರೆ ಇಲ್ಲಿ ಏನಂತ ಹೇಳ್ತಾರೆ, ಅವರು ಹಿಂದಿನ ಜನ್ಮದಲ್ಲಿ ಅದನ್ನ ಸಾಧಿಸಿದ್ದಾರೆ ಅಂತ ನಾವು ನೋಡ್ತೀವಿ. ಗೋಪಿಕೆಯರು ಅವರೆಲ್ಲ ಏನ್ ಮಾಡ್ತಾರೆ, ದಂಡಕಾರಣ್ಯದ ಋಷಿ ಮುನಿಗಳಾಗಿರ್ತಾರೆ. ಅಂದ್ರೆ ಅವರು ಹಿಂದಿನ ಜನ್ಮದಲ್ಲಿ ಆ ಎಲ್ಲ ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಿದ್ದಾರೆ, ಮತ್ತೆ ಅಂತಹ ಒಂದು ಮಟ್ಟಕ್ಕೆ ಅವರು ಬಂದಿದ್ದಾರೆ. ಈಗ ಈ ಜನ್ಮದಲ್ಲಿ ಅವರು ಅದನ್ನ ಸಾಧಿಸ್ತಾ ಇದ್ದಾರೆ. ಆದ ಕಾರಣ ನೋಡೋರ್ಗೆ ಏನ್ ಅನ್ಸುತ್ತೆ,
ಕೆಲವರಿಗೆ ಏನನ್ಸುತ್ತೆ ಕೆಲವೊಬ್ಬ ಮನೆಗಳಲ್ಲಿ ನಾವು ನೋಡ್ತೀವಿ ತುಂಬಾ ಚಿಕ್ಕ ಮಕ್ಕಳೇ ಭಕ್ತಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಇಲ್ಲಿ ಧ್ರುವ ಮಹಾರಾಜನ ಕಥೆಯನ್ನು ಕೂಡ ನಾವು ನೋಡ್ತೀವಿ. ಅವನು ಅದೇ ರೀತಿ ಮಾಡಿರ್ತಾನೆ. ಅಂದ್ರೆ ಹಿಂದಿನ ಜನ್ಮದಲ್ಲಿ ಅವನು ಕೂಡ ಋಷಿ ಮುನಿಯಾಗಿರ್ತಾನೆ. ಅನೇಕ ಅನೇಕ ಆ ವರ್ಷಗಳ ಕಾಲ ಅವನು ತಪಸ್ಸನ್ನ ಮಾಡಿರ್ತಾನೆ. ಅವನ ಸಾಧನೆಯಲ್ಲಿ ಏನಾಗಿರುತ್ತೆ ಅಂದ್ರೆ ಇನ್ನೊಂದು 6 ತಿಂಗಳ ಸಾಧನೆ ಅಷ್ಟೇ ಅವನು ಮುಂದಿನ ಜನ್ಮದಲ್ಲಿ ಧ್ರುವ ಮಹಾರಾಜನಾಗಿ ಮಾಡುವಂಥದ್ದು. ಅಷ್ಟೇ ಸಾಧನೆ ಅವನಲ್ಲಿ ಇನ್ನ ಕಡಿಮೆ ಆಗಿರುತ್ತೆ. ಆದ್ರೆ ಅವನಲ್ಲಿ ಏನೋ ಒಂದು ಅಪರಾಧ ಏನಾಗುತ್ತೆ ಅಂತಂದ್ರೆ ತಪಸ್ ಮಾಡ್ತಿದ್ದಾಗ ಅವನು ಒಬ್ಬ ರಾಜನನ್ನ ನೋಡಿ ಅವನು ಆಸೆ ಪಡ್ತಾನೆ. ಅಂದ್ರೆ ನಾನು ಈ ರೀತಿ ರಾಜ ಆಗಿದ್ರೆ ಚೆನ್ನಾಗಿತ್ತಲ್ಲ ಅಂತ ಅಷ್ಟೇ ಅನ್ಕೋತಾನೆ. ಅಷ್ಟೇ ಅವನು ಅಲ್ಲಿಂದ ಅವನ ಒಂದು ಏನು ತಪಸ್ಸಿತ್ತು ಅದು ಅಲ್ಲಿಗೆ ನಿಂತೋಗುತ್ತೆ. ಅಂದ್ರೆ ಅವನು ತನ್ನ ಆಸೆ ಆ ಒಂದು ಇಚ್ಛೆ ಇಟ್ಕೊಂಡಿದ್ದಾನೆ. ಆ ಇಚ್ಛೆ ಏನಾಗುತ್ತೆ ಇನ್ನೊಂದು ಜನ್ಮ ಪಡೆಯೋ ಹಾಗೆ ಆಗ್ಬಿಡುತ್ತೆ. ಆ ಇನ್ನೊಂದು ಜನ್ಮದಲ್ಲಿ ಉತ್ತಾನಪಾದನ ಮಗನಾಗಿ ಧ್ರುವ ಮಹಾರಾಜನಾಗಿ ಹುಟ್ಟು ಬಿಡ್ತಾನೆ. ನಂತರ ಏನಾಗುತ್ತೆ ತಪಸ್ಸು ಮತ್ತೆ ಅದು ಏನಂತ ಹೇಳ್ತಾರೆ, ಇಂದಿನ ಒಂದು ಆಧ್ಯಾತ್ಮಿಕ ವಿಚಾರ ಮುಂದಿನ ಜನ್ಮದಲ್ಲಿ ಮುಂದುವರಿಯುತ್ತೆ ಅಂತ ಹೇಳ್ತಾರೆ. ಹಾಗೆ ಚಿಕ್ಕಮ್ಮ ಸುನೀತಿಯ ಒಂದು ರೂಪದಲ್ಲಿ ಬಂದು ಅವನನ್ನ ಮತ್ತೆ ಅದು ತಪಸ್ಸಿಗೆ ಹೋಗೋ ಹಾಗೆ ಮಾಡುತ್ತೆ. ಆದ್ಮೇಲೆ ಏನಾಗುತ್ತೆ ಅವನು ತಪಸ್ಸಿಗೆ ಹೋಗ್ತಾನೆ. ಹೋಗಿ 6 ತಿಂಗಳಲ್ಲಿ ಅದನ್ನ ಪೂರ್ಣತೆಯನ್ನ ಗಳಿಸ್ತಾನೆ, ಸಿದ್ಧಿಯನ್ನು ಪಡ್ಕೋತಾನೆ. ಹೇಗೆ ಅವನಿಗೆ 6 ತಿಂಗಳಲ್ಲಿ ಅಷ್ಟು ಚಿಕ್ಕ ಹುಡುಗನಿಗೆ ಅದೆಲ್ಲ ಆಗಕ್ಕೆ ಸಾಧ್ಯ? ಎಷ್ಟೋ ವರ್ಷಗಳು ಈ ಒಂದು ವಾಲ್ಮೀಕಿ ಋಷಿಗಳು 60,000 ವರ್ಷ ತಪಸ್ ಮಾಡ್ತಾರೆ. ಹೀಗೆ ಎಷ್ಟೆಷ್ಟೋ ವರ್ಷ ತಪಸ್ ಮಾಡ್ತಾರೆ ಆ ಸಿದ್ಧಿಯನ್ನ ಪಡೆಯೋದಕ್ಕೆ. ಇವನು 6 ತಿಂಗಳಲ್ಲಿ ಹೇಗೆ ಪಡ್ಕೊಂಡ ಅಂತಂದ್ರೆ ಅಲ್ಲಿ ಪೂರ್ವ ಜನ್ಮದಲ್ಲಿ ಅವನು ಅದನ್ನ ಪರಿಪೂರ್ಣತೆ ಸಾಧಿಸುವ ಘಟ್ಟದವರೆಗೂ ತಗೊಂಡೋಗಿ ಅಲ್ಲಿಂದ ಅವನು ಅದನ್ನ ಕೈ ಬಿಟ್ಟಿದ್ದ, ಅದನ್ನ ಈಗ ಮುಂದುವರಿಸ್ತಾನೆ. ಹಾಗೆ ನಾವು ಅನ್ಕೋತೀವಿ ಕೆಲವೊಬ್ಬರು ಜನ ಏನು ಮಾಡ್ತಾ ಇಲ್ಲ ಆದ್ರೂ ಕೂಡ ಅವ್ರಿಗೆ ಹೇಗೆ ಭಗವಂತನ ಕೃಪೆ ಸಿಗ್ತಿದೆ, ಅವ್ಯಾಜ್ಯ ಕರುಣೆ ಸಿಗ್ತಿದೆ ಅಂತಂದ್ರೆ ಅಲ್ಲಿ ಅವರು ನಾವು ಇಷ್ಟೇ ತಿಳ್ಕೊಬೇಕು, ಅವ್ರು ಆಗ್ಲೇ ಅದನ್ನ ಮಾಡಿ ಮುಗಿಸಿದ್ದಾರೆ. ನಾವ್ ಇವಾಗ ಏನ್ ನೋಡ್ತಾ ಇದೀವಿ ಅದು ಈಗಿನ ಒಂದು ಪರಿಸ್ಥಿತಿ. ಆದ್ರೆ ಹಿಂದೆ ಅವರು ಅದನ್ನೆಲ್ಲ ಸಾಧನೆಯನ್ನ ಸಾಧಿಸಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಸಿದ್ಧಿಯನ್ನು ಒಂದಲ್ಲ ಒಂದು ಕಾರಣಕ್ಕೆ ತತ್ಕಾಲಕ್ಕೆ ಸ್ಥಗಿತವಾಗಿತ್ತು. ಆಗ ಏನೋ ಒಂದು ಕಾರಣಕ್ಕೆ ಅದು ನಿಂತೋಗಿತ್ತು. ಅಂತಹ ಸ್ಥಗಿತಕ್ಕೆ ಬಹುಶಃ ಶುದ್ಧ ಭಕ್ತನೊಬ್ಬನ ಎಸಗಿದ ಅಪರಾಧವು ಕಾರಣವಾಗಿದ್ದಿರಬಹುದು. ಅಂದ್ರೆ ಅವರು ಮಾಡೋ ಅಪರಾಧಗಳು ಕಾರಣ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಗ್ಲೇ ಹೇಳಿದ ಹಾಗೆ ರತಿ ಪ್ರೇಮವನ್ನ ಪಡೆದಂತವನು, ಭಾವವನ್ನ ಪಡೆದಂತವನು ಕ್ರಮೇಣ ಚಂದ್ರನ ಒಂದು ಅಮಾವಾಸ್ಯೆ ಸಮಯಕ್ಕೆ ಅದು ಹೇಗೆ ಕ್ರಮೇಣ ಇಳಿತಾ ಹೋಗುತ್ತೆ, ಹಾಗೆ ಅವರ ಒಂದು ಭಕ್ತಿ, ಅಪರಾಧ ಮಾಡಿದವರ ಭಕ್ತಿಯಲ್ಲಿ ಅವರ ಒಂದು ಪ್ರೋಗ್ರೆಸ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ರೂಪ ಗೋಸ್ವಾಮಿ ಅವರು ಕೂಡ ಅವರೇನೋದು ಭಕ್ತರಿಗೆ ಅಪಚಾರ ಮಾಡ್ಲಿಲ್ಲ ಅಥವಾ ತಿಳಿದು ಮಾಡ್ಲಿಲ್ಲ, ಅವ್ರಿಗೆ ಗೊತ್ತಿಲ್ಲದೆ ಆದಂಥದ್ದು, ನಗ್ದಿದ್ದವರು ಬೇರೆ ಏನೋ ಕಾರಣಕ್ಕೆ, ಆ ವ್ಯಕ್ತಿ ಅನ್ಕೊಂಡಿದ್ದೆ ಇನ್ನೇನೋ ಕಾರಣಕ್ಕೆ. ಆದ್ರೆ ಅಂತಹ ಶುದ್ಧ ಭಕ್ತರ ರತಿ ಕೂಡ ಕಡಿಮೆ ಆಗುತ್ತೆ ಅಂತಂದ್ರೆ ಮತ್ತೆ ಸಾಧಾರಣ ಭಕ್ತಿಯ ಒಂದು ಮಾರ್ಗದಲ್ಲಿ ಈಗ ಪ್ರಾರಂಭಿಕ ಹಂತದಲ್ಲಿ ಇರುವಂತವ್ರು ತುಂಬಾ ಅದನ್ನ ಗಂಭೀರವಾಗಿ ತಗೋಬೇಕು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ರೀತಿ ನಾವು ಅಪರಾಧ ಮಾಡದೆ ಎಚ್ಚರದಿಂದ ಇರಬೇಕು. ಮತ್ತೆ ಇಲ್ಲಿ ಆತರ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಸ್ಥಗಿತ ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಕಾರಣದಿಂದ ಅವರು ಹಿಂದಿನ ಜನ್ಮದಲ್ಲಿ ಏನನ್ನ ನಿಲ್ಸಿದ್ರು ಅದನ್ನ ಮುಂದುವರಿಸ್ತಾರೆ ಮುಂದಿನ ಒಂದು ಜನ್ಮದಲ್ಲಿ. ಈಗ ಒದಗಿ ಬಂದ 2ನೇ ಅವಕಾಶದಿಂದಾಗಿ ಅದು ಮತ್ತೆ ಬಲಗೊಳ್ಳುತ್ತಿದೆ. ಭಕ್ತಿ ಸೇವೆಯಲ್ಲಿ ನಾವು ಮಾಡಿಕೊಳ್ಳುವ ಸ್ಥಿರ ಪ್ರಗತಿಯು ಶುದ್ಧ ಭಕ್ತರ ಸಂಘದಿಂದ ಮಾತ್ರ ಸಾಧ್ಯವಾಗುತ್ತದೆ ಎಂಬುದು ಎಲ್ಲ ಮಾತಿನ ಸಾರಾಂಶ. ಅಂದ್ರೆ ನಾವು ಭಕ್ತರ ಸಂಘದಲ್ಲಿ ಮಾತ್ರ ಭಕ್ತಿಲಿ ಮುಂದುವರಿಯೋದಕ್ಕೆ ಸಾಧ್ಯ. ಯಾವತ್ತೂ ಸಂಘ ಅದನ್ನ ನಾವು ಬಿಡಬಾರ್ದು. ಹರೇ ಕೃಷ್ಣ. ಈಗ ನಾವೆಲ್ಲರೂ ಕೂಡ ಭಕ್ತರ ಸಂಘದಲ್ಲಿ ಇದ್ದೀವಾ? ಇದೀವಿ ಮಾತಾಜಿ, 3 ತಿಂಗಳ ಮೇಲಿಂದ ಇದೀವಿ. ಓಕೆ. ಈ ಸಂಘವನ್ನ ನಾವು ಹೇಗೆ ಮುಂದುವರಿಸೋದಕ್ಕಾಗತ್ತೆ? ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಮಾತಾಜಿ. ಮತ್ತು ಎಲ್ಲಾದ್ರೂ ಭಕ್ತರ ಸೇರ್ಕೊಳ್ಳುವಂತ ಸಂದರ್ಭ ಸಿಕ್ಕಿದ್ರೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಭಗವಂತನ ಧ್ಯಾನ ಮಾಡ್ತಾ ಕೃಷ್ಣನ ನಾಮಸ್ಮರಣೆ ಸಂಕೀರ್ತನೆ ಮಾಡ್ತಾ ಮುಂದುವರಿಸ್ಬೇಕಂತ ಆಸೆ ಮಾಡ್ತಾರೆ. ಅಂದ್ರೆ ಈಗ ಆನ್ಲೈನ್ ಏನು ನಮ್ಗೆ ಝೂಮ್ ಸಿಕ್ಕಿದೆ ಅಥವಾ ಇಂಟರ್ನೆಟ್ ಸಿಕ್ಕಿದೆ, ಇದೆಲ್ಲ ಕೂಡ ಲೌಕಿಕವಾದ್ದೇ ಆಗಿರ್ಬೋದು. ಆದ್ರೆ ಅದರ ಒಂದು ಸರಿಯಾದ ಪ್ರಯೋಜನ ಹೇಗಾಗ್ತಿದೆ ಅಂತಂದ್ರೆ ನಾವು ಪ್ರತಿದಿನ ಝೂಮ್ ಮೀಟಿಂಗ್ ಅಲ್ಲಿ ಭಕ್ತರ ಸಂಘದಲ್ಲಿ ಭಗವಂತನ ವಿಚಾರವನ್ನ, ಭಕ್ತರ ವಿಚಾರವನ್ನ, ಮತ್ತೆ ಶಾಸ್ತ್ರಗಳನ್ನ, ಅದರಲ್ಲಿ ಕೊಟ್ಟಿರುವಂತಹ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇದೆ. ಮತ್ತೆ ಅದನ್ನ ನಾವು ಜೀವನದಲ್ಲಿ ಆಚರಣೆ ತರೋದಕ್ಕೆ ನಮ್ಮನ್ನೇ ನಾವು ಅವಲೋಕನ ಮಾಡ್ಕೊಳ್ಳಿಕ್ಕೆ ಹೋಗ್ತಿದೆ. ನಾವು ಎಲ್ಲಿಗೆ ಬಂದಿದ್ದೀವಿ, ಇನ್ನೂ ಎಷ್ಟು ನಾವು ಮುಂದುವರಿಬೇಕಾಗಿರೋದು ಇದೆ, ಮತ್ತೆ ಅದನ್ನ ಹೇಗೆ ಮಾಡ್ಬೋದು. ಮತ್ತೆ ಅದನ್ನ ನಾವು ಮಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಒಬ್ಬರ ಜೊತೆಯಲ್ಲಿ ಒಬ್ರಿದ್ದಾಗ ನಮ್ಮ ಅನುಭವಗಳನ್ನ ಹೇಳ್ಕೊಂಡಾಗ ಅಥವಾ ನಮ್ಮ ಒಂದು ವಿಷಯಗಳು ಇನ್ನೊಬ್ಬರ ಜೊತೆ ಅದೇನೆ ಹೇಳುವಂಥದ್ದು. 6 ರೀತಿಯ ಒಂದು ಉಪದೇಶಾಮೃತದಲ್ಲಿ ಬರುತ್ತಾ ಷಡ್ವಿಧಿ ಭಕ್ತಿ ಪ್ರಸೀದತಿ ಅಂತ. ಅಂದ್ರೆ
ಶುದ್ಧ ಭಕ್ತರ ಜೊತೆಯಲ್ಲಿ ನಮ್ಮ ವ್ಯವಹಾರ ಹೇಗಿರಬೇಕು ಅಂತ. ಅಂದ್ರೆ ಅವ್ರ ಹತ್ರ ನಮ್ಮ ಒಂದು ಕಷ್ಟ ಸುಖಗಳನ್ನ ಹೇಳ್ಕೊಳ್ಬೇಕು, ನಾವು ಹಂಚ್ಕೋಬೇಕು, ನಮ್ಮ ಹೃದಯದ ಅಂತರಾಳದ ವಿಷಯಗಳನ್ನ ಹೇಳ್ಕೋಬೇಕು. ಮತ್ತೆ ಅವರ ಜೊತೆಯಲ್ಲಿ ಏನಂತ ಹೇಳ್ತಾರೆ, ಸಾಧಾರಣವಾಗಿ ಜನ ಮಾಡ್ತೀವಿ ನಾವು, ಆದ್ರೆ ಅದನ್ನ ಭಕ್ತರ ಜೊತೆಲೆ ಮಾಡ್ಬೇಕು ಅಂತ. ಆದ್ರೆ ನಾವೇನ್ ಮಾಡ್ತೀವಿ, ನಮಗೆ ನಮ್ಮದೇ ರೀತಿಯ ಒಂದು ಅಭಿರುಚಿ ಹೊಂದಿರುವಂತಹ ಸ್ನೇಹಿತರ ಜೊತೆ ಅಥವಾ ಸಂಬಂಧಿಕರ ಜೊತೆ ಮಾಡ್ತೀವಿ. ಅಂದ್ರೆ ಊಟ ಹಂಚ್ಕೊಳ್ಳುವಂಥದ್ದು, ವಿಷಯ ಹಂಚ್ಕೊಳ್ಳುವಂಥದ್ದು, ಮತ್ತೆ ಆಮ್, ದಾನ ಪ್ರತಿಕ್ರಿಯೆ, ಗಿಫ್ಟ್ ಕೊಡುವಂಥದ್ದು, ಇದೆಲ್ಲ ಕೂಡ ನಾವು ಸಾಧಾರಣವಾಗಿ ನಮ್ಮ ಸ್ನೇಹಿತರ ಜೊತೆ ಅಥವಾ ಸಂಬಂಧಿಕರ ಜೊತೆ ಮಾಡ್ತೀವಿ. ಅದನ್ನ ನಾವು ವಾಸ್ತವದಲ್ಲಿ ಭಕ್ತರ ಜೊತೆಲಿ ಮಾಡಬೇಕು. ಆಗ ಮಾತ್ರ ನಾವು ಒಂದು ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಅದು ಸಹಾಯ ಮಾಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನರಸಿಂಹ ಪುರಾಣದಲ್ಲಿ ಹೀಗೆಂದು ಹೇಳಿದೆ, ವ್ಯಕ್ತಿಯು ತನ್ನ ತಾನು ತನು ಮನ ಹಾಗೂ ಕಾರ್ಯಗಳನ್ನು ಪರಮ ದೇವೋತ್ತಮನ ಸೇವೆಯಲ್ಲಿ ತೊಡಗಿಸಿದ್ದು ಬಾಹ್ಯವಾಗಿ ಹೇಯ ಕೃತ್ಯಗಳಲ್ಲಿ ನಿರತನಾದಂತೆ ಕಂಡುಬರುತ್ತದೆ ಎನ್ನೋಣ. ಆಗ ಅವನ ಭಕ್ತಿಯುತ ಶಕ್ತಿಯು ಆ ವ್ಯಕ್ತಿಯ ಹೇಯ ಕೃತ್ಯಗಳನ್ನು ಶೀಘ್ರವಾಗಿಯೂ ನಿಶ್ಚಿತವಾಗಿಯೂ ತೊಡೆದು ಹಾಕುತ್ತದೆ. ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ನಾವು ಇದನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ವ್ಯಕ್ತಿ ತುಂಬಾ ನೀಚನಿರ್ಬೋದು, ಆದ್ರೆ ಅವನು ಭಕ್ತಿಯ ಒಂದು ಮಾರ್ಗವನ್ನ ಅಲ್ಲಿ ತಿಳಿದಿರನೋ ಅವನು ಆಯ್ಕೆ ಮಾಡ್ಕೊಂಡಿದ್ದಾನೆ ಅಂತಂದ್ರೆ ಕ್ರಮೇಣ ಅವನಲ್ಲಿ ಎಲ್ಲ ಬೇಡದ ಒಂದು ಗುಣಗಳ ಲಕ್ಷಣಗಳೇನಿದೆ ಅದೆಲ್ಲ ಕೂಡ ಹೊಟ್ಟೋಗುತ್ತೆ. ಅಂದ್ರೆ ಈಗ ನಾವು ನೋಡ್ತೀವಿ, ಕೆಲವೊಬ್ಬರು ಮಾದಕ ದ್ರವ್ಯಗಳಿಗೆ ಅಥವಾ ಮದ್ಯಪಾನಕ್ಕೆ ವ್ಯಸನಿಗಳಾಗಿರ್ತಾರೆ. ಅಂತವರನ್ನ ಆ ವ್ಯಸನದಿಂದ ಹೊರಗಡೆ ತರೋದಕ್ಕೆ ತುಂಬಾ ಪ್ರಯತ್ನ ಪಡ್ಬೋದು ನಾವು. ಅಂದ್ರೆ ಈಗೆಲ್ಲ ಯಾವ ರೀತಿ ಆಗಿದೆ ಅಂತಂದ್ರೆ ಅವ್ರಿಗೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಏನು ಟ್ರೀಟ್ಮೆಂಟ್ಸ್ ಎಲ್ಲ ಕೊಡ್ತಾರೆ. ಅಲ್ಲಿ ಇರೋಷ್ಟು ದಿನ ಅವರು ಆಗಿರ್ತಾರೆ, ತಿರುಗಿ ವಾಪಸ್ ಬಂದ್ಮೇಲೆ ಮತ್ತೆ ಆ ಒಂದು ವ್ಯಸನಕ್ಕೆ ಅವರು ಬಿದ್ದು ಬಿಡ್ತಾರೆ. ಆದ್ರೆ ಪ್ರಭುಪಾದ ನಾವು ನೋಡ್ತೀವಿ ಹಿಪ್ಪಿಗಳನ್ನ ಹೇಗೆ ಅವರು ಬದಲಾಯಿಸಿದ್ರು ಪರಿಪೂರ್ಣವಾಗಿ ಅಂತ. ಅಂದ್ರೆ ಅಂತಹ ವ್ಯಕ್ತಿಯನ್ನ ಅಷ್ಟರ ಮಟ್ಟಿಗೆ ಪರಿವರ್ತನೆ ಮಾಡ್ಬೇಕು ಅಂತಂದ್ರೆ ಅದು ಭಕ್ತಿಯಿಂದ ಮಾತ್ರ ಸಾಧ್ಯ ಆಗುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಸತಿ ಆ ರೀತಿ ಯಾರಾದ್ರೂ ವ್ಯಕ್ತಿ ತನ್ನೆಲ್ಲಾ ಹೀನ ಕೃತ್ಯಗಳಿಂದ ಅವನು ಹೊರಗಡೆ ಬರಕ್ಕಾಯ್ತು ಅಂತಂದ್ರೆ ಅವರನ್ನ ಏನಕ್ಕೆ ಹೋಲಿಸ್ತಾ ಇದ್ದಾರೆ ಅಂದ್ರೆ, ಪೂರ್ಣಚಂದ್ರನ ಮೈ ಮೇಲೆ ಅನೇಕ ಕಪ್ಪು ಚುಕ್ಕೆಗಳು ಇದ್ದು ಅವು ಸಿಡುಬಿನ ಕಲೆಗಳಂತೆ ಕಾಣುತ್ತವೆ. ಹೀಗಿದ್ದು ಪೂರ್ಣಚಂದ್ರನ ಶೀತಲ ಕಿರಣಗಳೇನು ತಡೆ ಇಲ್ಲ. ಅಂದ್ರೆ ಆ ಒಂದು ಹೊರಗಡೆಯಿಂದ ನೋಡೋದಕ್ಕೆ ಅದು ಪರಿಪೂರ್ಣ, ಅಂದ್ರೆ ಪೂರ್ತಿ ಬೆಳಕು ಕೊಡುವಂತದ್ದು. ಅಂದ್ರೆ ಚಂದ್ರ ಅಲ್ಲಲ್ಲಿ ಕಲೆಗಳ ಇದ್ದ ಹಾಗೆ ಕಾಣಬಹುದು, ಆದ್ರೆ ಅದರಿಂದ ಬರ್ತಾ ಇರೋ ಕಿರಣಗಳು ಏನಿದೆ ಅದು ತಂಪನ್ನೇ ಕೊಡ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದೇ ರೀತಿ ಬೆಟ್ಟದಷ್ಟು ಭಕ್ತಿ ಸೇವೆಯ ನಡುವೆ ಒಂದು ಸಣ್ಣ ತಪ್ಪು ಅಪರಾಧವೆಂದು ಪರಿಗಣಿಸಲಾಗದು. ಕೃಷ್ಣ ರತಿಯು ಒಂದು ದಿವ್ಯಾನುಭವ. ಈ ಸೀಮಾತೀತ ದಿವ್ಯಾನಂದದ ನಡುವೆ ಲೌಕಿಕ ದೋಷದ ಒಂದು ಚುಕ್ಕೆಯು ಯಾವ ರೀತಿಯಲ್ಲಿಯೂ ಬಾಧಿಸದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಯಾರು ಇಂತಹ ಭಕ್ತಿಯಲ್ಲಿ ತೊಡಗಿದ್ದಾರೆ, ಅವ್ರು ತಿಳಿದಿರನೋ ಮಾಡುವಂತಹ ಅಪರಾಧ, ನಾವು ಅದನ್ನ ಪ್ರಯತ್ನಪೂರ್ವಕವಾಗಿ ಅದನ್ನ ತಡೆ ಹಿಡಿಬೇಕು. ಆದ್ರೆ ಒಂದು ವೇಳೆ ಆಗೋದ್ರೆ ಅಂತ ಒಂದು ಅಪರಾಧ ಜರುಗಿ ಹೋದ್ರೆ ಅದು ಪರಿಪೂರ್ಣವಾಗಿ ನಾವು ಅದನ್ನ ಆ ವ್ಯಕ್ತಿಯನ್ನ ಅಷ್ಟೇ ಇನ್ನ ಅವನು ಅದನ್ನ ಆಗತ್ತೆ. ಅಂದ್ರೆ ಪತನ ಅನ್ನುವಂಥದ್ದು ತುಂಬಾ ಅವ್ರು ಮಾಡ್ತಿರುವಂತಹ ಅಪರಾಧದ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ದೊಡ್ಡ ಅಪರಾಧ ಮಾಡಿದ್ದಾರೆ ಅಂತ. ಆದ್ರೆ ಸಣ್ಣ ಸಣ್ಣ ಅಪರಾಧ ತಿಳಿದೇ ಆಗಿದಂತಹ ಅಪರಾಧಗಳನ್ನ ಇಲ್ಲಿ ಆ ಚಂದ್ರನ ಮೈ ಮೇಲೆ ಇರುವಂತಹ ಕಲೆಗಳಿಗೆ ಹೋಲಿಸ್ತಾ ಇದ್ದಾರೆ. ಅಂದ್ರೆ ಭಕ್ತಿಯಲ್ಲಿ ಇದ್ದ ಕಾರಣ ಅವರ ಒಂದು ಶೀತಲತೆ ಅದು ಇದೆ. ಆ ಭಕ್ತಿಯಿಂದ ಅವರು ಸಮಾಜಕ್ಕೆ ಒಳ್ಳೇದನ್ನೇ ಮಾಡ್ತಿದ್ದಾರೆ. ಆದ್ರೆ ಯಾವತ್ತಾದ್ರೂ ಅಪರಾಧ ಆದ್ರೆ ಅದನ್ನ ಹೆಚ್ಚು ದೋಷ ಅಂತ ಹೇಳಿ ಹೇಳ್ತಾ ಇಲ್ಲ, ಅದೆಲ್ಲ ಒಂದು ಸಣ್ಣ ವಿಷಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಮತ್ತೆ ಅವನು ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ. ಅಂದ್ರೆ ಯಾವಾಗ ಅವನು ಗುರುತಿಸ್ತಾನೆ ಇಲ್ಲಿ ಅಪರಾಧ ಆಯ್ತು ಅಂತ, ರೂಪ ಗೋಸ್ವಾಮಿಗಳು ಹೇಗೆ ಗುರುತಿಸಿದ್ರು ಹಾಗೆ ಗುರುತಿಸ್ತಾರೆ, ಮತ್ತೆ ಅದನ್ನ ಅವರು ಸರಿಪಡಿಸ್ಕೊಡ್ತಾರೆ. ಇಲ್ಲಿಗೆ ಈ ಒಂದು 18ನೇ ಅಧ್ಯಾಯ ಮುಗೀತು. 19ನೇ ಅಧ್ಯಾಯಕ್ಕೆ ಹೋಗೋಣ. ಕೃಷ್ಣ. ಅಂದ್ರೆ ಈ ಒಂದು ವಿಷಯ ಅದು ನಿಮ್ಗೆ ಎಲ್ಲರಿಗೂ ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು ಮಾತಾಜಿ. ಅಂದ್ರೆ ಲಕ್ಷಣಗಳು, ಭಾವದ ಹಂತದಲ್ಲಿ ಇರುವಂತಹ ವ್ಯಕ್ತಿಗಳಲ್ಲಿ ಕಾಣುವಂತಹ ಒಂದು ಲಕ್ಷಣಗಳನ್ನ ನಾವು ಅಲ್ಲಿ ನೋಡಿದ್ವಿ. ಈಗ ಪ್ರೇಮ ಭಕ್ತಿ, ಇದು ಅಲ್ಟಿಮೇಟ್, ಅಂದ್ರೆ ಇದು ಕೊನೆಯ ಒಂದು ಹಂತ. ಹರೇ ಕೃಷ್ಣ. ಅಧ್ಯಾಯ 19 ಪ್ರೇಮ ಭಕ್ತಿ. ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಓಕೆ ಮಾತಾಜಿ. ಹಾ ಪ್ರಭುಜಿ. ಪ್ರೇಮ ಭಕ್ತಿ ಒಂದು ನಿಶ್ಚಿತ ಬಗೆಯ ನಂಟನ್ನು ಸ್ಥಾಪಿಸಿಕೊಂಡು ಆ ನಂಟಿನ ಮೂಲಕ ಶ್ರೀಕೃಷ್ಣನನ್ನು ಪ್ರೇಮಿಸುವ ವ್ಯಕ್ತಿಯು ಅಪೇಕ್ಷೆಯು ಪ್ರಬಲವಾದಾಗ ಆ ಸ್ಥಿತಿಯನ್ನು ಶುದ್ಧ ದೈವ ಪ್ರೇಮವೆಂದು ಹೇಳುತ್ತಾರೆ. ಮೊದಲಲ್ಲಿ ಭಕ್ತನು ಗುರುವಿನ ಅಜ್ಞಾನುಸಾರ ಭಕ್ತಿ ಸೇವೆ ನಿಯಂತ್ರಕ
ತತ್ವಗಳಲ್ಲಿ ನಿರತನಾಗುತ್ತಾನೆ. ಈ ಪ್ರಕ್ರಿಯೆಯ ದ್ವಾರ ಐಹಿಕ ಕಾಲುಷ್ಯಗಳನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಪುನೀತನಾದ ಬಳಿಕ ಅವನಲ್ಲಿ ಭಕ್ತಿ ಸೇವೆಯ ಒಲವು ಅಭಿರುಚಿಯು ಉದಿಸಿ ಬಲಗೊಳ್ಳುತ್ತದೆ. ಈ ಒಲವು ಹಾಗೂ ರುಚಿಗಳು ಕಾಲಕ್ರಮೇಣ ಪ್ರಬಲವಾಗುತ್ತಾ ಹೋದಂತೆಲ್ಲ ಅದು ದೈವ ಪ್ರೇಮವಾಗುತ್ತದೆ. ಪ್ರೇಮ ಎಂಬ ಪದವನ್ನು ವಾಸ್ತವವಾಗಿ ದೇವೋತ್ತಮ ಪುರುಷನ ಸಂಬಂಧದಲ್ಲಿ ಮಾತ್ರ ಅನ್ವಯಿಸಬಹುದು. ಐಹಿಕ ಜಗತ್ತಿನಲ್ಲಿ ಪ್ರೇಮವು ಯಾರಿಗೂ ಅನ್ವಯವಾಗುವಂಥದ್ದಲ್ಲ. ಪ್ರೇಮದ ಹೆಸರಿನಲ್ಲಿ ಇಂದು ಈ ಐಹಿಕ ಜಗತ್ತಿನಲ್ಲಾಗುತ್ತಿರುವುದು ಕಾಮವಷ್ಟೇ. ಪ್ರೇಮಕ್ಕೂ ಕಾಮವಾಂಛೆಗೂ ನಡುವೆ ದೊಡ್ಡ ಕಂದರವೇ ಇದೆ. ಬಂಗಾರ ಹಾಗೂ ಕಬ್ಬಿಣಗಳಿಗಿರುವ ವ್ಯತ್ಯಾಸದ ಹಾಗೆ ವಿಷಯಾಲಾಭಿಷೆಯನ್ನು ಇಡಿಯಾಗಿ ಪರಮ ದೇವೋತ್ತಮನೆಡೆಗೆ ಹರಿಸಿ ಅವನಲ್ಲಿ ಸಂಪೂರ್ಣ ಬಂಧುತ್ವವನ್ನು ಸ್ಥಾಪಿಸಿಕೊಳ್ಳಬೇಕು. ಈ ಕ್ರಿಯೆಯನ್ನು ಪ್ರಮಾಣ ಪುರುಷರಾದ ಭೀಷ್ಮ, ಪ್ರಹ್ಲಾದ, ಉದ್ಧವ ಹಾಗೂ ನಾರದರಂತಹವರು ಶುದ್ಧ ಪ್ರೇಮ ಎಂದಿದ್ದಾರೆ. ಈ ವಿಚಾರವನ್ನು ನಾರದ ಪಂಚರಾತ್ರವು ಸ್ಪಷ್ಟ ಮಾತುಗಳಲ್ಲಿ ಹೇಳಿದೆ. ದೈವ ಪ್ರೇಮವೆಂದರೆ ಪ್ರೀತಿ ಎಂಬುದರ ಹೆಸರಿನಲ್ಲಿ ಬೇರೆ ಯಾರಲ್ಲೂ ಇರಿಸುವ ಪ್ರೇಮವನ್ನು ತ್ಯಜಿಸುವುದೇ ಆಗಿದೆ ಎಂದು ಧರ್ಮಾಧಿಕಾರಿಗಳಾದ ಭೀಷ್ಮರಂತಹವರು ಹೇಳಿದ್ದಾರೆ. ಭೀಷ್ಮರು ಹೇಳುವ ಪ್ರಕಾರ ಪ್ರೇಮವೆಂದರೆ ಬೇರೆ ಯಾರೋ ಒಬ್ಬ ವ್ಯಕ್ತಿಯಲ್ಲಿ ನೆಟ್ಟ ಒಲವನ್ನು ಹಿಂದಕ್ಕೆ ಸೆಳೆದುಕೊಂಡು ಅದನ್ನು ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿಯಲ್ಲೇ ನೆಡುವುದೆಂದು ಅರ್ಥ. ಈ ಶುದ್ಧ ಪ್ರೇಮವನ್ನು ಪರಮ ಪುರುಷನಿಗೆ ವರ್ಗಾಯಿಸಬಹುದು. ಒಂದು ದೈವೋನ್ಮಾದದ ಮೂಲಕ, ಇನ್ನೊಂದು ಸ್ವಯಂ ದೇವೋತ್ತಮ ಪರಮ ಪುರುಷನ ಅವ್ಯಾಜ ಕರುಣೆಯಿಂದ, ಧನ್ಯವಾದಗಳು ಪ್ರಭು. ಭಾವದಿಂದ ಬರುವ ಪ್ರೇಮ. ಇಲ್ಲ ಪ್ರಭುಜಿ, ಸಾಕು. ಹರೇ ಕೃಷ್ಣ. ಅಂದ್ರೆ ಇಲ್ಲಿ ಪ್ರೇಮ ಅಂದ್ರೆ ಏನು ಅಂತ ಹೇಳ್ತಾ ಇದ್ದಾರೆ. ಪ್ರೇಮ ಅಂತಂದ್ರೆ ಭಕ್ತಿಗೂ ಪ್ರೇಮಕ್ಕೂ ವ್ಯತ್ಯಾಸ ಇಲ್ಲ. ಭಕ್ತಿ ಅಂದ್ರೇನೆ ಪ್ರೇಮನೆ. ಅಂದ್ರೆ ಇಲ್ಲಿ ಭಗವಂತನ ಮೇಲೆ ನಾವು ಇಟ್ಟಿರುವಂತಹ ಒಂದು ಪ್ರೇಮವನ್ನೇ ಭಕ್ತಿ ಅಂತ ನಾವು ಕರಿತೀವಿ. ಅಂದ್ರೆ ಭಗವಂತನ ಮೇಲೆ ಎಂತಹ ಪ್ರೇಮ ಅಂತಂದ್ರೆ ನಾವು ಯಾವಾಗ ಈ ಒಂದು ನಿಯಂತ್ರಕ ತತ್ವಗಳು ಮತ್ತೆ ಗುರುಗಳ ಆಶ್ರಯ ಪಡೆಯುವಂಥದ್ದು ಇದನ್ನ ಮುಂದುವರಿಸ್ತಾ ಹೋಗ್ತೀವಿ, ಆಗ ನಾ ಹೇಳಿದ ಹಾಗೆ 5 ರಸಗಳಲ್ಲಿ ಯಾವ್ದಾದ್ರು ಒಂದು ರಸದಲ್ಲಿ ನಮ್ಗೆ ಭಗವಂತನ ಜೊತೆ ಒಂದು ಸಂಬಂಧ ಇದೆ. ಆ ಸಂಬಂಧದ ಪುನರ್ಸ್ಥಾಪನೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಆಗ ಏನಂತ ಹೇಳ್ತಾ ಇದ್ದಾರೆ, ನಾವು ಎಲ್ಲ ಅನರ್ಥ ನಿವೃತ್ತಿ ಅಂತ ಹೇಳ್ತೀವಿ. ಅಂದ್ರೆ ಶ್ರದ್ಧೆನ ಬೆಳೆಸ್ಕೋತೀವಿ ಗುರುವಿನಲ್ಲಿ, ಶಾಸ್ತ್ರದಲ್ಲಿ, ಭಗವಂತನಲ್ಲಿ. ನಂತರ ಸಂಘದಲ್ಲಿ ಇರ್ತೀವಿ, ಮತ್ತೆ ಅಲ್ಲಿ ಒಂದು ಭಕ್ತಿ ಕಾರ್ಯಗಳಲ್ಲಿ ತೊಡಗ್ತೀವಿ. ಆಗ ಏನಾಗುತ್ತೆ, ನಮ್ಮೆಲ್ಲ ಇಂದಿನ ಐಹಿಕ ಕಾಲುಷ್ಯಗಳು, ಅಂದ್ರೆ ನಮ್ಮಲ್ಲಿ ಬೇಡದ ಏನೆಲ್ಲ ಇದೆ ಅದೆಲ್ಲವೂ ಕೂಡ ಕಡಿಮೆ ಆಗ್ತಾ ಹೋದಷ್ಟು ನಮ್ಮಲ್ಲಿ ಆ ಒಂದು 9 ಹಂತಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲಿಗೆ ನಮಗೆ ಆ ಒಂದು ನಿಷ್ಠೆ ಬರುತ್ತೆ, ಅಂದ್ರೆ ಗುರುವಿನಲ್ಲಿ ಆ ನಿಷ್ಠೆ ಅದು ರುಚಿಯಾಗಿ, ಆಸಕ್ತಿಯಾಗಿ, ಕ್ರಮೇಣ ಅದು ಭಾವ, ಆಮೇಲೆ ಪ್ರೇಮದ ಹಂತಕ್ಕೆ ಬರುತ್ತೆ. ಆಮೇಲೆ ಅದು ಪ್ರೇಮದ ಹಂತ ಅಂದ್ರೆ ಅದನ್ನ ಭಗವಂತನಲ್ಲಿ ಪ್ರೇಮವನ್ನ ಪಡೆಯುವಂಥದ್ದು, ಅದನ್ನ ಇಲ್ಲಿ ಹೇಳ್ತಾ ಇರುವಂಥದ್ದು. ಅದನ್ನ ಹೇಳ್ತಾ ಇದ್ದಾರೆ, ಪ್ರೇಮ ಅನ್ನುವಂತಹ ಒಂದು ಪದ ಏನಿದೆ ಅದು ಭಗವಂತನಿಗಲ್ಲದೆ ಬೇರೆ ಯಾರಿಗೂ ನಾವು ಬಳಸುವಂಥದ್ದು ಅದು ವಾಸ್ತವದಲ್ಲಿ ಸತ್ಯ ಅಲ್ಲ ಅಂತ. ಅಂದ್ರೆ ಈಗಿನ ಕಾಲದಲ್ಲೂ ಕೂಡ ತುಂಬಾ ಬಳಸುವಂಥದ್ದು, ಅಂದ್ರೆ ಈ ಒಂದು ಫಿಲಂಗಳಲ್ಲಿ ಇರ್ಬೋದು, ಅಥವಾ ಈ ಒಂದು ಏನಂತ ಹೇಳ್ತಾರೆ, ಟೀನೇಜರ್ಸ್ ಇರ್ಬೋದು, ಅವ್ರು ಯೂಸ್ ಮಾಡುವಂತಹ ಪ್ರೇಮ ಅದು ಅದು ಪ್ರೇಮ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಬರೀ ಕಾಮವಷ್ಟೇ. ಅಂದ್ರೆ ಅದೊಂದು ಆಕರ್ಷಣೆ ಅವರಲ್ಲಿ ಇರುವಂಥದ್ದು. ಆ ಆಕರ್ಷಣೆ ಅದು ಮುಗಿದ ಮೇಲೆ ಅಲ್ಲಿ ಯಾವುದೇ ಒಂದು ಏನಂತ ಹೇಳ್ತಾರೆ, ಪ್ರೇಮ ಅನ್ನುವಂಥದ್ದು, ನಿಜವಾದ ಪ್ರೇಮ ಅನ್ನುವಂಥದ್ದು ಅದು ದೈಹಿಕ ಆಕರ್ಷಣೆ ಅಲ್ಲ. ನಿಜವಾದ ಪ್ರೇಮ ಅನ್ನುವಂಥದ್ದು ಅದು ಆ ವ್ಯಕ್ತಿ ಇದ್ದಾಗ್ಲೂ ಇಲ್ಲದೇ ಇದ್ದಾಗ್ಲೂ ಕೂಡ ಅದರಲ್ಲಿ ಏನೂ ಕಡಿಮೆ ಆಗೋದಿಲ್ಲ. ಅಂದ್ರೆ ಇನ್ನೂ ಹೆಚ್ಚುತ್ತಾ ಹೋಗುತ್ತೆ ಹೊರತು ಯಾವುದೇ ರೀತಿಯಂತ ಕಡಿಮೆ ಆಗೋದಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಆ ವ್ಯತ್ಯಾಸವನ್ನ ಇಲ್ಲಿ ಕಬ್ಬಿಣಕ್ಕೆ ಮತ್ತೆ ಚಿನ್ನಕ್ಕೆ ಹೋಲಿಸ್ತಾ ಇದ್ದಾರೆ. ಕಬ್ಬಿಣ ಅಂತಂದ್ರೆ ಏನು ಅಂತಂದ್ರೆ ಈ ಭೌತಿಕ ಜಗತ್ತು ಅಂತ ಹೇಳ್ತೀವಿ. ಚಿನ್ನ ಅಂತಂದ್ರೆ ಆಧ್ಯಾತ್ಮಿಕ ಜಗತ್ತು ಅಂತ. ಯಾರಾದ್ರೂ ನಾ ಹೇಳಿದೆ ಇದು ಯಾರು ವೃಂದಾವನದಲ್ಲಿ ಗೋಪಬಾಲಿಕೆಯರು ಅವರು ಏನೋ ಭಗವಂತನ ಜೊತೆ ರಾಸರತ್ಯವನ್ನ ಮಾಡಿದ್ರು. ಅಂದ್ರೆ ಅದು ನಿಜವಾದ ಪ್ರೇಮ. ಅಂದ್ರೆ ಅಲ್ಲಿ ಕಾಮ ಇಲ್ಲ, ಅದು ದೈಹಿಕ ಆಕರ್ಷಣೆ ಅಲ್ಲ, ಅದು ಆತ್ಮದ ಒಂದು ನೆಲೆಯಲ್ಲಿ ಅವರು ಭಗವಂತನ ಒಂದು ಏನಂತ ಹೇಳ್ತಾರೆ, ಆ ಭಾವದಲ್ಲಿ ಅವನ ಜೊತೆಯಲ್ಲಿ ಅವರು ನಡೆಸಿದಂತಹ ಒಂದು ನೃತ್ಯ, ಅದರಲ್ಲಿ ಸ್ವತಃ ಶಿವನಿಂದ ಹಿಡಿದು ಎಲ್ಲ ದೇವತೆಗಳು ಕೂಡ ಅವರು ಕೂಡ ಗೋಪಿಕೆಯರ ಹಾಗೆ ಅವರ ದೇಹವನ್ನ ಬದಲಾಯಿಸ್ಕೊಂಡು ಬರ್ತಾರೆ ಅಂತ ಅಲ್ಲಿ ಆ ಒಂದು ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ. ಅದನ್ನ ನಾವು ಹೋಲಿಕೆ ಮಾಡಿ ಹೇಳ್ಬೇಕು ಅಂತಂದ್ರೆ, ನಾವು ಅದನ್ನ ನೋಡಿಲ್ಲ, ನಮ್ಗೆ ಅದು ಏನು ಅಂತ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋದನ್ನ ತಿಳಿಸ್ಕೊಡ್ಬೇಕು ಅಂದ್ರೆ ನಮ್ಗೆ ಯಾವ್ದು ಗೊತ್ತಿದೆಯೋ ಅದನ್ನ ಹೇಳ್ಬಿಟ್ಟು ನಾವು ಹೇಳಕ್ಕೆ ಪ್ರಯತ್ನ ಪಡ್ತೀವಿ. ಆಗ ಅದನ್ನ ಹೇಳೋದಕ್ಕೆ ನಾವು ಪ್ರಯತ್ನ ಪಟ್ಟಾಗ ಏನಾಗುತ್ತೆ, ಕಾಮ ಅಂತಾನೆ ಎಲ್ಲರೂ ಅರ್ಥ ಮಾಡ್ಕೋತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಾನು ಚಿನ್ನವನ್ನ ನೋಡಿಲ್ಲ ಅಂತಂದ್ರೆ ನನಗೆ ಕಬ್ಬಿಣದ ಅನುಭವ, ಅಂದ್ರೆ ನಾನು ಅದನ್ನ ನೋಡಿದ್ದೀನಿ, ಕಬ್ಬಿಣ ಗೊತ್ತು,
ಅದೇ ಚಿನ್ನ ಅಂದ್ರೆ ಏನು ಅಂತ ಗೊತ್ತಿಲ್ಲ. ನಾ ಇನ್ನೊಬ್ಬ ವ್ಯಕ್ತಿಗೆ ಚಿನ್ನದ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನೇನಂತ ಹೇಳ್ತೀನಿ, ನೀನ್ ಕಬ್ಬಿಣ ನೋಡಿದ್ಯಲ್ವಾ, ಆ ಕಬ್ಬಿಣ ಹೇಗಿದೆಯೋ ಚಿನ್ನ ಕೂಡ ಹಾಗೆ ಇರುತ್ತೆ. ಏನೋ ಒಂದು ವ್ಯತ್ಯಾಸ ಅಂದ್ರೆ ಕಬ್ಬಿಣ ಕಪ್ಪಾಗಿರುತ್ತೆ, ಆದ್ರೆ ಚಿನ್ನ ಆ ಏನದು ಹಳದಿ ಬಣ್ಣದಲ್ಲಿರುತ್ತೆ ಅಂತ ಹೇಳುವಂಥದ್ದು. ಹಾಗೆ ಈ ಒಂದು ಪ್ರೇಮ ಅನ್ನುವಂಥದ್ದು ಅದು ವಾಸ್ತವದಲ್ಲಿ ದೇವೋತ್ತಮ ಪರಮ ಪುರುಷನಿಗೆ ಮಾತ್ರನೇ ಅನ್ವಯಿಸುವಂಥದ್ದು. ಆದ್ರೆ ಅದನ್ನ ನಾವು ಅನುಭವಿಸ್ತಿದ್ಲ, ಆ ಕಾರಣದಿಂದ ಇಲ್ಲಿ ಕಾಮವನ್ನ ನಾವು ಪ್ರೇಮ ಅಂತ ತಪ್ಪಾಗಿ ತಿಳ್ಕೊತೀವಿ. ಇದನ್ನ ಇಲ್ಲಿ ಭೀಷ್ಮಾಚಾರ್ಯರು, ಪ್ರಹ್ಲಾದ, ಉದ್ಧವ, ನಾರದರು ಇವರೆಲ್ಲರ ಹೇಳಿರುವಂತಹ ಒಂದು ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರೇಮ ಅಂದ್ರೆ ಏನು ಅಂತ ಭೀಷ್ಮಾಚಾರ್ಯರು ಹೇಳ್ತಾರೆ ಅಂದ್ರೆ, ಒಬ್ಬ ವ್ಯಕ್ತಿಯಲ್ಲಿ ಅಂದ್ರೆ ಈಗ ಯಾರೋ ಅಂದ್ರೆ ನಮ್ಮನೇಲಿ ನಮ್ಮ ಪರಿವಾರದವರ ಮೇಲೆ ನಮಗೆ ಒಂದು ಪ್ರೇಮ ಅಥವಾ ಒಂದು ಆಸಕ್ತಿ ಅಥವಾ ಅವ್ರ ಮೇಲೆ ಒಂದು ಆ ಜವಾಬ್ದಾರಿ ಅದೆಲ್ಲ ಇರುತ್ತೆ, ನಮಗೆ ಅಕ್ಕರೆ ಇರುತ್ತೆ. ಅದನ್ನ ನಾವು ಭಗವಂತನ ಕಡೆಗೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಅಂದ್ರೆ ನಾವು ಮನೆಯಲ್ಲಿ ಏನ್ ಮಾಡ್ತೀವಿ, ಫ್ಯಾಮಿಲಿನಲ್ಲಿ ಎಲ್ಲಾರನ್ನು ನಾವು ನೋಡ್ಕೋತೀವಿ, ಫ್ಯಾಮಿಲಿ ಕೇರ್ ಮಾಡ್ತಾ ಇದೀವಿ ಅಂತಂದ್ರೆ ನಮಗೆ ಫ್ಯಾಮಿಲಿಯಲ್ಲಿ ಇರೋರ ಮೇಲೆ ತುಂಬಾ ಏನಂತ ಹೇಳ್ತೀವಿ, ಅವ್ರ ಮೇಲೆ ನಮಗೆ ತುಂಬಾ ಪ್ರೀತಿ ಇದೆ, ಮತ್ತೆ ಅವ್ರ ಮೇಲೆ ತುಂಬಾ ಅಕ್ಕರೆ ಇದೆ. ಆ ಕಾರಣದಿಂದ ನಾವು ಅದನ್ನ ಮಾಡ್ತಾ ಇರ್ತೀವಿ. ಆದ್ರೆ ಯಾರು ಭಕ್ತರಿರ್ತಾರೆ ಅವರು ಕ್ರಮೇಣ ನಿಜವಾದ ನನ್ನ ಸಂಬಂಧ ಯಾರ ಜೊತೆ ಅಂತ ಯಾವಾಗ ಅವ್ರಿಗೆ ಅರ್ಥ ಆಗುತ್ತೆ, ಅವಾಗ ಅವ್ರು ಏನ್ ಮಾಡ್ತಾರೆ, ಆ ಏನಂತಾರೆ ಆ ಟ್ರಾನ್ಸ್ಫರ್ ಆಗುತ್ತೆ. ಅದು ಒಂದು ವ್ಯಕ್ತಿಯಿಂದ ಅದು ಯಾರಿಗೆ ಟ್ರಾನ್ಸ್ಫರ್ ಆಗುತ್ತೆ, ಭಗವಂತನ ಕಡೆಗೆ ಟ್ರಾನ್ಸ್ಫರ್ ಆಗುತ್ತೆ, ವರ್ಗಾಯಿಸುವಂಥದ್ದು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಪ್ರೇಮದಲ್ಲಿ ಎರಡು ರೀತಿಯ ಒಂದು ವಿಷಯಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ ರೀತಿ ಅಂತಂದ್ರೆ, ಒಂದು ದೈವೋನ್ಮಾನದ ಉನ್ಮಾದದ ಮೂಲಕ ಆಗುವಂಥದ್ದು, ಇನ್ನೊಂದು ಸ್ವಯಂ ದೇವೋತ್ತಮ ಪರಮ ಪುರುಷನ ಅವ್ಯಾಜ್ಯ ಕರುಣೆಯಿಂದ ಆಗುವಂಥದ್ದು. ಇಲ್ಲಿ ಎರಡು ರೀತಿಯಲ್ಲಿ ಪ್ರೇಮ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ದೈವ ಉನ್ಮಾದದ ಮೂಲಕ ಸಿಗುತ್ತೆ, ಇನ್ನೊಂದು ಭಗವಂತನ ಅವ್ಯಾಜ್ಯ ಕರುಣೆಯಿಂದ ಸಿಗುತ್ತೆ. ಆ ದೈವ ಉನ್ಮಾದದಿಂದ ಸಿಗುವಂಥದ್ದು ಅಂತಂದ್ರೆ ನಾವು ಪ್ರಯತ್ನ ಪಡುವಂಥದ್ದು, ಭಾವದ ಹಂತದವರೆಗೆ ನಾವು ಈ ಒಂದು ಸಾಧನ ಭಕ್ತಿ ಅಥವಾ ರಾಗಾನುಗ ಭಕ್ತಿ ಇದನ್ನ ನಾವು ಮಾಡ್ತಾ ಹೋಗ್ತಾ ಇದ್ದ ಹಾಗೆ ಕೊನೆಗೆ ಆ ಪ್ರೇಮದ ಹಂತವನ್ನ ಸಾಧಿಸುವಂಥದ್ದು. ಇನ್ನೊಂದು ಸ್ವಯಂ ದೇವೋತ್ತಮ ಪರಮ ಪುರುಷನ ಅವ್ಯಾಜ್ಯ ಕರುಣೆಯಿಂದ ಸಿಗುವಂಥದ್ದು. ಅವ್ಯಾಜ್ಯ ಕರುಣೆಯಿಂದ ಸಿಗ್ತಾ ಇದೆ ಅಂತಂದ್ರೆ ಹೇಗೆ ಸಿಗ್ತಾ ಇದೆ ಅಂತಂದ್ರೆ ಅವನ ಸಂಪರ್ಕದಿಂದ ಸಿಗ್ತಾ ಇದೆ. ಗೋಪಿಕೆಯರಿಗೆ ಅವನ ಸಂಪರ್ಕದಿಂದ ಸಿಕ್ತು. ಅದೇ ರೀತಿ ನಾ ಹೇಳಿದಾಗೆ ಧ್ರುವ ಮಹಾರಾಜನಿಗೆ, ಪ್ರಹ್ಲಾದ ಮಹಾರಾಜನಿಗೆ, ಇವಕ್ಕೆಲ್ಲ ಹಾಗೆ ಸಿಗ್ತಾ ಇದೆ ಅಂತಂದ್ರೆ ಕಾರಣ ಇಷ್ಟೇ, ಅವರು ಹಿಂದಿನ ಜನ್ಮದಲ್ಲಿ ಮಾಡ್ಬೇಕಾಗಿರೋ ಎಲ್ಲಾ ಒಂದು ಸಾಧನೆಯನ್ನ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಯಾವುದೋ ಒಂದು ಅಪರಾಧನೋ ಅಥವಾ ಇನ್ಯಾವುದೋ ಒಂದು ಬೇಡದ ಇಚ್ಛೆನೋ ಅವರು ಇನ್ನೊಂದು ಜನ್ಮ ಪಡೆದು ಅದರ ಪರಿಪೂರ್ಣತೆ ಸಾಧಿಸುವಂತ ಪರಿಸ್ಥಿತಿ ಆಗಿದೆ. ಈಗ ಭಗವಂತನ ಒಂದು ಕರುಣೆ ಅವರ ಮೇಲೆ ಸಿಕ್ಕಿದ ಕಾರಣ ಅವರಿಗೆ ಆ ಒಂದು ಪ್ರೇಮದ ಹಂತಕ್ಕೆ ಬಂದಿದ್ದಾರೆ. ಈ ರೀತಿ ಎರಡು ರೀತಿಯ ಒಂದು ಪ್ರೇಮದ ಹಂತಗಳನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಬರುವಂತಹದ್ದು ಭಾವದಿಂದ ಬರುವಂತಹ ಪ್ರೇಮ, ಅಂದ್ರೆ ಈ ನಿಯಂತ್ರಕ ತತ್ವಗಳನ್ನೆಲ್ಲ ಸಾಧನೆ ಮಾಡಿ ಮತ್ತೆ ಅವರೆಲ್ಲ ಭಕ್ತರ ಸಂಘದಲ್ಲಿ ಈ ಭಕ್ತಿಯನ್ನ ಬೆಳೆಸ್ಕೊಂಡು ಭಾವದ ಹಂತಕ್ಕೆ ಬಂದಿರುವಂತವ್ರು. ಆ ನಂತರ ಅವರಿಗೆ ಸಿಗುವಂತಹ ಪ್ರೇಮದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರಾದ್ರೂ ಓದ್ಬೋದು? ಹರೇ ಕೃಷ್ಣ. ಭಾವದಿಂದ ಬರುವ ಪ್ರೇಮ, ಹರೇ ಕೃಷ್ಣ ಮಾತಾಜಿ. ಹಲೋ, ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಓದ್ತಾ ಇದ್ದಾರೆ. ಹೌದಾ? ಕೇಳಿಸ್ತಾ ಇಲ್ಲ ಮಾತಾಜಿ, ಅದಕ್ಕೆ ಕೇಳಿದೆ. ಮಾತಾಜಿ ವಾಯ್ಸ್ ನಿಮ್ದು ಕಮ್ಮಿ ಇದೆ. ಅರ್ಚನಾ ಮಾತಾಜಿ ಅದಕ್ಕೆ ಕೇಳಿಸ್ತಾ ಇಲ್ಲ ಮಾತಾಜಿ, ಅದಕ್ಕೆ ಕೇಳಿದೆ. ಓದ್ತೀನಿ ಮಾತಾಜಿ ಜೋರಾಗಿ. ಹಾ ಮಾತಾಜಿ. ಭಾವದಿಂದ ಬರುವ ಪ್ರೇಮ, ಉನ್ಮಾದದಿಂದ ದೈವ ಪ್ರೇಮವನ್ನು ಸದ್ಗುರುಗಳೊಬ್ಬರ ನೇತೃತ್ವದಲ್ಲಿ ಭಕ್ತಿ ಸೇವೆಯ ನಿಯಮ ನಿಷೇಧಗಳನ್ನು ಧರ್ಮ ಗ್ರಂಥಗಳಲ್ಲಿ ಉಕ್ತವಾಗಿರುವಂತೆ ಪಾಲಿಸುವಷ್ಟರಿಂದಲೇ ಆವಾಹಿಸಿಕೊಳ್ಳಬಹುದು. ಶ್ರೀಮದ್ ಭಾಗವತದ 11ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ ಶ್ಲೋಕ 40 ನಿಯಂತ್ರಕ ತತ್ವಗಳಂತೆ ಮಾಡಿದ ಭಕ್ತಿ ಸೇವೆಯನ್ನು ಇಂದ ಹೊಮ್ಮುವ ದೈವೋನ್ಮಾದಭರಿತ ಪ್ರೇಮವನ್ನು ವಿಷದೀಕರಿಸಲಾಗಿದೆ. ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳನ್ನು ಪಾಲಿಸುವ ಕಾಲದಲ್ಲಿ ಭಕ್ತನು ಸ್ವಾಭಾವಿಕವಾಗಿ ಕೃಷ್ಣ ಪ್ರಜ್ಞೆಯನ್ನು ಗಳಿಸಿಕೊಳ್ಳುತ್ತಾನೆ. ಹೀಗೆ ಮೃದು ಹೃದಯಿಯಾಗುವ ಅವನು ಹುಚ್ಚನ ಹಾಗೆ ಸಂಕೀರ್ತನ ನರ್ತನಗಳಲ್ಲಿ ತೊಡಗುತ್ತಾನೆ. ಪ್ರಭುವಿನ ಪವಿತ್ರ ನಾಮ ಸಂಕೀರ್ತನೆಯ ಕಾಲದಲ್ಲಿ ಭಕ್ತನು ಕೆಲವು ಸಲ ಅಳುವುದು, ಕೆಲವು ಸಲ ಗತ್ತಿನಿಂದ ಗರ್ಜಿಸುವುದು, ಮತ್ತೆ ಕೆಲವು ಸಲ ಹಾಡುವುದು ಮತ್ತು ಹೊರ ಜಗತ್ತಿನ ಪರಿವೇ ಇಲ್ಲದೆ ಕೆಲವು ಸಲ ಹುಚ್ಚನಂತೆ ಕುಣಿಯುವುದು, ಹೀಗೆಲ್ಲ ಮಾಡುತ್ತಾನೆ. ಭಾವದಿಂದ ಜನಿಸುವ ದೈವೋನ್ಮಾದ ಭರಿತ ಪ್ರೇಮವನ್ನು ಕುರಿತಂತೆ ಪದ್ಮ ಪುರಾಣದಲ್ಲಿ ಹರೇ ಕೃಷ್ಣ ಮಾತಾಜಿ ಸ್ವಲ್ಪ ಮೇಲೆ
ಪದ್ಮಪುರಾಣದಲ್ಲಿ ಒಂದು ಉಕ್ತಿ ಇದೆ. ಚಲುವಾದ ಮೊಗವಿದ್ದ ಚಂದ್ರಕಾಂತಿ ಎಂಬ ಕನ್ಯೆಯು ಕೃಷ್ಣನು ತನ್ನ ಗಂಡನಾಗಬೇಕೆಂದು ಬಯಸಿ ಕಟ್ಟುನಿಟ್ಟಿನ ಬ್ರಹ್ಮಚರ್ಯವನ್ನು ಪಾಲಿಸಿದಳು. ಆಕೆಯು ಸದಾ ಪ್ರಭುವಿನ ದಿವ್ಯ ರೂಪವನ್ನು ಕುರಿತು ಧ್ಯಾನಿಸುತ್ತಿದ್ದಳಲ್ಲದೆ ಅವಿರತವಾಗಿ ಭಗವಂತನ ಮಹಿಮೆಗಳನ್ನು ಕುರಿತು ಹಾಡಿ ಹೊಗಳುತ್ತಿದ್ದಳು. ಬೇರೊಬ್ಬನನ್ನು ಗಂಡನನ್ನಾಗಿ ಸ್ವೀಕರಿಸುವ ಯೋಚನೆಯನ್ನೇ ಅವಳು ಮಾಡಲಿಲ್ಲ. ಕೃಷ್ಣನು ಮಾತ್ರ ತನ್ನ ಪತಿಯಾಗಬೇಕೆಂದು ಆಕೆಯು ದೃಢ ನಿಶ್ಚಯ ನಿಶ್ಚಯ ಮಾಡಿಕೊಂಡಿದ್ದರು. ನಿಶ್ಚಯ ನಿಶ್ಚಯ ಮಾಡಿಕೊಂಡಿದ್ದರು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. Thank you. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಭಗವಂತ ಅಂದ್ರೆ ದೈವ ಉನ್ಮಾದದಿಂದ ಬರುವಂತಹ ಪ್ರೇಮದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಭಾವದಿಂದ ಬರುವ ಪ್ರೇಮ. ಭಾವದಿಂದ ಅಂತಂದ್ರೆ ಅವರು ಎಲ್ಲ ರೀತಿಯ ಒಂದು ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಿ ನಂತರ ಆ ಒಂದು ಭಕ್ತರ ಸಂಘದಲ್ಲಿ ಭಕ್ತಿಯ ಎಲ್ಲ ಕಾರ್ಯಗಳನ್ನು ಮಾಡಿ ನಂತರ ಅವರು ಭಾವದ ಹಂತಕ್ಕೆ ಬಂದು ಆಮೇಲೆ ಪ್ರೇಮವನ್ನ ಗಳಿಸುವಂಥದ್ದು. ಅಂದ್ರೆ ಉನ್ಮಾದ ಭರಿತ ದೈವ ಪ್ರೇಮವನ್ನು ಸದ್ಗುರುಗಳ ಒಬ್ಬರ ನೇತೃತ್ವದಲ್ಲಿ ಅಂದ್ರೆ ಗುರುವಿನಿಂದ ಒಂದು ದೀಕ್ಷೆನ ಪಡೆದು ಆಮೇಲೆ ಅವರ ಒಂದು ನಿಯಮ ನಿಷೇಧಗಳು ಏನು ಹೇಳಿದ್ದಾರೆ ಮತ್ತೆ ಧರ್ಮ ಗ್ರಂಥಗಳಲ್ಲಿ ಏನನ್ನ ಕೊಟ್ಟಿದ್ದಾರೆ ಅದನ್ನೆಲ್ಲ ಅವರು ಆವಾಹಿಸಿಕೊಳ್ಳೋದು ಅಂತಂದ್ರೆ ಅವರು ಜೀವನದಲ್ಲಿ ಅದನ್ನ ಪಾಲನೆ ಮಾಡುವಂಥದ್ದು. ಮತ್ತೆ ಇಲ್ಲಿ ಶ್ರೀಮದ್ ಭಾಗವತದ 11ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ ನಿಯಂತ್ರಕ ತತ್ವಗಳಲ್ಲಿ ಮಾಡಿದ ಭಕ್ತಿ ಸೇವೆಯಿಂದ ಹೊಮ್ಮುವ ದೈವೋನ್ಮಾದ ಭರಿತ ಪ್ರೇಮವನ್ನ ವಿಷಾದಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಿಯಂತ್ರಕ ತತ್ವಗಳನ್ನ ಪಾಲಿಸಿ ಮತ್ತೆ ಕಾಲದಲ್ಲಿ ಭಕ್ತರು ಸ್ವಾಭಾವಿಕವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಅದನ್ನ ಪಡ್ಕೊಳ್ಳುವಂಥದ್ದು. ನಂತರ ಹೀಗೆ ಮೃದು ಹೃದಯಿಯಾಗುವ ಅವನು ಹುಚ್ಚನ ಹಾಗೆ ಅಂದ್ರೆ ಯಾವಾಗ ಅವನು ಭಾವದ ಹಂತಕ್ಕೆ ಬರ್ತಾನೆ ಆಗ ಅವನು ಭಗವಂತನ ಮೇಲೆ ಆ ಒಂದು ಪ್ರೇಮದ ಹಂತಕ್ಕಿಂತ ಕೆಳಗಿನ ಹಂತ ಆದ್ರೂ ಕೂಡ ಅಲ್ಲಿ ಅವನಲ್ಲಿ ಎಲ್ಲ ಉನ್ಮಾದ ಅಂತಂದ್ರೆ ಎಲ್ಲ ಒಂದು ವರ್ತನೆಗಳನ್ನ ನಾವು ನೋಡ್ತೀವಿ. ಯಾವ ರೀತಿ ಮಾಡ್ತಾರೆ ಅಂದ್ರೆ ಹುಚ್ಚರ ಹಾಗೆ ಸಂಕೀರ್ತನೆ ಮಾಡ್ತಾರೆ, ಹುಚ್ಚರ ಹಾಗೆ ನರ್ತನ ಮಾಡ್ತಾರೆ. ಮತ್ತೆ ಅವರು ಭಗವಂತನ ನಾಮಸ್ಮರಣೆ ಕಾಲದಲ್ಲಿ ಭಕ್ತನು ಏನ್ ಮಾಡ್ತಾನೆ ಅಳುತ್ತಾನೆ. ಮತ್ತೆ ಕೆಲವು ಸಲ ಜೋರಾಗಿ ಹೇಳುವಂಥದ್ದು, ಕೆಲವು ಸಲ ಹಾಡುವಂಥದ್ದು. ಮತ್ತೆ ಅವ್ರಿಗೆ ಈ ಒಂದು ಹೊರ ಜಗತ್ತಿನ ಒಂದು ಪರಿವೇ ಇರೋದಿಲ್ಲ ಅಂದ್ರೆ ಯಾರು ನನ್ನ ನೋಡ್ತಾ ಇದ್ದಾರೆ, ಏನ್ ನಡೀತಾ ಇದೆ, ಏನೂ ಇಲ್ಲ. ಪರಿಪೂರ್ಣವಾಗಿ ಆ ಒಂದು ಸಂಕೀರ್ತನೆಯಲ್ಲಿ ತಲ್ಲೀನರಾಗ್ಬಿಟ್ಟಿರ್ತಾರೆ. ಯಾವ ರೀತಿ ಮಾಡ್ತಾ ಇದಾರೆ, ಏನಾಗ್ತಾ ಇದೆ, ಯಾರು ನೋಡ್ತಾ ಇದಾರೆ, ಏನ್ ಅನ್ಕೋತಾ ಇದಾರೆ ಅದು ಯಾವ್ದು ಅವ್ರಿಗೆ ಗೊತ್ತಿರಲ್ಲ. ಅಂದ್ರೆ ಈಗ ನಾನು ಆಗ್ಲೇ ಹೇಳಿದಾಗೆ ರೂಪ ಗೋಸ್ವಾಮಿ ಲೀಲಾ ಸ್ಮರಣೆಯಲ್ಲಿ ಅವರು ನಗ್ತಾ ಇದ್ದಾರೆ. ಅವ್ರು ನೋಡಿ ಅವ್ರಿಗೆ ಗೊತ್ತಿಲ್ಲ ಹೊರಗಡೆ ಏನಾಗ್ತಿದೆ, ಯಾರೋ ವ್ಯಕ್ತಿ ನೋಡ್ತಾ ಇದ್ದಾನೆ, ಅವನೇನ್ ಅನ್ಕೋತಾ ಇದ್ದಾನೆ, ಅದೆಲ್ಲ ಅವ್ರಿಗೆ ಪರಿವೇ ಇರೋದಿಲ್ಲ. ಕೆಲವು ಸಲ ಹುಚ್ಚನಂತೆ ಕುಣಿಯುವುದು ಇದೆಲ್ಲ ಮಾಡ್ತಾರೆ. ಅಂದ್ರೆ ಈ ಒಂದು ದೈವ ಉನ್ಮಾದದ ಒಂದು ಪ್ರೇಮವನ್ನ ಪಡ್ಕೊಂಡಂತಹ ವ್ಯಕ್ತಿ. ಮತ್ತೆ ಭಾವದಿಂದ ಜನಿಸುವ ದೈವೋನ್ಮಾದ ಭರಿತ ಪ್ರೇಮವನ್ನ ಕುರಿತಂತೆ ಪದ್ಮಪುರಾಣದಲ್ಲಿ ಕೂಡ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಒಂದು ಉದಾಹರಣೆಯಲ್ಲಿ ಯಾವ ರೀತಿ ಅಂತಂದ್ರೆ ಅವನು ಚಂದ್ರಕಾಂತಿ ಅನ್ನುವಂತಹ ಒಂದು ಕನ್ಯೆ ಅವಳು ಏನ್ ಮಾಡಿದ್ಲು ಅಂತಂದ್ರೆ ಕೃಷ್ಣನನ್ನ ತನ್ನ ಪತಿಯಾಗಿ ಸ್ವೀಕಾರ ಮಾಡ್ಬೇಕು ಅನ್ನುವಂಥದ್ದು ಅವಳು ದೃಢ ನಿಶ್ಚಯ ಮಾಡ್ಕೊಂಡಿದ್ಲು. ಆ ಕಾರಣದಿಂದ ಅವಳು ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ತಿದ್ಲು. ಮತ್ತೆ ಸದಾ ಭಗವಂತನನ್ನ ಕುರಿತು ಸ್ಮರಣೆ ಮಾಡುವಂಥದ್ದು, ಮತ್ತೆ ಅವನ ಮಹಿಮೆಗಳನ್ನ ಅಂದ್ರೆ ಅದನ್ನ ಕುರಿತು ಹಾಡುವಂಥದ್ದು, ಮತ್ತೆ ಭಗವಂತನನ್ನೇ ತನ್ನ ಗಂಡನನ್ನಾಗಿ ಮಾನಸಿಕವಾಗಿ ಸ್ವೀಕಾರ ಮಾಡುವಂಥದ್ದು. ಈ ರೀತಿ ಆ ಒಂದು ಮನಸ್ಥಿತಿಯಲ್ಲಿ ಅವಳು ಇದ್ದದ್ದು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಭಾವದಿಂದ ಜನಿಸುವಂತಹ ದೈವ ಉನ್ಮಾದದ ಪ್ರೇಮ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಇನ್ನೊಂದು ಎರಡನೆಯದು ಭಗವಂತನ ಕೃಷ್ಣ ಅವ್ಯಾಜ್ಯ ಮಾತಾಜಿ. ಕರುಣೆ. ಮಾತಾಜಿ. ಪ್ರಭುವಿನ ಅಸಾಧಾರಣ ಕರುಣೆ. ಭಕ್ತನು ದೈವೋನ್ಮಾದ ಭರಿತ ಪ್ರೇಮ ಭಾವದಲ್ಲಿ ಸದಾ ಭಗವಂತನ ಇರುವುದು ಕಂಡು ಬಂದರೆ ಅವನಿಗೆ ಆಸ್ಥಾನವನ್ನು ಸ್ವಯಂ ಪ್ರಭುವೇ ತನ್ನ ವಿಶೇಷ ಅವಾಜ್ಯ ಕರುಣೆಯ ಮೂಲಕ ನೀಡಿದ್ದಾನೆಂದು ನಾವು ಭಾವಿಸಬೇಕು. ಇಂತಹ ವಿಶೇಷ ಕರುಣೆಗೆ ಉದಾಹರಣೆಯೊಂದನ್ನು ಶ್ರೀಮದ್ ಭಾಗವತದ 11ನೇ ಸ್ಕಂದದ 12ನೇ ಅಧ್ಯಾಯದಲ್ಲಿ ಶ್ಲೋಕ 7 ನೀಡಲಾಗಿದೆ. ಅಲ್ಲಿನ ಸಂದರ್ಭದಲ್ಲಿ ಕೃಷ್ಣನು ಉದ್ಧವನನ್ನು ಕುರಿತು, ನನ್ನನ್ನು ಪಡೆಯಲು ಬೃಂದಾವನದ ಗೋಪಿಯರು ವೇದಾಧ್ಯಯನ ಮಾಡಲಿಲ್ಲ, ಪವಿತ್ರ ಯಾತ್ರಾ ಸ್ಥಳಗಳಿಗೂ ಹೋಗಲಿಲ್ಲ, ಯಾವುದೇ ನಿಯಂತ್ರಕ ತತ್ವವನ್ನು ಶ್ರದ್ಧಾಪೂರ್ವಕವಾಗಿ ಪಾಲಿಸಲಿಲ್ಲ, ಯಾವುದೇ ಬಗೆಯ ತಪೋವರ್ತಗಳನ್ನು ಆಚರಿಸಲಿಲ್ಲ. ಗೋಪಿಯರು ಭಕ್ತಿ ಸೇವೆಯ ಅತ್ಯುಚ್ಚ ಮಟ್ಟವನ್ನು ಮುಟ್ಟಿದ್ದು ನನ್ನ ಸಂಘವೊಂದರಿಂದಲೇ. ಪದ್ಮಪುರಾಣದ ಚಂದ್ರಕಾಂತಿಯ ವೃತ್ತಾಂತದಿಂದಲೂ ಶ್ರೀಮದ್ ಭಾಗವತ ಗೋಪಿಯರ ಉದಾಹರಣೆಯಿಂದಲೂ ತಿಳಿದು ಬರುವುದು ಇಷ್ಟು. ಸದಾಕೃಷ್ಣನನ್ನು ಸ್ಮರಿಸುವ ಮತ್ತು ಅವನ ನಾಮ ಮಹಿಮೆಗಳನ್ನು ದೈವೋನ್ಮಾದದ ಭರಿತ ಪ್ರೇಮದಿಂದ ಹಾಡಿ ಹೊಗಳುವ ಭಕ್ತನು, ಅವನ ಸ್ಥಾನ ಯಾವುದೇ ಇರಲಿ, ಅಪ್ಪಟ ದೈವ ಪ್ರೇಮದ ಅತ್ಯುಚ್ಚ ನೆಲೆಯನ್ನು
ಕೃಷ್ಣನ ವಿಶೇಷ ಅನುಗ್ರಹದಿಂದ ಗಳಿಸುತ್ತಾನೆ. ಇದನ್ನು ಶ್ರೀಮದ್ ಭಾಗವತವು ಈ ಮಾತುಗಳಲ್ಲಿ ದೃಢಪಡಿಸುತ್ತದೆ. ವ್ಯಕ್ತಿಯೊಬ್ಬನು ಪರಮಪ್ರಭುವಾದ ಹರಿಯನ್ನು ಪೂಜಿಸಿದರೆ, ಉತ್ಕಟವಾಗಿ ಪ್ರೀತಿಸಿದರೆ ಹಾಗೂ ಅವನಲ್ಲಿ ಪ್ರೇಮ ಭಾವವನ್ನು ತೋರಿದರೆ, ಅಂಥವನನ್ನು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಸಕಲ ತಪೋವೃತಗಳನ್ನು, ಯಾಗಾದಿಗಳನ್ನು, ಅದೇ ಬಗೆಯ ಇತರ ಆಚರಣೆಗಳನ್ನು ಪೂರೈಸಿದ್ದಾನೆಂದು ತಿಳಿಯಬೇಕು. ಆದರೆ ಎಲ್ಲ ಬಗೆಯ ತಪಾಚರಣೆಗಳನ್ನು, ಯಾಗಾದಿ ವ್ರತಗಳನ್ನು, ಯೋಗ ಅಭ್ಯಾಸವನ್ನು ಪೂರೈಸಿದ ಮೇಲೆಯೂ ವ್ಯಕ್ತಿಯು ಹರಿಪ್ರೇಮವನ್ನು ಬೆಳೆಸಿಕೊಳ್ಳದಿದ್ದರೆ ಅಂಥವನ ಎಲ್ಲ ಕಾರ್ಯಗಳು ವ್ಯರ್ಥ ಕಾಲಹರಣವೆಂದು ತಿಳಿಯಬೇಕು. ವ್ಯಕ್ತಿಯು ಬಾಹ್ಯಾಂತರವಾಗಿ ಸದಾ ಕೃಷ್ಣನ ಕಾಣುತ್ತಿದ್ದರೆ ಅಂಥವನು ತಪೋವ್ರತಗಳಾದಿಯಾಗಿ ಆತ್ಮಸಾಕ್ಷಾತ್ಕಾರದ ಸಕಲ ಪ್ರಕ್ರಿಯೆಯನ್ನು ದಾಟಿ ಮುಂದೆ ಹೋಗಿದ್ದಾನೆಂದು ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಯಜ್ಞ, ಯಾಗ, ತಪಸ್ಸುಗಳನ್ನು ಮಾಡಿದ ಬಳಿಕವೂ ಬಾಹ್ಯಾಂತರವಾಗಿ ಕೃಷ್ಣನನ್ನು ಕಾಣದಿದ್ದಲ್ಲಿ ಅವನ ಆಚರಣೆಗಳೆಲ್ಲ ವ್ಯರ್ಥವೆಂದು ಬಗೆಯಬೇಕು. ಭಗವಂತನ ವಿಶೇಷ ಕರುಣೆಯ ಒಂದ್ ನಿಮಿಷ ಮಾತಾಜಿ, ಹರೇ ಕೃಷ್ಣ ಅಲ್ಲಿಗೆ ಮಾತಾಜಿ. ಅಲ್ಲಿಗೆ ಇನ್ನು ಎಷ್ಟಿದೆ ನಾನು ನೋಡ್ತೀನಿ. ಅದು ಟಾಪಿಕ್ ಬೇರೆ ಸ್ಟಾರ್ಟ್ ಆಗುತ್ತಂತ ಆಗಿದ್ರೆ ಸರಿ ನಾನು ಸರಿ ಅಲ್ಲಿಗೆ ಮಾತಾಜಿ. ನಿಲ್ಲಿಸ್ಬಿಡ್ತೀನಿ. ಓಕೆ, ಸರಿ ಮಾತಾಜಿ. ಓದ್ಬಿಡಿ ಮಾತಾಜಿ. ಇದು ಸದ್ಭಕ್ತರ ಸಂಘ ಅಲ್ಲಿಗೆ ಬೇಡ, ಇಲ್ಲಿವರೆಗೂ ಈ ಪೇಜ್ ಮುಗಿಸೋಣ. ಸರಿ ಸರಿ ಮಾತಾಜಿ. ಭಗವಂತನ ವಿಶೇಷ ಕರುಣೆಯ ಫಲವೆಂದು ಹೇಳಲಾಗುವ ಸ್ವಯಂ ಸ್ಫೂರ್ತಿಯ ಕೃಷ್ಣ ಪ್ರೇಮವನ್ನು 2 ವರ್ಗಗಳಲ್ಲಿ ವಿಂಗಡಿಸಬಹುದು. ಪ್ರಭುವಿನ ಮಹಿಮೆಯಲ್ಲಿಡುವ ಅಗಾಧ ಗೌರವ ಒಂದು. ಇನ್ನೊಂದೆಂದರೆ ಯಾವ ಲಾಭದ ಆಸೆಯಿಲ್ಲದೆ ಕೃಷ್ಣನಿಂದ ಆಕರ್ಷಿತನಾಗುವುದು. ಪರಮಪ್ರಭುವಿನ ಮಹತಿಯಲ್ಲಿಡುವ ಅಗಾಧ ಗೌರವದಿಂದ ವ್ಯಕ್ತಿಯು ಅಸಾಧಾರಣ ಪ್ರೀತಿಯನ್ನು, ಅವ್ಯಾಹತ ಪ್ರೇಮವನ್ನು ಬೆಳೆಸಿಕೊಂಡರೆ ಅಂಥ ವ್ಯಕ್ತಿಗೆ ವೈಷ್ಣವರ ಮುಕ್ತಿ ಸೋಪಾನಗಳೆಂದು ಹೇಳಲಾದ ಪ್ರಭುವಿನಂಥದೇ ದೇಹ ಲಕ್ಷಣಗಳು, ಪ್ರಭುವಿಗಿರುವಷ್ಟೇ ಸಂಪತ್ತು, ಪ್ರಭುವಿಗಿರುವ ಗ್ರಹ ಲೋಕವಾಸ ಮತ್ತು ಸದಾ ಪ್ರಭು ಸಂಪರ್ಕ, ಈ ನಾಲ್ಕನ್ನು ಗಳಿಸುವುದು ನಿಶ್ಚಯವೆಂದು ನಾರದ ಪಂಚಾರತರಲ್ಲಿ ಹೇಳಿದೆ. ಭಗವಂತನ ಪ್ರಭೆಯಲ್ಲಿ ಲೀನವಾಗುವ ಏಕೈಕ ಗುರಿಯುಳ್ಳ ಮಾಯಾವಾದಿಗಳು ಬಯಸುವ ಮುಕ್ತಿಯೂ ವೈಷ್ಣವರ ಮುಕ್ತಿಯು ಸಂಪೂರ್ಣವಾಗಿ ಬೇರೆ ಬೇರೆ ನೆಲೆಯವು. ವೈಯಕ್ತಿಕ ಲಾಭದಾಸೆ ಇಟ್ಟುಕೊಳ್ಳದೆ ಮಾಡಿದ್ದು ಶುದ್ಧ ಹಾಗೂ ಅಪ್ಪಟ ಭಕ್ತಿ ಸೇವೆ ಎಂದು ನಾರದ ಪಂಚರಾತ್ರದಲ್ಲಿ ಹೇಳಿದೆ. ಭಕ್ತನು ಸತತವಾಗಿ ಕೃಷ್ಣ ಪ್ರೇಮದ ನೆಲೆಯಿದ್ದು ತನ್ನ ಮನಸ್ಸನ್ನು ಅವನಲ್ಲೇ ನೆಟ್ಟಿದ್ದರೆ ಆ ಭಕ್ತಿ ಭಾವವು ಭಗವಂತನ ಗಮನವನ್ನು ತನ್ನತ್ತ ಸೆಳೆದುಕೊಳ್ಳುವ ಏಕೈಕ ಮಾರ್ಗವಾಗುತ್ತದೆ. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ, ಯಾವ ವೈಷ್ಣವನು ಅವಿರತವಾಗಿ ಕೃಷ್ಣನನ್ನು ಸ್ಮರಿಸುತ್ತಾನೋ ಅವನು ಶುದ್ಧ ವೈಷ್ಣವ. ಸಾಮಾನ್ಯವಾಗಿ ಭಕ್ತಿ ಸೇವೆಯು ನೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಭಗವಂತನ ಅವಾಜ್ಯ ಅನುಗ್ರಹವನ್ನು ಗಳಿಸಿದಾತನು ಪ್ರಭುವಿನ ಪರಮ ಮಹತಿಯಿಂದ, ಪ್ರಭುವಿನ ಅಲೌಕಿಕ ಸೌಂದರ್ಯದಿಂದ ಮತ್ತು ಸ್ವಯಂ ಪ್ರೇರಣೆಯಿಂದ ಭಕ್ತಿ ಸೇವೆಯಿಂದ ಆಕರ್ಷಿತನಾಗುತ್ತಾನೆ. ಇನ್ನು ಸ್ಪಷ್ಟವಾಗಿ ಹೇಳುವುದಾದರೆ, ಭಗವತ್ ಸೇವೆಯ ನಿಯಂತ್ರಿತ ತತ್ವಗಳನ್ನು ಪಾಲಿಸುವುದರ ಮೂಲಕ ವ್ಯಕ್ತಿಯು ಪ್ರಭುವಿನ ದಿವ್ಯ ಸೌಂದರ್ಯವನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬಹುದು. ಹೇಗೆ ಆದರೂ ಇಂತಹ ಘನತೆವೆತ್ತ ಸ್ಥಾನಗಳು ಲಭ್ಯವಾಗುವುದು ಭಕ್ತನ ಮೇಲೆ ಭಗವಂತನ ವಿಶೇಷ ಕರುಣೆ ಇದ್ದಲ್ಲಿ ಮಾತ್ರ. ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಓಕೆ, ಪ್ರಭುವಿನ ಅಸಾಧಾರಣ ಕರುಣೆ ಅಂದ್ರೆ ಇಲ್ಲಿ ನಾವು ನೋಡಿದ್ವಿ. ಮೊದಲನೇದು ಬಂದದ್ದು ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡ್ತಾ ಆ ಒಂದು ಭಾವದ ಹಂತದಿಂದ ಪ್ರೇಮವನ್ನು ಪಡೆಯುವಂಥದ್ದು. ಈಗ ಇನ್ನೊಂದು ಭಗವಂತನ ಕರುಣೆ, ಭಗವಂತನ ಅವ್ಯಾಜ್ಯ ಕರುಣೆ ಅಂದ್ರೆ ನಾ ಆಗ್ಲೇ ಹೇಳಿದಾಗೆ ಆ ಭಗವಂತ ಹೇಳ್ತಾ ಇರುವಂತದ್ದು ಇಲ್ಲಿ ಭಾಗವತದಲ್ಲಿ ಉದ್ಧವನಿಗೆ ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಗೋಪಿಕೆಯರು ಯಾರು ಭಗವಂತನ ಒಂದು ಭಕ್ತಿಯನ್ನ ಪಡೆದ್ರು, ಪ್ರೇಮವನ್ನ ಪಡೆದ್ರು, ಪ್ರೇಮದ ಹಂತಕ್ಕೆ ಬಂದ್ರು, ಅವ್ರು ಯಾರು ಯಾವುದೇ ರೀತಿಯ ಪವಿತ್ರ ಸ್ಥಳಗಳಿಗೂ ಹೋಗ್ಲಿಲ್ಲ, ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡ್ಲಿಲ್ಲ, ಯಾವುದೇ ಶ್ರದ್ಧಾಪೂರ್ವಕವಾಗಿ ಏನನ್ನು ಪಾಲಿಸಲಿಲ್ಲ, ಮತ್ತೆ ಯಾವುದೇ ತಪವ್ರತಗಳನ್ನು ಕೂಡ ಅವ್ರು ಮಾಡ್ಲಿಲ್ಲ. ಹೇಗೆ ಮತ್ತೆ ಅದನ್ನ ಅವರು ಆ ಹಂತಕ್ಕೆ ಹೋದ್ರು ಅಂತಂದ್ರೆ ಬರೀ ಭಗವಂತನ ಒಂದು ಸಂಪರ್ಕದಿಂದ ಮಾತ್ರ ಆಯ್ತು ಅಂತ. ಆದ್ರೆ ಇಲ್ಲಿ ಮುಂದೆ ಅದನ್ನೇ ಹೇಳ್ತಾ ಇದ್ದಾರೆ, ಸಂಪರ್ಕದಿಂದ ಆದದ್ದು ಈ ಜನ್ಮದಲ್ಲಿ, ಆದ್ರೆ ಆ ಹಿಂದಿನ ಜನ್ಮದಲ್ಲಿ ಆ ಎಲ್ಲಾ ಒಂದು ಸಾಧನೆ ಅದೇನಿದೆ ಅಷ್ಟನ್ನು ಕೂಡ ಅವರು ಆಗ್ಲೇ ಆ ತಪೋವ್ರತಗಳನ್ನ ಎಲ್ಲವನ್ನು ಕೂಡ ಅವರು ಮಾಡಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಆ ಒಂದು ಚಂದ್ರಕಾಂತಿ ಅಂದ್ರೆ ಆ ಒಂದು ನಾಟ್ಯವನ್ನು ಮಾಡ್ತಿದ್ದಂತಹ ಒಂದು ಮಹಿಳೆ, ಅವಳು ಭಗವಂತನನ್ನ ಪತಿಯಾಗಿ ಸ್ವೀಕಾರ ಮಾಡುವಂಥದ್ದು, ಅಥವಾ ಇಲ್ಲಿ ಶ್ರೀಮದ್ ಭಾಗವತದಲ್ಲಿ ಬರುವಂತಹ ಗೋಪಿಯರು, ಇವರನ್ನು ಕೂಡ ಈ 2 ವೃತ್ತಾಂತವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಸದಾ ಕೃಷ್ಣನನ್ನ ಸ್ಮರಿಸ್ತಾ ಇದ್ರು, ಮತ್ತೆ ಭಗವಂತನ ಒಂದು ಮಹಿಮೆಗಳನ್ನ
ಉನ್ಮಾದಭರಿತ ಪ್ರೇಮದಿಂದ ಹಾಡಿ ಹೋಗ್ತಾ ಇದ್ರು. ಅಂತವರು ಯಾವುದೇ ಸ್ಥಾನದಲ್ಲಿ ಇರಲಿ, ಅಂದ್ರೆ ಅಪ್ಪಟ ದೈವ ಪ್ರೇಮದ ಅತ್ಯುಚ್ಚ ನೆಲೆಯನ್ನು ಕೃಷ್ಣನ ವಿಶೇಷ ಅನುಗ್ರಹದಿಂದ ಗಳಿಸುತ್ತಾನೆ. ಅಂದ್ರೆ ಚಂದ್ರಕಾಂತಿ ಅವಳು ಪ್ರಯತ್ನ ಪಟ್ಟಿರ್ಬೋದು, ಆದ್ರೆ ಅವಳು ಬ್ರಹ್ಮಚರ್ಯ ಪಾಲನೆ ಮಾಡಿ ಭಗವಂತನಲ್ಲಿ ಒಂದು ಆಸೆನ ಅವಳು ಇಟ್ಟಿರ್ಬೋದು. ಆದ್ರೆ ಅದನ್ನ ಪರಿಪೂರ್ಣತೆನ ಸಾಧಿಸ್ಬೇಕು, ಅಥವಾ ಗೋಪಿಕೆಯರ ಒಂದು ಇಚ್ಛೆ ಅದು ಈಡೇರ್ಬೇಕು ಅಂತಂದ್ರೆ ಆ ದಂಡಕಾರಣ್ಯದ ಋಷಿಮುನಿಗಳು ಅವರು ಎಷ್ಟೇ ಆಸೆ ಪಟ್ಟರು ಕೂಡ ಅದನ್ನ ಕರುಣಿಸುವಂತವನು ಭಗವಂತ. ಅವನ ಕರುಣೆ ಇಲ್ಲದೆ ಅವರು ಆ ಪ್ರೇಮದ ಹಂತಕ್ಕೆ ಹೋಗೋದು ಅಥವಾ ಪ್ರೇಮವನ್ನ ಭಗವಂತರಲ್ಲಿ ಪಡೆಯುವಂಥದ್ದು ಅಷ್ಟು ಆ ಸಾಧ್ಯ ಇಲ್ಲ. ಅದನ್ನ ಪಡಿಬೇಕು ಅಂದ್ರೆ ಭಗವಂತನ ಒಂದು ವಿಶೇಷ ಅನುಗ್ರಹನೇ ಬೇಕು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾಗವತ ಈ ಮಾತುಗಳಿಂದ ದೃಢಪಡಿಸುತ್ತದೆ. ವ್ಯಕ್ತಿಯೊಬ್ಬನು ಪರಮ ಪ್ರಭುವಾದ ಹರಿಯನ್ನು ಪೂಜಿಸಿದರೆ, ಉತ್ಕಟವಾಗಿ ಪ್ರೀತಿಸಿದರೆ ಹಾಗೂ ಅವರಲ್ಲಿ ಪ್ರೇಮ ಭಾವವನ್ನು ತೋರಿದರೆ ಅಂಥವರನ್ನು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಸಕಲ ತಪೋವ್ರತಗಳು, ಯಜ್ಞಗಳು, ಯಾಗಾದಿಗಳು, ಇದೇ ಬಗೆಯ ಇತರ ಆಚರಣೆಗಳನ್ನು ಪೂರೈಸಿದ್ದಾನೆಂದು ತಿಳಿಯಬೇಕು. ಅಂದ್ರೆ ಯಾರು ಭಕ್ತಿಯ ಹಂತಕ್ಕೆ ಬಂದಿದ್ದಾರೆ ಅವರು ಉಳಿದೆಲ್ಲ ಹಂತಗಳನ್ನ ದಾಟಿದ್ದಾರೆ ಅಂತ. ಅಂದ್ರೆ ಒಂದು ಕರ್ಮಕಾಂಡಿಯ ಯಾಗ ಯಜ್ಞಾದಿಗಳು ಮಾಡೋದು, ದಾನಗಳನ್ನ ಮಾಡುವಂಥದ್ದು, ತಪಸ್ಸನ್ನ ಮಾಡುವಂಥದ್ದು, ಈ ಎಲ್ಲವನ್ನು ಕೂಡ ಅವರು ಮೀರಿದ್ದಾರೆ ಅಂತ ಅರ್ಥ. ಯಾರು ಭಕ್ತಿಯ ನೆಲೆಗೆ ಬಂದಿದ್ದಾರೆ ಅಂತವ್ರು. ಆ ರೀತಿ ಅವರು ಭಕ್ತಿಯ ನೆಲೆಗೆ ಬರ್ದಿರ ಎಲ್ಲ ಮಾಡ್ತಾ ಇದ್ದಾರೆ. ಈಗ ನಾವು ನೋಡ್ತೀವಿ ಹೊರಗಿನ ಜನ ಕರ್ಮಕಾಂಡಿಗಳೇನ್ ಮಾಡ್ತಾರೆ, ಅವರು ಕೂಡ ತುಂಬಾ ನಿಷ್ಠೆಯಿಂದ ದೇವತೆಗಳ ಆರಾಧನೆ ಮಾಡ್ತಾರೆ. ಅಂದ್ರೆ ಯಾಗ ಯಜ್ಞಗಳನ್ನ ಮಾಡ್ತಾರೆ, ಎಲ್ಲಾ ಹಬ್ಬಗಳನ್ನ ಮಾಡ್ತಾರೆ, ಮತ್ತೆ ಎಲ್ಲ ಸತ್ಯನಾರಾಯಣ ಪೂಜೆ ಮಾಡುವಂಥದ್ದು, ಗಣೇಶ ಹೋಮ ಮಾಡುವಂಥದ್ದು, ಅಥವಾ ಚಂಡಿಕಾ ಹೋಮ ಮಾಡುವಂಥದ್ದು, ಈ ರೀತಿ ತುಂಬಾ ಇದು ಅನೇಕ ಬ್ರಾಹ್ಮಣರು, ಸ್ಮಾರ್ತ ಬ್ರಾಹ್ಮಣರು ಅಂತ ಹೇಳ್ತಾರೆ, ಆ ರೀತಿ ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ, ವ್ರತಗಳನ್ನು ಆಚರಣೆ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ಮೇಲೂ ಕೂಡ ಅವರ ಹೃದಯದಲ್ಲಿ ಕೃಷ್ಣನ ಮೇಲೆ ಭಕ್ತಿ ಬರ್ಲಿಲ್ಲ ಅಂತಂದ್ರೆ, ಕೃಷ್ಣನ ಕಡೆ ಆಕರ್ಷಣೆ ಆಗ್ಲಿಲ್ಲ ಅಂತಂದ್ರೆ, ಮತ್ತೆ ಅವ್ರು ಇಷ್ಟು ದಿನ ಏನೆಲ್ಲ ಮಾಡಿದ್ದಾರೆ ಅದೆಲ್ಲವೂ ಕೂಡ ವ್ಯರ್ಥ, ಅದೆಲ್ಲವೂ ಕೂಡ ಸುಮ್ನೆ ಕಾಲಹರಣ ಅಷ್ಟೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಯಾರು ಒಬ್ಬ ಭಕ್ತನಾಗಿದ್ದಾನೆ ಅಂತವ್ರು ಇದನ್ನೆಲ್ಲ ಮಾಡ್ಬೇಕಾಗಿಲ್ಲ. ಅದನ್ನೇ ಹೇಳ್ತಾ ಇರುವಂತದ್ದು. ಗೋಪಿಕೆಯರು ಇದೆಲ್ಲ ಮಾಡ್ಲಿಲ್ಲ, ಆದ್ರೂ ಕೂಡ ಅವರು ಭಗವಂತನ ಅವ್ಯಾಜ್ಯ ಕರುಣೆಯನ್ನ ಪಡ್ಕೊಂಡ್ರು ಅಂತ. ಅಂದ್ರೆ ಆ ಪ್ರೇಮದ ಹಂತಕ್ಕೆ ಅವರು ಹೋಗೋದಕ್ಕೆ ಸಾಧ್ಯ ಆಯ್ತು ಅಂತ. ಆದ್ರೆ ಅದನ್ನ ಮಾಡ್ದಿರ ನಾವು ಉಳಿದೆಲ್ಲ ಮಾಡಿ ಕೊನೆಗೆ ಕೃಷ್ಣನ ಒಂದು ಭಕ್ತಿಯನ್ನ, ಪ್ರೀತಿಯನ್ನ ಗಳಿಸ್ಲಿಲ್ಲ ಅಂತಂದ್ರೆ ನಮ್ಮ ಇಡೀ ಜನ್ಮಗಳು, ಎಷ್ಟೋ ಜನ್ಮಗಳು ಅದು ವ್ಯರ್ಥ ಕಾಲಹರಣ ಆಗೋಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನ ವಿಶೇಷ ಕರುಣೆಯ ಫಲವೆಂದು ಹೇಳಲಾಗಿರುವ ಸ್ವಯಂ ಸ್ಫೂರ್ತಿಯ ಕೃಷ್ಣ ಪ್ರೇಮವನ್ನ ಇಲ್ಲಿ ಎರಡು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಎರಡು ರೀತಿಯಲ್ಲಿ ವಿಂಗಡಿಸ್ತಾ ಇದ್ದಾರೆ ಅಂತ. ಯಾವುದು ಎರಡು ರೀತಿ ಅಂತಂದ್ರೆ, ಒಂದು ಪ್ರಭುವಿನ ಮಹಿಮೆಯಲ್ಲಿ ಇಡುವ ಅಗಾಧ ಒಂದು ಗೌರವ. ಅಂದ್ರೆ ಇದನ್ನ ಏನಂತ ಕರೀತಾರೆ ಅಂದ್ರೆ ಭಗವಂತ ಐಶ್ವರ್ಯ ಭಾವವನ್ನ ತಿಳಿದಿರುವಂತದ್ದು. ಈಗ ನಾವು ನೋಡ್ತೀವಿ ಕುಂತಿ ಮಹಾರಾಣಿ ಮತ್ತೆ ದೇವಕಿ, ಇವರೆಲ್ಲರಿಗೂ ಕೂಡ ಕೃಷ್ಣ ಯಾರು ಅಂತಂದ್ರೆ ದೇವೋತ್ತಮ ಪರಮ ಪುರುಷ ಅಂತ ಗೊತ್ತು, ಅವನ ಎಲ್ಲಾ ಒಂದು ಐಶ್ವರ್ಯ ಭಾವ ಅವ್ರಿಗೆ ಗೊತ್ತು. ಆದ್ರೆ ಯಶೋದೆ ಮಾತೆ ಹತ್ರ ಹೋಗಿ ನೀವು ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಹೇಳಿದ್ರೆ ಅವಳು ಚೆನ್ನಾಗಿ ಬೈತಾ ಇದ್ಲು. ನನ್ನ ಮಗ ಕೃಷ್ಣ ಅಂದ್ರೆ ನನ್ನ ಮಗ, ಅವನನ್ನ ದೇವ್ರು ಅಂತೆಲ್ಲ ಹೇಳಿ ನನ್ನಿಂದ ದೂರ ಮಾಡಬೇಡಿ ಅಂತ. ಹಾಗೆ ಇಲ್ಲಿ ಮೊದಲನೇದಾಗಿ ಹೇಳ್ತಾ ಇರುವಂತದ್ದು ಪ್ರಭುವಿನ ಮಹಿಮೆಯಲ್ಲಿ ಇಡುವ ಅಗಾಧ ಗೌರವ. ಅಂದ್ರೆ ಭಗವಂತನ ಐಶ್ವರ್ಯ ಭಾವ ತಿಳಿದು ಅವನನ್ನ ಪ್ರೀತಿಸುವಂಥದ್ದು ಕುಂತಿ ಮಹಾರಾಣಿ ಮತ್ತೆ ದೇವಕಿ. ಇನ್ನೊಂದು ಎಂದರೆ ಯಾವ ಲಾಭದ ಆಸೆಯೂ ಇಲ್ಲದೆ ಕೃಷ್ಣನಿಂದ ಆಕರ್ಷಿತನಾಗುವುದು. ಇದು ಯಶೋದೆ ಮಾತೆ ಇಟ್ಕೊಂಡಿದ್ದು. ಅಂದ್ರೆ ಅವಳಿಗೆ ಭಗವಂತ ಕೃಷ್ಣ ಅಂತಂದ್ರೆ ಅವಳು ನೋಡ್ತಾಳೆ, ಬಾಯಲ್ಲಿ ತೋರಿಸ್ತಾನೆ ಭಗವಂತ, ಮತ್ತೆ ಲೀಲೆಗಳಲ್ಲೂ ಮಾಡ್ತಾನೆ. ಎಷ್ಟೋ ರಾಕ್ಷಸರನ್ನ ಅಷ್ಟು ಪುಟ್ಟ ಮಗುವಾಗಿದ್ದಾಗಲೇ ಕೊಲ್ತಾನೆ. ಎಷ್ಟೇ ಅವಳು ನೋಡಿದ್ರು ಕೂಡ ಅವಳಿಗೆ ಭಗವಂತನಿಂದ ಏನು ಲಾಭ ಬೇಡ. ಅಂದ್ರೆ ಅವನು ದೇವೋತ್ತಮ ಪರಮಪುರುಷ, ಅವನ ಐಶ್ವರ್ಯ ಭಾವ ಇದೆ, ಅವನಿಗೆ ಮಹಿಮೆ ಇದೆ, ಅವನು ಅಂತ ಹೇಳಿ ಅವನಿಂದ ಅವಳು ಏನು ಬಯಸ್ತಾ ಇಲ್ಲ. ಅವನನ್ನ ತನ್ನ ಮಗು ಅಂತ ತೊಡೆ ಮೇಲೆ ಕೂರಿಸ್ಕೊಂಡು ತನ್ನ ಮಗು ಅಂತ ಅವನನ್ನ ಪ್ರೀತಿಸ್ತಾ ಇದ್ದಾಳೆ. ಆದ್ರೆ ಯಾವುದೇ ಒಂದು ಲಾಭದ ಆಸೆ ಇಲ್ಲದೆ ಕೃಷ್ಣನಿಂದ ಆಕರ್ಷಣೆ ಆಗುವಂಥದ್ದು. ಇದು ಎರಡು ರೀತಿಯಲ್ಲಿ ಬರುವಂಥದ್ದು. ಅದನ್ನ ಹೇಳ್ತಾ ಇದ್ದಾರೆ. ಪರಮಪ್ರಭುವಿನ ಮಹತಿಯಲ್ಲಿಡುವ ಅಗಾಧ ಗೌರವದಿಂದ ವ್ಯಕ್ತಿಯು ಅಸಾಧಾರಣ ಪ್ರೀತಿಯನ್ನು, ಅವ್ಯಾಹತ ಪ್ರೇಮವನ್ನು ಬೆಳೆಸಿಕೊಂಡರೆ ಅಂತಹ ವ್ಯಕ್ತಿಗೆ ವೈಷ್ಣವರ ಮುಕ್ತಿ ಸೋಪಾನಗಳೆಂದು ಹೇಳಲಾದ. ಅಂದ್ರೆ ಯಾರು ಆ ರೀತಿ ಭಗವಂತನ ಮೇಲೆ ಆಕರ್ಷಿತರಾಗ್ತಾರೆ, ಅವನ ಐಶ್ವರ್ಯ ಭಾವವನ್ನ ತಿಳಿದು ಅವನಲ್ಲಿ ಆಕರ್ಷಿತರಾಗ್ತಾರೆ, ಅವನ ಮಹಿಮೆಗಳನ್ನ ತಿಳಿದು ಅವನಿಂದ ಆಕರ್ಷಿತರಾಗ್ತಾರೆ, ಅಂತವರಿಗೆ ಈ ಮೋಕ್ಷ, ಯಾವ್ದೆಲ್ಲ ಮೋಕ್ಷಗಳು ತಿಳ್ಕೊಂಡಿದ್ದೀರಾ, 5 ರೀತಿಯ ಮೋಕ್ಷಗಳು. ಹರಿ ಕೃಷ್ಣ. ಸಾಯುಜ್ಯ ಅನ್ನುವಂಥದ್ದು ಅದು ಇವ್ರಿಗೆ ಬರುವಂಥದ್ದು. ಅಂದ್ರೆ ಈ ಒಂದು ನಿರಾಕಾರವಾದಿಗಳಿಗೆ. ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ಸಾಷ್ಟಿ, ಈ 4 ಇಲ್ಲಿ ಹೇಳ್ತಾ ಇದ್ದಾರೆ. ಆ 4 ವೈಷ್ಣವರಿಗೆ ಸಿಗುವಂತಹ ಒಂದು ಮುಕ್ತಿ ಅಂತ ಹೇಳ್ತಾ ಇದ್ದಾರೆ. ಯಾವುದು ಒಂದು ಅಂದ್ರೆ ದೇಹದ ಲಕ್ಷಣ ಸಾರೂಪ್ಯ, ಪ್ರಭುವಿನ ಸಂಪತ್ತು ಸಾಷ್ಟಿ, ಪ್ರಭುವಿನ ಗ್ರಹಲೋಕ ಅದು ಸಾಲೋಕ್ಯ, ಪ್ರಭುವಿನ ಸಂಪರ್ಕ, ಅವನ
ಸದಾ ಅವನ ಸಂಪರ್ಕದಲ್ಲಿ ಇರುವಂತದ್ದು ಸಾಮೀಪ್ಯ. ಈ ರೀತಿ 4 ರೀತಿಯ ಒಂದು ಮುಕ್ತಿಯನ್ನ ಶುದ್ಧ ಭಕ್ತರು ಪಡಿತಾರೆ ಅಂತ. ಆದ್ರೆ ವೈಷ್ಣವರ ಮುಕ್ತಿಗೂ ಮತ್ತೆ ಈ ಒಂದು ಮಾಯಾವತಿಗಳ ಮುಕ್ತಿಗೂ ತುಂಬಾ ವ್ಯತ್ಯಾಸ ಇದೆ. ಅಂದ್ರೆ ಈ ಮುಕ್ತಿ ನಿಜವಾಗ್ಲೂ ಭಗವಂತನ ಒಂದು ಸೇವೆಗೆ ನಮ್ಗೆ ಸಹಾಯ ಕೊಡುತ್ತೆ, ಅಂದ್ರೆ ಒಂದು ಅವಕಾಶ ಕೊಡುತ್ತೆ. ಆದ್ರೆ ಸಾಯುಜ್ಯ ಮೋಕ್ಷ ಅನ್ನುವಂಥದ್ದು ಅದು ನರಕಕ್ಕೆ ಸಮಾನ. ಅಲ್ಲಿ ನಾವು ಭಗವಂತನ ನಿಜವಾದ ಸಂಪರ್ಕವನ್ನ ಪಡ್ಕೊಳ್ಳೋದಿಲ್ಲ, ಮತ್ತೆ ಹೆಚ್ಚು ಕಾಲ ನಾವು ಅಲ್ಲಿ ಇರೋದಕ್ಕೂ ಆಗೋದಿಲ್ಲ. ವೈಯಕ್ತಿಕ ಲಾಭದಾಸೆ ಇಟ್ಟುಕೊಳ್ಳದೆ ಮಾಡಿದ್ದು ಶುದ್ಧ ಮತ್ತು ಅಪ್ಪಟ ಭಕ್ತಿ ಸೇವೆ ಎಂದು ನಾರದ ಪಂಚರಾತ್ರದಲ್ಲಿ ಹೇಳಿದೆ. ಅಂದ್ರೆ ಯಶೋಧ ಮಾತೆ ಮಾಡಿದ್ದು ಅದು ಶುದ್ಧ ಒಂದು ಅಪ್ಪಟ ಭಕ್ತಿ ಸೇವೆ. ಅಲ್ಲಿ ಗೋಪಿಕೆಯರು ಅಲ್ಲಿ ವೃಂದಾವನದಲ್ಲಿ ಇದ್ದ ಎಲ್ಲ ನಿವಾಸಿಗಳು ಮಾಡಿದ್ದು ಅದು ರಾಗಾತ್ಮಿಕ ಭಕ್ತಿ. ಅದನ್ನ ಇಲ್ಲಿ ಉತ್ತಮ ಮಟ್ಟದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಕ್ತನು ಸತತವಾಗಿ ಕೃಷ್ಣ ಪ್ರೇಮದ ನೆಲೆಯಲ್ಲಿದ್ದು ತನ್ನ ಮನಸ್ಸನ್ನು ಅವನಲ್ಲೇ ನೆಟ್ಟಿದ್ದರೆ ಆ ಭಕ್ತಿ ಭಾವವು ಭಗವಂತನ ಗಮನವನ್ನು ತನ್ನತ್ತೆ ಸೆಳೆದುಕೊಳ್ಳುವ ಏಕೈಕ ಮಾರ್ಗವಾಗುತ್ತದೆ. ಅಂದ್ರೆ ಅಂತಹ ಒಂದು ಶುದ್ಧ ಪ್ರೇಮವನ್ನ ಯಾರು ಕೊಡ್ತಾರೆ ಅಂತವರಿಗೆ ಭಗವಂತ ಅವರಿಂದ ಅವನು ದೂರ ಇರೋದಕ್ಕೆ ಸಾಧ್ಯ ಇಲ್ಲ. ತನ್ನನ್ನ ತಾನು ಅವನು ಕೊಟ್ಕೊಳ್ಳೇಬೇಕಾಗತ್ತೆ ಅಂತವ್ರಿಗೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಯಾವ ವೈಷ್ಣವನು ಅವಿರತವಾಗಿ ಕೃಷ್ಣನನ್ನು ಸ್ಮರಿಸುತ್ತಾನೋ ಅವನು ಶುದ್ಧ ವೈಷ್ಣವ. ಅಂದ್ರೆ ರಾಗಾತ್ಮಿಕ ಭಕ್ತಿಯಲ್ಲಿ ಇರುವಂತವರೆಲ್ಲರೂ ಕೂಡ ಶುದ್ಧ ವೈಷ್ಣವರು. ಸಾಮಾನ್ಯವಾಗಿ ಭಕ್ತಿ ಸೇವೆಯ ನೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಭಗವಂತನ ಅವ್ಯಾಜ ಅನುಗ್ರಹವನ್ನು ಗಳಿಸಿದ ಆತನು ಪ್ರಭುವಿನ ಪರಮ ಮಾಹಿತಿಯಿಂದ, ಪ್ರಭುವಿನ ಅಲೌಕಿಕ ಸೌಂದರ್ಯದಿಂದ ಮತ್ತು ಸ್ವಪ್ರೇರಣೆಯ ಭಕ್ತಿ ಸೇವೆಯಿಂದ ಆಕರ್ಷಿತನಾಗುತ್ತಾನೆ. ಅಂದ್ರೆ ಈ ಒಂದು ನಿಯಂತ್ರಕ ತತ್ವಗಳು ಸಾಧನ ಭಕ್ತಿ ಮಾಡುವಂತವರು ಅವರು ಕ್ರಮೇಣ ಭಗವಂತನಿಗೆ ಆಕರ್ಷಿತರಾಗ್ತಾರೆ. ಅಂದ್ರೆ ಒಂದು ಪ್ರೇಮದ ಹಂತಕ್ಕೆ ಬಂದಾಗ. ಇನ್ನೂ ಸ್ಪಷ್ಟವಾಗಿ ಹೇಳುವುದಾದರೆ ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳನ್ನು ಪಾಲಿಸುವುದರ ಮೂಲಕ ವ್ಯಕ್ತಿಯು ಪ್ರಭುವಿನ ದಿವ್ಯ ಸೌಂದರ್ಯವನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬಹುದು. ಅಂದ್ರೆ ನಾವು ಈ ಒಂದು ಕೃಷ್ಣ ಪ್ರಜ್ಞೆ ಅನ್ನುವಂಥ ಪ್ರಕ್ರಿಯೆಯಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಂಡಾಗ ಅವನನ್ನ ನಾವು ಆಸ್ವಾದಿಸೋದಕ್ಕೆ ಸಾಧ್ಯ ಆಗುತ್ತೆ. ಅವನನ್ನ ನಾವು ಪರಿಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಆಗತ್ತೆ. ಅವನ ಸೌಂದರ್ಯವನ್ನ ನಾವು ಆಸ್ವಾದನೆ ಮಾಡಕ್ಕಾಗುತ್ತೆ. ಆದರೂ ಇಂತಹ ಘನತೆವೆತ್ತ ಸ್ಥಾನಗಳು ಲಭ್ಯವಾಗುವುದು ಭಕ್ತನ ಮೇಲೆ ಭಗವಂತನ ವಿಶೇಷ ಕರುಣೆಯಿಂದ ಮಾತ್ರ. ಅಂದ್ರೆ ಇದೆಲ್ಲ ಆಗ್ಬೇಕು ಅಂತಂದ್ರೆ ಭಗವಂತನ ಕರುಣೆ ಬೇಕು, ಅವನ ಭಕ್ತರ ಸಂಘ ಬೇಕು. ಇದೆರಡೂ ಇಲ್ಲ ಅಂತಂದ್ರೆ ಈ ಹಂತಕ್ಕೆ ಯಾರು ಬರೋದಕ್ಕೆ ಸಾಧ್ಯನೇ ಇಲ್ಲ. ಆ ಹಂತಕ್ಕೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅಲ್ಲಿ ಭಗವಂತನ ಕರುಣೆಗೆ ನಾವು ಸದಾ ಅವನನ್ನ ಬೇಡಬೇಕು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಿಲ್ಸೋಣ. ಮಾಂಚಾ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಬಂದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ದಲ್ಲಿ ಕೇಳ್ಬೋದು. ಅಂದ್ರೆ ಇಲ್ಲಿ ನಾವು ಪ್ರೇಮ ಭಕ್ತಿಯ ಬಗ್ಗೆ ತಿಳ್ಕೊಂಡ್ವಿ. ಪ್ರೇಮ ಭಕ್ತಿ ಅಂತಂದ್ರೆ ಏನು ಅಂತಂದ್ರೆ ಅದು ಭಗವಂತನ ಕರುಣೆಯಿಂದ ಮಾತ್ರ ಸಿಗುವಂಥದ್ದು. ಅದರಲ್ಲಿ 2 ರೀತಿ ನಾವು ನೋಡಿದ್ವಿ. ಒಂದು ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಿ ಆ ಒಂದು ಉನ್ಮಾದ ಅಥವಾ ಭಾವವನ್ನ ದಾಟಿ ಬರುವಂತಹ ಪ್ರೇಮ. ಇನ್ನೊಂದು ಭಗವಂತನ ನೇರ ಸಂಪರ್ಕದಿಂದ ಅವನ ಅವ್ಯಾಜ ಕರುಣೆಯಿಂದ ಸಿಗುವಂತ ಪ್ರೇಮ. ಆದ್ರೆ 2ರಲ್ಲೂ ಕೂಡ ನಾವು ನೋಡ್ತೀವಿ ಏನಂತಂದ್ರೆ ಈ ಒಂದು ನಿಯಂತ್ರಕ ತತ್ವಗಳ ಪಾಲನೆ, ಭಕ್ತರ ಸಂಘ, ಮತ್ತೆ ಅದಕ್ಕೆ ಏನೆಲ್ಲ ಸಾಧನೆಗಳಿದೆ ಅದನ್ನ ಒಂದು ಭಗವಂತನ ಸಂಪರ್ಕಕ್ಕೆ ಬಂದವರು ಹಿಂದಿನ ಜನ್ಮದಲ್ಲಿ ಮುಗಿಸ್ಕೊಂಡು ಬಂದಿದ್ದಾರೆ. ಯಾರು ಆ ರೀತಿ ಹಿಂದಿನ ಜನ್ಮದಲ್ಲಿ ಮಾಡಿಲ್ಲ, ಅವ್ರು ಹೀಗ ಮಾಡ್ತಾ ಇದ್ದಾರೆ, ಅವರು ಕ್ರಮೇಣ ಬರ್ತಾರೆ. ಆದ್ರೆ 2 ರೀತಿಯಲ್ಲೂ ಕೂಡ ಭಗವಂತನ ಅವ್ಯಾಜ್ಯ ಕರುಣೆ ಅದು ಪ್ರೇಮದ ಹಂತಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುವಂಥದ್ದು. ಭಾವದವರೆಗೆ ಮಾತ್ರ ನಾವು ಪ್ರಯತ್ನ ಸಾಧ್ಯನೇ ಹೊರತು ಪ್ರೇಮದ ಹಂತಕ್ಕೆ ನಮ್ಮ ಪ್ರಯತ್ನ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ನಮ್ಗೆ ಈ ಒಂದು ಕರುಣೆಯಲ್ಲೂ ಕೂಡ 2 ರೀತಿಯ ಒಂದು ಹೇಳಿದ್ದಾರೆ. ಒಂದು ಐಶ್ವರ್ಯ ಭಾವದಲ್ಲಿ ಬರುವಂತಹ ಭಕ್ತರು. ಐಶ್ವರ್ಯ ಭಾವದಲ್ಲಿ ಅಂದ್ರೆ ಭಗವಂತ ಅಂತ ತಿಳ್ಕೊಂಡು ಅವನನ್ನ ಪ್ರೀತಿಸಿದವರು. ಇನ್ನೊಂದು ಭಗವಂತನನ್ನ ಭಗವಂತ ಅಂತ ತಿಳಿದೇನೆ ಅವನನ್ನ ಪ್ರೀತಿಸಿದವರು. ಅಂದ್ರೆ ಅವನಿಂದ ಯಾವುದೇ ಲಾಭ ಇಲ್ಲ ಅವ್ರಿಗೆ. ಅಂದ್ರೆ ಭಗವಂತ ಅಂತಂದ್ರೆ ಏನ್ ಮಾಡ್ತಾರೆ, ನಾವೇನ್ ಮಾಡ್ತೀವಿ, ಭಗವಂತ ಅವನ ಐಶ್ವರ್ಯ ಭಾವ ಗೊತ್ತಾದಾಗ ಏನ್ ಮಾಡ್ತಾರೆ, ಭಗವಂತನಿಗೆ ಎಲ್ಲ ಸಾಧ್ಯ ಇದೆ, ಅವನಿಗೆ ಹೋಗಿ ಕೇಳ್ಕೊಡುವಂಥದ್ದು. ನನಗೆ ಇದು ಕೊಡು, ಇದು ಕೊಡು, ಇದು ಕೊಡು, ಇದು ಕೊಡು ಅಂತ. ಇಲ್ಲಿ ಯಶೋಧ ಮಾತೆ ನನಗೆ ಇದು ಕೊಡು, ಅದು ಕೊಡು ಅಂತ ಕೇಳಿಲ್ಲ, ನನಗೆ ನಿನ್ನನ್ನ ಕೊಡು ಅಂತ ಕೇಳ್ತಾಳೆ. ಅಂದ್ರೆ ನನ್ನ ಮಗ ನೀನ್ ನನಗೆ ಬೇಕು ಅಂತಾಳೆ. ಅಂದ್ರೆ ಅವನನ್ನ ದೇವೋತ್ತಮ ಪರಮಪುರುಷ ಅಂದ್ರೆ ಅವನು ಇಡೀ ಬ್ರಹ್ಮಾಂಡಕ್ಕೆ ಸೇರಿದವನ ಅಂತ ಹೇಳ್ತಾರೆ ಅಂತ. ಅವನನ್ನ ಆ ರೀತಿ ಎಲ್ಲ ಹೇಳ್ಬಿಡಿ, ಅವ್ನು ನನ್ ಮಗ, ನನಗ್ ಮಾತ್ರ ಸೇರಿದವನು ಅಂತ ತಿಳಿಯುವಂಥದ್ದು. ಅದನ್ನ ಹೊರತುಪಡಿಸಿ ಅವಳು ಇನ್ನೇನು ಕೇಳಲ್ಲ ಭಗವಂತನ ಹತ್ರ. ಅಥವಾ ವೃಂದಾವನ ನಿವಾಸಿಗಳು ಇವರು ಕೂಡ ಅವನಿಂದ ಏನ್ ಲಾಭ ಸಿಗುತ್ತೆ ಅಂತ ಯೋಚನೆ ಮಾಡಿಲ್ಲ. ಅವನ್ಗೆ ಎಲ್ಲ ಕೊಡೋದಕ್ಕೆ ಸಾಧ್ಯ ಇದೆ, ಆದ್ರೆ ಅವನಿಂದ ಏನ್ ಪಡಿಬೇಕು ಅಂತ ಅವ್ರು ಯೋಚನೆ ಮಾಡ್ಲಿಲ್ಲ. ಅವರು ಏನಂತ ಹೇಳ್ತಾರೆ, ನಿಷ್ಕಲ್ಮಶ ಪ್ರೀತಿಯನ್ನಷ್ಟೇ ಇಟ್ಕೊಂಡಿದ್ರು. ಅಂತವರಿಗೆ ಭಗವಂತನ ತನ್ನನ್ನ ತಾನು ಕೊಟ್ಕೋತಾನೆ. ಅಂದ್ರೆ ಆ ಒಂದು ಕೊಟ್ಕೊಳ್ಳುವಂಥದ್ದು ಕೂಡ ಅವನ ಒಂದು ಕೃಪೆ ಇದ್ರೆ, ಕರುಣೆ ಇದ್ರೆ ಸಾಧ್ಯನೇ ಹೊರತು ನಮ್ಮ ಪ್ರಯತ್ನ ಅಲ್ಲಿ ಕೆಲಸ ಮಾಡೋದಿಲ್ಲ. ಅದನ್ನ ಇಲ್ಲಿ ನಾವು ಭಾವದ ಹಂತದಲ್ಲಿ ನಾವು ನೋಡಿದ್ದೀವಿ. ಹರೇ ಕೃಷ್ಣ. ಮಾತಾಜಿ, ಇದು
ಈ ಅಲೌಕಿಕ ಸೌಂದರ್ಯ ಇದೆಯಲ್ಲ ಮಾತಾಜಿ, ಇದು ಸೌಂದರ್ಯದಿಂದ ಪೂಜೆ ಮಾಡೋದು ಯಾವ ತರ ಮಾತಾಜಿ? ಸೌಂದರ್ಯ ಅಂದ್ರೆ ಅಲೌಕಿಕ ಸೌಂದರ್ಯ ಅಂತಂದ್ರೆ ಪ್ರಭುಜಿ, ಲೌಕಿಕ ಸೌಂದರ್ಯ ನಮ್ಮ ಸೌಂದರ್ಯ ಏನಾಗುತ್ತೆ, ಇವತ್ತು ಹಿಂಗಿರುತ್ತೆ, ನಾಳೆ ಇನ್ನೊಂದ್ ತರ ಆಗುತ್ತೆ. ಅಂದ್ರೆ ನಮ್ಮ ಮಗು ಆಗಿದ್ದಾಗ ನಮ್ಮ ಒಂದು ದೇಹ ಯಾವ ರೀತಿ ಇತ್ತು, ಹೋಗ್ತಾ ಹೋಗ್ತಾ ಅದು ಕ್ಷೀಣಿಸುತ್ತೆ, ವಯಸ್ಸಾದಾಗ ಆಗುತ್ತೆ, ಮತ್ತೆ ಸುಕ್ಕುಗಟ್ಟುತ್ತೆ, ಈ ತರ ಎಲ್ಲ ಆಗುತ್ತೆ. ಆದ್ರೆ ಭಗವಂತನ ಸೌಂದರ್ಯ ಅನ್ನುವಂಥದ್ದು ನಮ್ಮ ಹಾಗೆ ಒಂದು ಭೌತಿಕ ಸೌಂದರ್ಯ ಅಲ್ಲ, ಅಂದ್ರೆ ಪಂಚಭೂತಗಳಿಂದ ಆದಂತಹ ದೇಹ ನಮ್ದು. ಆದ್ರೆ ಭಗವಂತ ಅವನು ನವ ಯೌವನಂಶ ಅಂತ ಹೇಳ್ತಾರೆ, ಅಂದ್ರೆ ಅವನು ಯಾವಾಗ್ಲೂ ಯೌವನದಿಂದ ಕೂಡಿರ್ತಾನೆ. ಅವನ ಒಂದು ಸೌಂದರ್ಯ ಅಂದ್ರೆ ಅವನು ಲೀಲೆಗಳನ್ನ ಮಾಡಿದಾಗ ಅವನು ಮಗುವಾಗ್ತಾನೆ, ಮತ್ತೆ ಒಂದು ಯುವಕನವರೆಗೂ ಒಂದು ನಾವು ನೋಡ್ತೀವಿ. ಎಲ್ಲಾದ್ರೂ ನಾವು ನೋಡಿದೀವ ಅವನ್ಗೆ ಬಿಳಿ ಗಡ್ಡ ಬಂದ ಹಾಗೆ, ಅಂದ್ರೆ ಬ್ರಹ್ಮನ ಹಾಗೆ ವಯಸ್ಸಾದ ಹಾಗೆ ನಾವು ನೋಡಿದೀವ? ಇಲ್ಲ ಇಲ್ಲ ಮಾತಾಜಿ. ಹಾಗೆ ಅವನದು ಆ ಸೌಂದರ್ಯ ಅನ್ನುವಂಥದ್ದು ಅದು ಕ್ಷೀಣಿಸೋದಿಲ್ಲ. ಅವನ ಸೌಂದರ್ಯ ಅನ್ನುವಂಥದ್ದು ಅದು ತುಂಬಾ ಸುಂದರವಾದ್ದು. ಕೃಷ್ಣ ಅಂತಂದ್ರೆ ಆಕರ್ಷತಿ ಇತಿ ಕೃಷ್ಣ ಅಂತ ಹೇಳ್ತಾರೆ. ಆ ರೀತಿ ಅವನ ಒಂದು ಸೌಂದರ್ಯ ಅನ್ನುವಂಥದ್ದು ತುಂಬಾ ಆಕರ್ಷಣೀಯವಾಗಿರುತ್ತೆ. ಅದನ್ನ ಯಾರು ಭಕ್ತರಿರ್ತಾರೆ ಅವರು ಆಸ್ವಾದಿಸ್ತಾರೆ. ಅದನ್ನ ಅವರು ಆ ಇನ್ನಷ್ಟು ಮತ್ತಷ್ಟು ಆ ರಸದಲ್ಲಿ, ಆನಂದದಲ್ಲಿ ಅವರು ಇರ್ತಾರೆ. ಅದನ್ನ ಅವರು ಭಕ್ತಿಯಲ್ಲಿ, ಆ ಪ್ರೀತಿಯಲ್ಲಿ ಅವನನ್ನ ಕಾಣ್ತಾರೆ. ಆಮೇಲೆ ಮಾತಾಜಿ, ಕೃಷ್ಣನನ್ನ ಯಾವ ಕ್ಷಣದಲ್ಲೂ ಬೇಕಾದ್ರೂ ನೆನೆಬಹುದು ಅಂತ ಹೇಳಿದ್ರೆ, ನಮಗೆ ಕೆಲವರು ಇಲ್ಲಿ ಹೇಳಿದ್ದು ಇಷ್ಟಂತ ಮಾತಾಜಿ, ಇನ್ನೊಬ್ಬರ ಜೊತೆ ಹಾಸ್ಯದಿಂದ ಇರ್ಬೇಕಾದ್ರೂ ಕೂಡ ನೀವು ಕೃಷ್ಣನ ನೆನೆಬಹುದು. ಮತ್ತೆ ಇನ್ನೊಬ್ಬರ ಕಷ್ಟದಿದ್ದರೂ ನೀವು ಕೃಷ್ಣ ನೆನೆಬಹುದು. ನಿಮಗೆ ಕಷ್ಟ ಬಂದಾಗೂ ಕೃಷ್ಣ ನೆನೆಬಹುದು. ಅತಿ ಸಂತೋಷ ಆದಾಗೂ ನೆನೆಬಹುದು. ನೀವು ಯಾರ ಜೊತೆ ಮಾತಾಡ್ಬೇಕು ಕೃಷ್ಣ ಅಂತ ಒಮ್ಮೆ ಕರೆದ್ರೆ ಸಾಕು, ಅದು ಕೃಷ್ಣನ್ಗೆ ಪ್ರಿಯವಾಗುತ್ತೆ ಅಂತ ಹೇಳಿ ಮಾತಾಜಿ. ಅದು ಸಾಧ್ಯ ಅಲ್ಲ ಮಾತಾಜಿ, ನಿಜ ಮಾತಾಜಿ ಇದು. ಆದ್ರೆ ಇದು ಈಗ ನಾನು ಮಾಡಿದ್ರಲ್ಲಿ ಬಂತ ಪ್ರಭುಜಿ? ಇಲ್ಲ ಮಾತಾಜಿ, ಈಗ ಬಂದಿಲ್ಲ. ಇನ್ನೊಬ್ಬರ ಅಪಹಾಸ್ಯ ಮಾಡಬಾರ್ದು ಅಂತ ಕೇಳಿದ್ವಿ. ಹಾ ಅದೇ ಹಾಸ್ಯದ ಜೊತೆಗೆ ನಾವು ಏನಾದ್ರು ತಮಾಷೆ ಮಾಡ್ಬೇಕಾದ್ರೆ, ಯಾರ ಜೊತೆ ಏನಾದ್ರು ತಮಾಷೆಯಿಂದ ಇರ್ಬೇಕಾದ್ರೆ ಅಲ್ಲೂ ಕೃಷ್ಣ ಅಂತ ಕರೀರಿ, ಅಲ್ಲೂ ಕೃಷ್ಣನ ನೆನೆಸ್ಕೊಳ್ಳಿ. ಎಲ್ಲೇ ಜಗಳ ಆಗ್ಬೇಕಂದ್ರೆ ಯಾವುದೇ ಜಗಳದಲ್ಲೂ ಕೂಡ ಕೃಷ್ಣನ ನೆನೆಯಿರಿ. ಪ್ರತಿಯೊಂದು ಸಮಯದಲ್ಲೂ ನೀವು ಕೃಷ್ಣನ ನೆನೆಯಬಹುದು, ಯಾವ ಸಮಯದಲ್ಲಾದ್ರೂ. ಅಂದ್ರೆ ನೀವ್ ಹೇಳಿದ್ರಿ, ಉದಾಹರಣೆಗೆ ಮಲಮೂತ್ರ ವಿಸರ್ಜನೆ ಸಂದರ್ಭದಲ್ಲೂ ಕೂಡ ನೆನಿಬೇಕು. ಆತರ ನೆನೆದ್ರೆ ಅದು ತುಂಬಾ ಅಕಸ್ಮಾತ್ ಸಾವು ಸಂಭವಿಸುವ ಸಂದರ್ಭ, ಅಂದ್ರೆ ಆತ ಟಾಯ್ಲೆಟ್ ಹೋದಾಗ ಅಲ್ಲೂ ಕೂಡ ಕೃಷ್ಣನ ನೆನೆದರೆ ತಪ್ಪೇನಿಲ್ಲ ಅಂತ ಈಗ ಹೇಳಿದ್ರಲ್ಲ ಮಸೂಜಿ, ಆತರ ಹಾ ಮಾಡ್ಬೋದು ಪ್ರಭುಜಿ, ಅಂತ ಅದು ಹೇಳ್ತೀನಿ. ಒಂದು ಇದು ಕೂಡ ಇದೆ ಅಲ್ಲಿ. ಒಂದು ಹೇಳ್ತಾರೆ ಏನಂದ್ರೆ, ಒಂದ್ಸತಿ ಒಬ್ಬ ಹೀಗೆ ಅಂತ ಟೈಮಲ್ಲಿ ನೆನೆಸ್ತಾ ಇದ್ದಂತೆ. ಆಂಜನೇಯನ್ಗೆ ಕೋಪ ಬಂತಂತೆ, ಎಂತ ಜಾಗದಲ್ಲಿ ನನ್ ಪ್ರಭುನ ನೀನ್ ನೆನೆಸ್ತಾ ಇದೀಯ ಅಂತ ಬಾಲದಿಂದ ಸರಿಯಾಗಿ ಕೊಟ್ಟಂತೆ ಅವನ್ಗೆ. ಅಂದ್ರೆ ಇಂಥ ಜಾಗದಲ್ಲಿ ನನ್ನ ದೇವ್ರನ್ನ ಕರಿತಾ ಇದೀಯಾ ಅಂತ. ಆದ್ರೆ ಅದು ಕೂಡ ಹೇಳ್ತಾರೆ, ಅಂದ್ರೆ ಅಂತ ಟೈಮಲ್ಲಿ ನಾವ್ ಅಲ್ಲಿ ಹೋಗಿ ಜಪಮಾಲೆ ಇಟ್ಕೊಂಡು ಜಪ ಮಾಡೋದೆಲ್ಲ ತಪ್ಪುದು. ಆದ್ರೆ ಸ್ಮರಣೆ ಸದಾ ಮಾಡ್ಬೋದು, ಅಂದ್ರೆ ಹೇಳಕ್ಕಾಗಲ್ಲ ಸ್ಮರಣೆ ಯಾವ ಸ್ಮರಣೆ. ಸ್ಮರಣೆಯಲ್ಲಿ ನಾವು ಅವನನ್ನ ನೆನೆಸ್ಬೋದು. ಧನ್ಯವಾದಗಳು ಮಸೂಜಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಸೊ ಇನ್ನ ಮಂಡೇ ಕ್ಲಾಸ್ ಇರುತ್ತೆ. ಈ ಕ್ಲಾಸಿಂದ ನಿಮ್ದು ಲೆವೆಲ್ 3 ಕಂಪ್ಲೀಟ್ ಆಗ್ಬಿಡುತ್ತೆ. ಮಂಡೇ ಇರುತ್ತೆ, ರೀನಾ ಮಾತಾಜಿ ತಗೋತಾರೆ. ನಂತರ ನೀವು ಲೆವೆಲ್ 4ಗೂ ಹೋಗ್ತಾ ಇದ್ದೀರಾ ಎಲ್ಲರೂ. ಎಲ್ಲರಿಗೂ ಅಭಿನಂದನೆಗಳು. ಲೆವೆಲ್ 4 ಎಲ್ಲರೂ ಕೂಡ ಪ್ರೆಸೆಂಟೇಶನ್ ಮಾಡ್ಬೇಕಾಗತ್ತೆ. ಅಂದ್ರೆ ನೀವು ಕೂಡ ನಮ್ ಹಾಗೆ ಹೇಳ್ಬೇಕಾಗತ್ತೆ. ಅಂದ್ರೆ ಹೇಳೋದ್ರ ಪ್ರಯೋಜನ ಏನು ಅಂತಂದ್ರೆ, ನೀವು ನಾನು ನಿಜ ಹೇಳ್ತೀನಿ, ನಾನ್ ನಿಮ್ಮ ಹಾಗೆ ಕೂತು ಕೇಳಿದಾಗ ತಿಳ್ಕೊಂಡಿದ್ದಕ್ಕಿಂತ ನಿಮ್ಮ ಹತ್ರ ಹೇಳೋಕೆ ಪ್ರಯತ್ನ ಪಟ್ಟಾಗ ನಾನ್ ತಿಳ್ಕೊಂಡಿನಿ ಜಾಸ್ತಿ. ಅಂದ್ರೆ ಅದನ್ನ ಮರ್ತು ಬಿಡ್ತೀವಿ, ಮತ್ತೆ ಅದನ್ನ ನೆನಪಿಸ್ಕೊಂತೀವಿ, ಮತ್ತೆ ಇನ್ನು ಸ್ವಲ್ಪ ನಮ್ಮ ಒಂದು ಅನುಭವ ಅಥವಾ ನಮ್ಮ ಒಂದು ಏನಂತ ಹೇಳ್ತೀವಿ, ಜ್ಞಾನನೇ ಅನ್ಕೊಳ್ಳಿ ಅದನ್ನ. ಅಂದ್ರೆ ಅನುಭವ ಆಗೋದಕ್ಕಿಂತ ಮುಂಚೆ ಜ್ಞಾನನೇ ಇರುತ್ತೆ. ಅದು ಸ್ವಲ್ಪ ನಮಗೆ ಸ್ವಲ್ಪ ಹೆಚ್ಚು ಸಿಗಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಎಲ್ಲರೂ ಲೆವೆಲ್ 4 ನೀವು ಕೂಡ PPTs ಮಾಡಿ, ನೀವು ಕೂಡ ಪ್ರೆಸೆಂಟೇಶನ್ಸ್ ಮಾಡಿ. ಮತ್ತೆ ಇದರಿಂದ ಏನಾಗುತ್ತೆ ಅಂತಂದ್ರೆ, ನೀವು ಬೇರೊಬ್ಬರಿಗೆ ಹೇಳೋದಕ್ಕೆ ಸಹಾಯ ಆಗುತ್ತೆ. ಬೇರೊಬ್ಬರಿಗೆ ಹೇಳೋದು ಅದು ಪ್ರಚಾರ ಕಾರ್ಯ, ಅದು ಮಾಡ್ಲೇಬೇಕು. ಅದು ಪ್ರಭುಪಾದರ ಒಂದು ಇಚ್ಛೆ ಕೂಡ. ಅಂದ್ರೆ ಅವರ ಎಲ್ಲಾ ಶಿಷ್ಯಂದಿರು ಗುರುಗಳಾಗ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಗುರುಗಳಾಗೋದು ಅಂತಂದ್ರೆ ನೀವು ನಿಮ್ಮದೇ ಒಂದು ಏನಂತ ಹೇಳ್ತಾರೆ, ನಿಮ್ಮ ಸ್ವಂತ ಅನುಭವಗಳನ್ನ ಹೇಳ್ಬೇಕು ಅಥವಾ ನೀವೇನೋ ಒಂದು ಹೇಳ್ಬೇಕು ಅಂತಲ್ಲ. ಶಾಸ್ತ್ರದಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ ಪ್ರಭುಪಾದರು ಮತ್ತೆ ನಮ್ಮ ಹಿರಿಯ ಆಚಾರ್ಯರು, ಅದನ್ನ ನೀವು ನಿಮ್ಗೆ ತಿಳಿದ ಮಟ್ಟಿಗೆ ಇನ್ನೊಬ್ಬರಿಗೆ ಹೇಳಿದ್ರೆ ಸಾಕು. ಹರೇ ಕೃಷ್ಣ. ಆದ್ರೆ ಅದನ್ನ ಮಾತಾಜಿ ಆದಷ್ಟು ಅನುಭವ ಗಮ್ಯ ಮಾಡ್ಕೊಳ್ಳುವಂಥದ್ದು ಮುಖ್ಯ ಆಗುತ್ತೆ. ಮಾತಾಜಿ, ಪ್ರಭುಪಾದ ಅವರು ಈ ಒರಿಜಿನಲ್ ವಾಯ್ಸ್ ರಿಲೀಸ್ ಆಗಿದೆಯಲ್ಲ ಮಾತಾಜಿ. ಈಗ ನಾವು ಇದು ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಲ್ಲೆಲ್ಲ
ಅವರು ಪ್ರಭುಪಾದದವರು ಒರಿಜಿನಲ್ ಆಗಿ ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ ಅನ್ನೋದು ಬರುತ್ತಲ್ಲ ಮಾತಾಜಿ, ಅದು ಪ್ರಭುಪಾದವರು ತುಂಬಾ ಸ್ಪೀಡ್ ಆಗಿ ಹೇಳಿದ್ದಾರೆ ಅದರಲ್ಲಿ. ನಾವು ಹಾ ಅಷ್ಟು ಸ್ಪೀಡ್ ಪ್ರಭುಜಿ. ಆಗಿ ಹೇಳ್ಬಾರ್ದು ಅಂತ ಹೇಳ್ತಾರಲ್ಲ ಮಾತಾಜಿ, ಅದು ಹೇಳ್ಬೋದು ಅಷ್ಟು ಸ್ಪೀಡ್ ಆಗಿ ಜಪಾನ ಅಥವಾ ಪ್ರಭುಜಿ. ಜಪ ಮಾಡಿ. ಅದು ಏನಾಗುತ್ತೆ ಅಂದ್ರೆ ಪ್ರಭುಜಿ, ನೀವು ಸ್ಟಾರ್ಟ್ ಮಾಡುವಾಗ ಫಸ್ಟ್ ರೌಂಡ್ ಮಾಡುವಾಗ ನಿಮ್ಗೆ ಸಮಯ ಹಿಡಿಯುತ್ತೆ. ಅಂದ್ರೆ ಹೆಚ್ಚು ಕಮ್ಮಿ ಒಂದು 7-8 ನಿಮಿಷ ಹಿಡಿಯುತ್ತೆ. ಅದು ನೀವು ಮಾಡ್ತಾ ಮಾಡ್ತಾ ಹೋದಾಗ 16th ರೌಂಡ್ಗೆ ಹೋಗೋ ಅಷ್ಟರಲ್ಲಿ ನಿಮ್ಗೆ ಆ ಸ್ಪೀಡ್ ಬರುತ್ತೆ. ಅವ್ರಿಗೆ ಯಾಕೆ ಆ ಸ್ಪೀಡ್ ಬರುತ್ತೆ ಅಂತಂದ್ರೆ ಅವ್ರು ತುಂಬಾ ವರ್ಷಗಳಿಂದ ಮಾಡಿರ್ತಾರಲ್ವಾ, ಅದರಿಂದ ಅವ್ರಿಗೆ ಆ ಸ್ಪೀಡ್ ಬರುತ್ತೆ. ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಬರೋದಿಲ್ಲ. ಅದು ಹೋಗ್ತಾ ಹೋಗ್ತಾ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ ಅದು ಬರುತ್ತೆ. ಅಲ್ಲ ಆತರ ಮಾಡ್ಬೋದಾ ಮಾತಾಜಿ ಅಂತ ಹೇಳ್ತಾರಲ್ಲ, ಸ್ಪೀಡ್ ಆಗಿ ಮಾಡ್ಬೋದಾ ಅಂತ. ಸ್ಪೀಡಾಗಿ ನಾವು ಪ್ರಯತ್ನ ಪೂರ್ವಕವಾಗಿ ಮಾಡಬಾರ್ದು ಪ್ರಭುಜಿ, ಅದು ಆಟೋಮೆಟಿಕ್ ಆಗಿ ಆಗುತ್ತೆ. ನಾವು ಪ್ರಯತ್ನ ಪೂರ್ವಕವಾಗಿ ಮಾಡುವಾಗ ಏನಾಗುತ್ತೆ, ತಪ್ಪು ಮಾಡ್ಬಿಡ್ತೀವಿ. ಅಂದ್ರೆ ಅಲ್ಲಲ್ಲೇ ಬಿಟ್ಟು ಬಿಡ್ತೀವಿ, ಪದಗಳು ತಪ್ಪು ಹಾ ಮಾಡ್ತೀವಿ, ಅಪರಾಧ ಆಗುತ್ತೆ. ಸರಿ ಸರಿ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ, ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಸೊ ಕ್ಲೋಸ್ ಮಾಡ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಮೊನ್ನೆ ಸಂಡೇ ಕ್ಲಾಸ್ ಅಲ್ಲಿ ನಾವು ಹೋಗಿದ್ವಿ. ನಮ್ದು ರೆಗ್ಯುಲರ್ ಇಲ್ಲಿ ಸತ್ಸಂಗ್ ಇರತ್ತೆ ಮಾತಾಜಿ, ಶೋಭಾರಾಧಿಕಾ ಮಾತಾಜಿ ಅಂತ ತಗೋತಾರೆ. ಅವಾಗ ಒಬ್ರು ಜಾರ್ಖಂಡ್ ಒಬ್ರು ಮಾತಾಜಿ ಬಂದಿದ್ರು. ನಾವೆಲ್ಲ ದಾಮೋದರ ಆರತಿ ಮಾಡ್ತಾ ಇದ್ವಿ, ಲಾಸ್ಟಿಗೆ ಬಂದಿದ್ರು. ಅವಳು ಹೇಳ್ತಾ ಇದ್ರು ಮಾತಾಜಿ, ಅವರು ಆರ್ಮಿಯಲ್ಲಿ ಇರ್ತಾರಂತೆ ಜಾರ್ಖಂಡ್ ಅಲ್ಲಿ. ಅವ್ರ ಸೈಡ್ ನೇಬರ್ ಒಬ್ರು, ಅವರು ಡಿವೋಟಿ ಇದಾರಂತೆ. ಅವರಿಂದ ಇವ್ರು 16 ರೌಂಡ್ ನಾನ್ ಜಪ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಅವ್ರ ಸಿಸ್ಟರ್ ಇಲ್ಲೇ ಇರ್ತಾರಂತೆ ಹುಬ್ಳಿಯಲ್ಲಿ, ಅವರು ಕರ್ಕೊಂಡ್ ಬಂದಿದ್ರು ಅವ್ರಿಗೆ ಮಾತಾಜಿ. ಅವ್ರು ಹೇಳ್ತಾ ಇದ್ರು, ನಾನು ಎಲ್ಲೇ ಅಲ್ಲಿ ಜಪ ಮಾಡ್ತಾ ಇದೀವಿ, ನಮಗ್ ಬಹಳ ದಿವ್ಯ ಅನುಭವ ಆಗಿದೆ, ಭಕ್ತರಾಗಿದ್ದಾರೆ ಬಹಳ ಜನ ಅಲ್ಲಿ ಆರ್ಮಿದವ್ರು ಅಂತೆಲ್ಲ ಹೇಳ್ತಾ ಇದ್ರು. ಆಮೇಲೆ ಮಾತಾಜಿ ಅವ್ರು ಹೋಗುವಾಗ ಹೇಳ್ತಾ ಇದ್ರು, ಅವ್ರು ಹೇಳಿದ್ರಂತೆ ಅವ್ರ ಸಿಸ್ಟರ್ಗೆ, ಇಲ್ಲಿದ್ದಾರೆ ನೋಡು, ಇವರೇ ನಮ್ ನಿಜವಾದ ಬಂಧುಗಳು ಈಗ ಅಂತ ಹೇಳಿದ್ರು ಅವ್ರು ಅಂತ ಹೇಳಿದ್ರು ಮಾತಾಜಿ. ಆಮೇಲೆ ಒಬ್ರು ಗುಜರಾತ್ನವ್ರು, ಅವ್ರು ಹಾವೇರಿಯಲ್ಲಿ ಸೆಟಲ್ ಆಗಿದಾರಂತೆ. ದಾಮೋದರ ಆರತಿ ಮಾಡುವಾಗ ಅವ್ರು ಬಂದ್ರು. ನಮ್ದು ಪೂರ್ವಜರೆಲ್ಲ ಗುಜರಾತ್ನವ್ರು, ಬಟ್ ನಾವೀಗ ಹಾವೇರಿಯಲ್ಲಿ ಸೆಟಲ್ ಆಗಿದೀವಿ, ಬಟ್ ನಾ ಇಲ್ಲಿ ಯಾವಾಗೂ ಬರ್ತಾ ಇರ್ತೀನಿ. ಸೊ ಇವತ್ ಬಂದಾಗ ನೀವೆಲ್ಲ ದಾಮೋದರ ಆರತಿ ಮಾಡ್ತಾ ಇದ್ವಿ, ನಾವು ಕೊಟ್ವಿ, ಅವ್ರಿಗೆ ಎಲ್ಲರಿಗೂ ಕೊಡ್ತೀವಿ. ಸೊ ಅವರೆಲ್ಲ ಆರತಿ ಮಾಡಿದ್ರು, ಬಹಳ ಖುಷಿಯಾಗಿದ್ರು ಮಾತಾಜಿ. ಎಷ್ಟು ಹೊಸೊಬ್ರು ಬರ್ತಾರಲ್ಲ, ಅವರಿಂದ ನಮ್ಗೆ ಆಶ್ಚರ್ಯ ಆಗತ್ತೆ, ಇವ್ರು ಹೇಗೆ ಇಲ್ಲಿ ಬಂದ್ರು, ಅವ್ರಿಗೂ ಒಂಥರ ಖುಷಿ, ಏನೋ ಒಂದು ಕೃಷ್ಣಂದಿಲ್ಲ ಏನೋ ಸಿಕ್ತಲ್ಲ ನಮ್ಗೆ ಅಂತ ಮಾತಾಜಿ. ಅದೇ ಹಾ ಹೇಳ್ತೆ. ಮಾತಾಜಿ, ಭಕ್ತರ ಸಂಘಕ್ಕೂ ಆಮೇಲೆ ಅಭಕ್ತರ ಸಂಘಕ್ಕೂ ನಮ್ಗೆ ವ್ಯತ್ಯಾಸ ಗೊತ್ತಾದಾಗ ಆ ಭಕ್ತರ ಸಂಘ ಮಾಡಕ್ಕೆ ಇಷ್ಟ ಆಗಲ್ಲ, ಹೌದು ಬೇಡ ಮಾತಾಜಿ, ಅನ್ಸುತ್ತೆ. ಹೌದು. ನಮ್ದು ಫ್ಯಾಮಿಲಿ ಅನ್ಸ್ಬಿಡತ್ತೆ. ಆಮೇಲೆ ನಾವು ಏನೇ ಧರ್ಮ ದಾನ ಏನು, ಈಗ ನಾವೆಲ್ಲಾದ್ರೂ ದ್ವಾರಕಾದ್ ಹೋದ್ರೆ ಅದಿದ್ದಾಗ ಹೋದ್ರೆ ನಾವ್ ಏನಾದ್ರೂ ತಗೊಳ್ಳುವ ಅಂದ್ರೆ ಆ ಭಕ್ತರಿಗೆ ನಾವು ತಗೊಳ್ಳುವ, ಅವ್ರೇ ನಮ್ಮವ್ರಲ್ಲ ಅಂತ ಹೇಳಿ ಹಾಗೆ ಮಾಡ್ತೀವಿ ಮಾತಾಜಿ. ನಮ್ ಸತ್ಸಂಗದಲ್ಲಿ ನಾವು ಎಲ್ಲಾದ್ರೂ ಹೋದ್ರೆ ಯಾತ್ರಾಗೆ ನಾವು ಲೇಡೀಸಿಗೆ ಏನಾದ್ರೂ ತಗೊಂಡ್ ಬರ್ತೀವಿ, ಅಥವಾ ಭಕ್ತರು ಅವ್ರ ಏನಾದ್ರೂ ಹೋದ್ರೆ ಅವ್ರು ನಮಗ್ ತಗೊಂಡ್ ಬರ್ತಾರೆ. ಅದು ಒಂಥರ ಸಂಘ ಬಹಳ ಖುಷಿ ಕೊಡತ್ತೆ ಮಾತಾಜಿ. ಆ ತರ ಬೇರೆ ಯಾವುದೇ ರಿಲೇಶನ್ ಅಲ್ಲೂ ಸಿಗೋದಿಲ್ಲ ಮಾತಾಜಿ, ಭಕ್ತರ ಸಂಘದಲ್ಲಿ ಸಿಕ್ಕಿ. ಹೌದು ಮಾತಾಜಿ, ಅದು ಒಂದ್ಸತಿ ಟೇಸ್ಟ್ ಸಿಕ್ಬಿಟ್ರೆ ನಿಮ್ಗೆ ಬೇರೆದೆಲ್ಲ ಬೇಡ ಅನ್ಸ್ಬಿಡುತ್ತೆ. ಹೌದು ಮಾತಾಜಿ, ನಿಜ. ನನ್ಗ್ ಒಂದ್ಸಲ ಕುಲಾಯಿ ಟೆಂಪಲ್ ಬರೋದು ಇಚ್ಛೆ ಇದೆ ಮಾತಾಜಿ, ಬರ್ಬೇಕಂತ ಇದೀವಿ. ಈಗ ಏನೋ ಸರ್ಕಮ್ಸ್ಟೆನ್ಸ್ ಇಂದ ಆಗ್ತಾನೆ ಇಲ್ಲ. ಒಂದ್ಸಲ ಬಂದು ನಾಮನಿಷ್ಠ ಪ್ರಭುಜಿ ಅವ್ರಿಗೆ ಭೇಟಿ ಆಗ್ಬೇಕು ಅಂತ ಇದೆ ಮಾತಾಜಿ. ಯಾವಾಗ ರಾಧಾ ಗೋವಿಂದ ಕರೆಸ್ತಾರೆ ನೋಡ್ಬೇಕು. ನಿಜ ಮಾತಾಜಿ, ಆದ್ರೆ ನಾವು ಕೇಳ್ಕೋಬೇಕು ಅವ್ರ ಹತ್ರ. ಎಲ್ಲಿಗೆ ನೀವು ಧಾಮಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಭಗವಂತನ ಇಚ್ಛೆ ಇಲ್ದಿರ ನಾವು ಹೋಗಕ್ಕೆ ಆಗೋದಿಲ್ಲ. ನಾನು ಎಷ್ಟೋ ವರ್ಷಗಳಾಗೋಯ್ತು ನನ್ನ ಈ ತರ ದಾಮೋದರ ಮಾಸದಲ್ಲಿ ಜಾಯ್ನ್ ಆಗಿದ್ದು, ಇಲ್ಲಿಗೆ ಬಂದೀಗ ಈ ದಾಮೋದರಕ್ಕೆ ನಂದು 5 ವರ್ಷ ಕಂಪ್ಲೀಟ್ ಆಯ್ತು. ಆದ್ರೆ ಅಲ್ಲಿಗೆ ನಾವು ಹೋಗಿದ್ದ ದೇವಸ್ಥಾನಕ್ಕೆ ಹೋಗಿದ್ದು ನನ್ನ ಅಲ್ಲಿ ಸೇರಿ 3 ವರ್ಷ ಆಗೋಗಿತ್ತು ಮಾತಾಜಿ. 3 ವರ್ಷನೋ 2 ವರ್ಷನೋ ಆಗೋಗಿತ್ತು, ತುಂಬಾ ಸುಮಾರು ವರ್ಷನೇ ಆಗಿತ್ತು. ಅಂದ್ರೆ ನಾನು ಹಾಗೆ ಹೋಗ್ಬೇಕಂತ ಟ್ರೈ ಮಾಡಿ ಕೊನೆಗೆ ಹೋಗೋಷ್ಟರಲ್ಲಿ, ಅಂದ್ರೆ ನಾನು ಜಾಯ್ನ್ ಆದಾಗ ಅವ್ರು ಬೇರೆ ಕಡೆ ಇದ್ದಿದ್ದು, ಪೂರ್ತಿನೇ ಇನ್ನೊಂದ್ ಕಡೆ ಇದ್ರು. ಅದೊಂಥರ ಮನೆ ತರನೇ ಇತ್ತು ಅಲ್ಲಿ, ನಾಮಹಟ್ಟ ಆಲ್ಮೋಸ್ಟ್ ಆ ತರನೇ ಇತ್ತು. ಅದನ್ನ ಅವರು ದೇವಸ್ಥಾನಕ್ಕೆ ಟ್ರಾನ್ಸ್ಫರ್ ಮಾಡಿ ಮತ್ತೆ ಇಲ್ಲಿ ಉದ್ಘಾಟನೆ ಒಂದ್ಸತಿ ಆಗೋಗಿತ್ತು, ಆಗ್ಲೂ ಹೋಗಕ್ಕಾಗಿಲ್ಲ. 2ನೇ ಸತಿ ಆದಾಗ ನನ್ಗೆ ಅಲ್ಲಿಗೆ ಹೋಗಕ್ಕಾಯ್ತು. ಅದು ಫುಲ್ ದೂರ ಆಗತ್ತೆ ಮಾತಾಜಿ ಮಂಗಳೂರಿಂದ? ಇಲ್ಲ ಮಾತಾಜಿ, ಆ ಮಂಗ್ಳೂರ್ ಅನ್ನೋದೇನೆ ಅಷ್ಟೇನು ದೊಡ್ಡದಿಲ್ಲ ಮಾತಾಜಿ, ಚಿಕ್ಕದ ಜಾಗ, ಅಂದ್ರೆ ಊರು. ಅಲ್ಲ ಬ್ಯಾಂಗ್ಳೂರ್ ಸಿಟಿ ಅಷ್ಟೇ ಆಗುತ್ತೆ. ಅಲ್ಲ ಮಂಗಳೂರು ಸಿಟಿಯಿಂದ ಅದು ಎಷ್ಟು ದೂರ ಆಗುತ್ತೆ ಮಾತಾಜಿ ಕುಲಾಯಿ?
ಕುಲಾಯಿನ ಮಾತಾಜಿ 20 ರೂಪಾಯಿ ಚಾರ್ಜ್ ತಗೋತಾರೆ ಮಾತಾಜಿ ಬಸ್ಸಿಗೆ. ಆಟೋಗಾದ್ರೆ 80 ರೂಪಾಯಿ ತಗೋತಾರೆ ಮಾತಾಜಿ. ಹೌದಾ? ಹಾ. ಅಂದ್ರೆ 1 hour ಆಗತ್ತಲ್ವಾ? ಇಲ್ಲ ಮಾತಾಜಿ, 20 ನಿಮಿಷದಲ್ಲಿ ಹೋಗ್ತಾನೆ ಅಲ್ಲಿಗೆ. ಹೌದಾ? ಮತ್ತೆ ಈ ಬಸ್ ಮಣಿಪಾಲ್ ಎಲ್ಲ ಬರುತ್ತೆ, ಬರುತ್ತಲ್ಲ, ಹಾಸ್ಪಿಟಲ್ ಮಣಿಪಾಲ್ ಎಲ್ಲ ಬರುತ್ತಲ್ಲ ಪ್ರಭುಜಿ, ಅಲ್ಲಿಂದ? ಅದು ಉಡುಪಿ ಮಾತಾಜಿ. ಮತ್ತೆ ಮಂಗಳೂರು ಅತ್ತಾವರ ಅಂತ ಬರುತ್ತೆ, ಅತ್ತಾವರ ಮಂಗಳೂರಲ್ಲಿ. ಅಲ್ಲಿ ಹಾಸ್ಪಿಟಲ್, ಮಣಿಪಾಲ್ ಹಾಸ್ಪಿಟಲ್ ಬರುತ್ತೆ ಮಾತಾಜಿ. ಅಲ್ಲಿಂದ ಅಲ್ಲಿಗೆ ಒಂದು ಅರ್ಧ ಗಂಟೆ ಜರ್ನಿ ಆಗುತ್ತೆ ಮಾತಾಜಿ. ಹೌದಾ? ಓಕೆ. ಕೊಳಾಯಿದು ಮತ್ತೆ ಮಣಿಪಾಲ್ ಸೈಡ್. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಮಾತಾಜಿ, ನೀವು ಮಂಗಳಾರತಿ ಏನಾದ್ರು ಹೇಳಕ್ಕೆ ಇಂಟ್ರೆಸ್ಟ್ ಇದೆಯಾ ಮಾತಾಜಿ? ಅಂದ್ರೆ ಅಟೆಂಡ್ ಮಾಡಿದೀರಾ ಬೆಳಿಗ್ಗೆ ಹಾ, ಹೊತ್ತು? ನಾನು ಡೈಲಿ ಮಾಡ್ತೀನಿ ಮಾತಾಜಿ. ಯಾವಾಗ ಆಗತ್ತೆ ಅವತ್ ಮಾಡತ್ತೀನಿ. ಒಂದೊಂದ್ಸಲ ಹೆಲ್ತ್ ಸರಿ ಇಲ್ಲ ಅಂದ್ರೆ ಬೆಳಿಗ್ಗೆ ಹೇಳಕ್ ಆಗಲ್ಲ, ಅವಾಗ ಆಗಲ್ಲ. ಬಟ್ ನಾನು ರೆಗ್ಯುಲರ್ ಆಗಿ ಮಾಡ್ತೀನಿ. ಭಾಗವತ್ ಕ್ಲಾಸು ಮಾರ್ನಿಂಗ್ ಕೆಲಸ ಮಾಡ್ತಾ ಮಾಡ್ತೀನಿ ಮಾತಾಜಿ. ನಾನು ಮಾತಾಜಿ, ನಿಮ್ ಒಂದ್ಸಲ ಟೆಂಪಲ್ಗೆ ಬಂದು ದರ್ಶನ್ ತಗೊಂಡು ಭಕ್ತರಿಗೆ ಭೇಟಿ ಆಗ್ತೀನಿ, ನಾಮನಿಷ್ಠ ಪ್ರಭುಜಿ ಅವ್ರಿಗೆ ಭೇಟಿ ಆಗ್ತೀನಿ. ಆಮೇಲೆ ನಾನು ರೆಗ್ಯುಲರ್ ಕ್ಲಾಸಸ್ ಎಲ್ಲ ಮಾಡ್ತೀನಿ ಮಾತಾಜಿ. ನನಗೆ ಕ್ಲಾಸಸ್ ಎಲ್ಲ ಮಾತಾಜಿ, ಅದು ಆರತಿ ಸಮಯದಲ್ಲಿ ನಮ್ಗೆ ಶಿಷ್ಟಾಷ್ಟಕ ಮತ್ತೆ ಇನ್ನೊಂದು 10 ಅಪರಾಧಗಳು ಹೇಳೋದಕ್ಕಿರುತ್ತೆ. ಅದ್ ನೀವ್ ಮಾಡ್ತೀರಾ ಕೇಳೋಣ ಅನ್ಕೊಂಡೆ ನಾನು, ಆದ್ರೆ ನಿಮ್ ನಂಬರ್ ಇರ್ಲಿಲ್ಲ ನನ್ನ ಹತ್ರ. ಹೌದಾ? ನಾನೇ ನಿಮ್ಗೆ ಕಾಂಟ್ಯಾಕ್ಟ್ ಮಾಡುವ ಅಂತ ಮಾಡಿದ್ದೆ ಮಾತಾಜಿ, ಅದು ಆಗಿಲ್ಲ. ನಾನು ಅದೇ ಟೈಮಿಂಗ್ ಹೇಳ್ಬೇಕಲ್ಲ ಮಾತಾಜಿ, ನನಗೆ ಇಲ್ಲಿ ಅದೊಂದು ಪ್ರಾಬ್ಲಮ್. ಅಂದ್ರೆ ಒಂದೊಂದ್ಸಲ ಮಕ್ಕಳಿಗೆ ಬೆಳಿಗ್ಗೆ ಟಿಫಿನ್ ಇರುತ್ತೆ, ಹೀಗೆಲ್ಲ ಆಗತ್ತೆ ಅಂತ. ಆ ಓಕೆ ಟೈಮಿಗೆ ಕರೆಕ್ಟಾಗಿ ಸೂಟ್ ಆಗಬೇಕು. ಒಂದೊಂದ್ಸಲ ನಾವೇನಾದ್ರೂ ಹೊರಗೆ ಹೋಗೋದಾಗತ್ತೋ ಏನೋ ಅಂತ ಹೆದರಿಕೆ ಮಾತಾಜಿ, ಅಷ್ಟೇ. ಸರಿ ಮಾತಾಜಿ. ಒಂದು ಸೇವಾ ಮಾಡ್ತೀನಿ ಮಾತಾಜಿ. ನಮ್ಗೆ ಹಾಗೇನು ಇಲ್ಲಿ ರೆಗ್ಯುಲರ್ ನಾವು ಭಕ್ತರ ಸಂಘದಲ್ಲೂ ಇದೀವಿ ಮಾತಾಜಿ. ನಾವು ಮಾಡ್ತಾ ಹಾ ಇರ್ತೀವಿ. ಎವ್ರಿ ಮಾತಾಜಿ. ಸಂಡೇ ನಾವು ಕ್ಲಾಸಸ್ ಶೋಭರಾಧಿಕ ಮಾತಾಜಿ ಅಂತ, ಅವರು ಅದೇ ಟೈಮಿಗೆ ನಾಮನಿಷ್ಠ ಪ್ರಭುಜಿ ಅವರು ಜಯಪತಾಕ ಸ್ವಾಮಿ ಮಹಾರಾಜಿಂದ ಇನಿಷಿಯೇಷನ್ ತಗೊಳ್ಳುವಾಗ್ಲೇ ಅವರು ತಗೊಂಡಿದ್ದಾರೆ. ಅವರೇ ನಮ್ಮ ಕ್ಲಾಸಸ್ ಎಲ್ಲ ಭಾಗವತ್ ತಗೋತಾರೆ. ಅವರು ರೆಗ್ಯುಲರ್ ನಾವು ಅಲ್ಲಿ ಹೋಗ್ತೀವಿ ಮಾತಾಜಿ. ನಾವು ಜನ್ಮಾಷ್ಟಮಿ ಎಲ್ಲ ಮಾಡ್ತೀವಿ ಇಲ್ಲಿ. ನಮ್ದೇ ಟೆಂಪಲ್ ಇಲ್ಲ ಇಲ್ಲಿ, ನಮ್ದೇ ಸಪ್ರೇಟ್ ಆಗಿ ಶಿವಕೃಷ್ಣ ಮಂದಿರ ಅಂತ ಅಲ್ಲಿ ಮಾಡ್ತೀವಿ. ನಾವೆಲ್ಲ ರೆಗ್ಯುಲರ್ ಆಗಿ ಒಂದು 10-15 ಡಿವೋಟೀಸ್ ಇದೀವಿ ಮಾತಾಜಿ. ಎಲ್ಲ ಸೇವಾ ಮಾಡ್ಕೊಂಡಿರ್ತೀವಿ ಮಾತಾಜಿ. ಓಕೆ ಮಾತಾಜಿ. ಆದ್ರೆ ಒಂದ್ಸಲ ಬಂದು ಅಲ್ಲಿ ನಾಮನಿಷ್ಠ ಪ್ರಭುಜಿಗೆ ಭೇಟಿ ಆಗ್ಬೇಕು, ಕುಲಾಯಿ ಟೆಂಪಲ್ ನೋಡ್ಬೇಕು ಅಂತ ಇದೆ. ಅದೇ ಬನ್ನಿ ಬರ್ತೀವಿ ಮಾತಾಜಿ ಒಂದ್ಸಲ ಬಂದು. ಆಮೇಲೆ ನಾನು ರೆಗ್ಯುಲರ್ ಆಗಿ ಕ್ಲಾಸಸ್ ಏನ್ ಮಾಡೋದು ಎಲ್ಲ ಮಾಡ್ತೀನಿ. ನಾವು ಎಷ್ಟು